ಶ್ರೀ ಶ್ರೀ ವಿಧುಶೇಖರ ಭಾರತಿ ಸನ್ನಿಧಾನಗಳವರು ವಿಶೇಷವಾದಂತಹ ಆಶೀರ್ವಚನವನ್ನು ನಡೆಸ್ತಾ ಇದ್ದಾರೆ. ಅದು ಮುಗಿದ ತಕ್ಷಣ ನಮ್ಮುಳಿದ ಅತಿಥಿಗಳು ಇಲ್ಲಿಗೆ ಆಗಮಿಸಿ ಸಭಾ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಇವತ್ತಿನ ಆಶೀರ್ವಚನ ಜಗದ್ಗುರು ಶ್ರೀ ಮಧ್ವಾಚಾರ್ಯ ಮೂಲ ಮಹಾಸಂಸ್ಥಾನಂ ಪಲಿಮಾರು ಹೃಷಿಕೇಶ ತೀರ್ಥ ಮಠ ಉಡುಪಿಯ ಮಠಾಧೀಶರು ಶ್ರೀ 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 ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು. ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ಸ್ಥಾನ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿಯವರು, ಅಧ್ಯಕ್ಷರು ಬ್ರಹ್ಮಕಲಶೋತ್ಸವ ಸಮಿತಿ, ಕಾಪು ಶ್ರೀ ಹೊಸಮಾರಿಗುಡಿ ದೇವಸ್ಥಾನ ಅಭಿವೃದ್ಧಿ ಸಮಿತಿ. ಮುಖ್ಯ ಅತಿಥಿಗಳಾಗಿ ಶ್ರೀ ರಾಮಲಿಂಗಾರೆಡ್ಡಿ ಸಚಿವರು, ಸಾರಿಗೆ ಮತ್ತು ಮುಜರಾಯಿ ಸಚಿವರು ಕರ್ನಾಟಕ ಸರ್ಕಾರ, ಶ್ರೀ ಬಿ ಕೆ ಹರಿಪ್ರಸಾದ್ ಶಾಸಕರು ವಿಧಾನ ಪರಿಷತ್ ಕರ್ನಾಟಕ, ಶ್ರೀ ಗುರುಮೆ ಸುರೇಶ್ ಶೆಟ್ಟಿ ಶಾಸಕರು ಕಾಪು ವಿಧಾನಸಭಾ ಕ್ಷೇತ್ರ, ಶ್ರೀ ವಿನಯ್ ಕುಮಾರ್ ಸೊರಕೆ ಮಾಜಿ ಸಚಿವರು ಕರ್ನಾಟಕ ಸರ್ಕಾರ, ಶ್ರೀ ಪ್ರಭಾಕರ್ ಶೆಟ್ಟಿ ಈಸ್ಟ್ ವೆಲ್ ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್ ಉಲ್ಲಾಸ್ನಗರ ಮುಂಬೈ, ಇವರು ನಮ್ಮ ದಾನಿಗಳು ಕೂಡ. ಕನ್ಯಾನ ಸದಾಶಿವ ಶೆಟ್ಟಿಯವರು ಕ್ಷೇತ್ರಕ್ಕೆ ಆಗಮಿಸಿ ತಾಯಿಯ ಪ್ರಸಾದವನ್ನು ಸ್ವೀಕರಿಸಿ ತೆರಳಿದ್ದಾರೆ. ನಮ್ಮ ದಾನಿಯವರು ಶ್ರೀ ಶಶಿಧರ್ ಶೆಟ್ಟಿ ಬರೋಡ ಉದ್ಯಮಿಗಳು, ಗುಜರಾತ್ ಬರೋಡ, ಕುರಂಗರಪಾಡಿ ವಿದ್ವಾನ್ ಕೆಪಿ ಕುಮಾರಗುರು ತಂತ್ರಿ, ಪ್ರಧಾನ ತಂತ್ರಿಗಳು ಶ್ರೀ ಹೊಸಮಾರಿಗುಡಿ ದೇವಸ್ಥಾನ ಕಾಪು, ವೇದಮೂರ್ತಿ ಶ್ರೀ ಶ್ರೀನಿವಾಸ್ ತಂತ್ರಿ ಕಲ್ಯ, ಪ್ರಧಾನ ಅರ್ಚಕರು ಶ್ರೀ ಹೊಸಮಾರಿಗುಡಿ ದೇವಸ್ಥಾನ ಕಾಪು, ಐಕಳ ಹರೀಶ್ ಶೆಟ್ಟಿಯವರು ಜಾಗತಿಕ ಬಂಟ್ ಸಂಘಗಳ ಒಕ್ಕೂಟ ಅಧ್ಯಕ್ಷರು, ಶ್ರೀ ಮಿಥುನ್ ರೈವರು ಪ್ರಧಾನ ಕಾರ್ಯದರ್ಶಿ ಕೆಪಿಸಿಸಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷ, ಹಾಗೆ ಸಿ ಎನ್ ಬಿ ಶೆಟ್ಟಿಯವರು ನಮ್ಮ ದಾನಿಗಳು, ಹಾಗೆ NBS ಕಂಪನಿಯ ಪ್ರಧಾನ ಪಾಲುದಾರರು ಮತ್ತು ತ್ರಿವೇಣಿ ಗ್ರೂಪ್ಸ್ ಆ್ಯಂಡ್ ರೂಪಿ ಬಾಸ್ನ CMD ಮತ್ತು ನಮ್ಮ ಸಮಿತಿಯ ವಿವಿಧ ಪದಾಧಿಕಾರಿಗಳ ಉಪಸ್ಥಿತಿಯಲ್ಲಿ ಇವತ್ತಿನ ಕೊನೆಯ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ನಿಮ್ಮೆಲ್ಲರ ಉಪಸ್ಥಿತಿಯಲ್ಲಿ ಆ ನಂತರ ಖ್ಯಾತ ಸಂಗೀತ ಕಲಾವಿದರು ರಘು ದೀಕ್ಷಿತ್ ಮತ್ತು ಬಳಗದವರಿಂದ ವಿಶೇಷವಾದಂತಹ ಸಂಗೀತ ಸಂಜೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಉಪಸ್ಥಿತಿದ್ದು ತಾವು ಸಹಕರಿಸಬೇಕು ಅಂತೇಳಿ ವಿನಂತಿಸ್ತೇವೆ. ಕೆಲವೇ ಹೊತ್ತಿನಲ್ಲಿ ಸಭಾ ಕಾರ್ಯಕ್ರಮ ಪ್ರಾರಂಭವಾಗಲಿದೆ.
ni pa ma jagadanandakaraka सृष्टिस्थित्यन्तकारकामितकामित फलदा समानगात्र शशीपति सुताप्ति मदघरा नुरागरा राजितगत सारहित जगतानन्दकारका सानि परि समरि सपपा मरि समम पमामनि पपनि सरि सा सपा मरि सनि प सनि परि सनि प मरि सनि प स सा प प म ग म जगदानन्दकारका सज्जन मानसाब्धि सुधाकर कुसुम विमान सुरसारि कुकराब्जगालित चरण मगुण सुरगण मदहरण सनातन जनत जगदानन्दकारका सा 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 रि सनि स सनि प प स सा नि प नि सनि प म रे सा 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 रि सनि स सनि प प स सा नि प नि सनि प म रे नि प म रे सा नि प म रे स सा प स नि प म रे स सा प प प नि सा रे ग म प नि प सा स नि प स सा म म रे सा रि नि स प नि प प म ग म जगदानन्दकारका ओंकार पंचरकीर पुरहर सरोज भव केशव ओंकार पंचरकीर मरि सरि सनि प म ग ग म प सनि प म रे स सनि ग म जगदानन्दकारका पुराण पुरुष नृवरात्मजाश्रित पराधीन गर विराट रावण विरावण नग पराशर मनोहरा विकृत त्यागराज संनुत जगदानन्दकारका पपनि पपनि पप म पनि पनि पप म पमनि पम सनि पम पम गम मरि स पमरि सनि पमरि स सनि पमरि स पम प सरि स पमरि सरि स मरि स पमरि सनि प सनि परि स सनि पम जगदानन्दकारका अगणित गुण कनक चेल साल विदल नारुण बसमान चरण पार महिमाद्भुत सुख विजन सदन सुर मुनि गण विदित कल सनि रमण पाप गजग सिंह वर त्याग राजादिनुत जगदानन्दकारका नायका जगदानन्दकारका அலைப்பாயுதே கண்ணா என் மனம் அலைப்பாயுதே அலைப்பாயுதே கண்ணா என் மனம் அலைப்பாயுதே ஆனந்த மோகன வேணுகான ಶ್ರೀ ಗುರುಭ್ಯೋ ನಮಃ. ಆಸ್ತಿಕ ಬಂಧುಲೆ, ಹೊಸಮಾರಿಗುಡಿದ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಸಂಭ್ರಮ ನಾವು ಮಾತವಲ್ಲ. ಒರ್ಮ ದಿನಕ್ಕೂ ಕರಿದು
ಒರ್ಮನೆ ಬೈಯಡು ಧಾರ್ಮಿಕ ಸಭಾ ಕಾರ್ಯಕ್ರಮ ಉಚ್ಚಂಗಿ ಸಹಿತ 1000 ಸೀಮೆದ ಯಜಮಾಂದಿ ಅಪ್ಪೆ ಮಾರಿಯಮ್ಮನ ಪಾದಾರವಿಂದಗೂ ತರತಗ್ಗಾದೆ ಇಂಥತ್ಪರೆ ನಿಕಳ ಪ್ರೀತಿದಾನವು ಕೇನುವ ಇನ್ನಿತ ವೇದಿಕೆಡೆ ಆಶೀರ್ವಚ ಶಶಿಧರ್ ಶೆಟ್ಟಿ ಮಲ್ಲಾರ್ ಬನ್ನಿ ಬಲ್ಲಣ್ಣ ವೇದಿಕೆ ಬನ್ನಿ. ಹಾಂ ಕುಂದಾಪುರ ಜಿಲ್ಲಾಧ್ಯಕ್ಷರು ಬಿಜೆಪಿ ತಹಶೀಲ್ದಾರ್ ಕಾಪು ಅಧ್ಯಕ್ಷ ಪ್ರಕಾಶ್ ಶೆಟ್ಟಿ. ಆತ್ಮೀಯ ಭಗವದ್ಭಕ್ತರೇ, ಸಜ್ಜನ ಬಂಧುಗಳೇ, ಶ್ರದ್ಧೆಯ ಮಾತೆಯಂದಿರೆ, ಹೊಸಮಾರಿಗುಡಿ ಶ್ರೀ ಕ್ಷೇತ್ರ ಉಚ್ಚಂಗಿ ಸಹಿತ ಮಾತೆ ಮಾರಿಯಮ್ಮನ ಬ್ರಹ್ಮಕಲಶೋತ್ಸವದ ಶುಭವಸರ ಇವತ್ತು ಪ್ರಾತಃ ಕಾಲದಲ್ಲಿ ತಂತ್ರಿಗಳ ಮಾರ್ಗದರ್ಶನದಂತೆ ಸಾವಿರಾರು ಸಹಸ್ರಾರು ಕೋಟ್ಯಂತರ ಭಕ್ತರ ವೀಕ್ಷಣೆಯೊಂದಿಗೆ ವಿಶೇಷವಾಗಿ 1008 ಕುಂಭಾಭಿಷೇಕವಾಗಿ ಬ್ರಹ್ಮ ಕಲಶೋತ್ಸವ ಸಾಂಗವಾಗಿ ವಿಧಿವತ್ತಾಗಿ ನೆರವೇರಿದಂಥ ಧನ್ಯತೆಯೊಂದಿಗೆ ನಾವಿದ್ದೇವೆ. 25ರ ಸೂರ್ಯೋದಯದೊಂದಿಗೆ ಬಂದಂಥ ವಿಶೇಷ ಪ್ರಭೆ ಕಾಂತಿಯುತವಾಗಿ ಮೇಳೈಸ್ತಾ ಇವತ್ತಿನ ನಾನು ವೇದಿಕೆಗೆ ಬರೋಡ ಶಶಿಧರ್ ಶೆಟ್ರು ದಯವಿಟ್ಟು ವೇದಿಕೆ ಮುನಿಯಾಲು ಉದಯ್ ಕುಮಾರ್ ಶೆಟ್ರು ಬಲಣ್ಣ ಎನ್ ಬಿ ಶೆಟ್ರು ಸಿ ಎನ್ ಬಿ ಶೆಟ್ರು ಮುನಿಯಾಲು ಅಣ್ಣ ಉದಯ್ ಕುಮಾರ್ ಶೆಟ್ರು ವೇದಿಕೆ ಬನ್ನಿ. ವೇದಿಕೆಯಲ್ಲಿ ಡಾಕ್ಟರ್ ಪ್ರತಿಭಾರವರ ಉಪಸ್ಥಿತಿ ಇದೆ. ತಹಶೀಲ್ದಾರ್ ನಮ್ಮ ಕಾಪು ತಹಶೀಲ್ದಾರರು ಎನ್ ಬಿ ಶೆಟ್ರು. ಗುರ್ಮೆ ಸುರೇಶ್ ಶೆಟ್ರ ಉಪಸ್ಥಿತಿ ಇದೆ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷರು ನಮ್ಮ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ರು ನಮ್ಮನ್ನು ಸೇರಿಕೊಳ್ತಾರೆ.
ಬಂಧುಗಳೇ, ಜಗತ್ತಿನ ತಾಯಿ ತಂದೆಗಳಾದ ಪಾರ್ವತಿ ಪರಮೇಶ್ವರರಿಗೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ, ಸರ್ವೇಶ್ವರಿಯ ಪದತಲಕ್ಕೆ ಅಭಿನಂದಿಸಿ, ಜನಾರ್ದನ ದೇವರಿಗೆ ವಂದಿಸಿ ಕಾರ್ಯಕ್ರಮದ ಶುಭಾರಂಭವನ್ನು ಮಾಡೋಣ. ನಾವು ಒಳ್ಳೆಯ ಯೋಚನೆಗಳನ್ನು ಇಟ್ಟುಕೊಂಡು ಕಾರ್ಯೋನ್ಮುಖರಾದಾಗ ನಮ್ಮ ಸಂಕಲ್ಪಗಳು ಸತ್ಯವಾಗಬೇಕಾದರೆ ಸತ್ಯ ಸಂಕಲ್ಪನಾದ ಭಗವಂತನ ಅನುಗ್ರಹ ಬೇಕಂತೆ. ಅದಕ್ಕಾಗಿ ಪ್ರಾರ್ಥಿಸೋಣ. ನಮ್ಮ ನಿಮ್ಮೆಲ್ಲರ ಪರವಾಗಿ ಸಾನ್ವಿ, ಅಮೂಲ್ಯ, ಖುಷಿ, ಹಿತಾಶ್ರೀ ಮತ್ತು ಯಶಸ್ವಿ ಪ್ರಾರ್ಥನೆ ನೆರವೇರಿಸಿಕೊಡ್ತಾರೆ. ಪ್ರಾರ್ಥನೆ ನೆರವೇರುತ್ತಿರುವಂತೆ ಪರಮಪೂಜ್ಯ ಜಗದ್ಗುರು ಶ್ರೀ ಶ್ರೀ ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರು ದೀಪ ಪ್ರಜ್ವಲನವನ್ನು ಕೂಡ ನೆರವೇರಿಸಿಕೊಡಬೇಕು ಅಂತ ಪ್ರಾರ್ಥಿಸ್ತೇನೆ. ವೇದಿಕೆಯ ಗಣ್ಯರು ಗುರುಗಳನ್ನು ಅನುಸರಿಸಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂತೆ ವಿನಂತಿ. ಇದೀಗ ಪ್ರಾರ್ಥನೆ. एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि गानचतुराय गानप्राणाय गानान्तरात्मने गानोऽसुताय गानमस्ताय गानोऽसुकमनसे गुरुपूजिताय गुरुदैवताय गुरुकुलस्थायिने. ಗರ್ಭಗುಡಿಗೆ ಏರುವ ಮೆಟ್ಟಿಲುಗಳು 9, ಪೂಜಿಸಲ್ಪಟ್ಟ ಸುವಾಸಿನಿಯರು 9, ಪೂಜಿಸಲ್ಪಟ್ಟ ಕುದುರೆಗಳು 9, ಹೀಗೆ 9 9 9. ಆ ಅಮ್ಮ ನಾವು ಇವತ್ತಿನ ಈ ವೇದಿಕೆಯನ್ನು ಏರಬೇಕಾದರೂ ಕೂಡ 9ನೇ ಹೆಜ್ಜೆಯಾಗಿ ಈ ವೇದಿಕೆಯನ್ನೇ ಕೊಟ್ಟಿದ್ದಾಳೆ ಅನ್ನುವುದು ಅವಳ ಅನುಗ್ರಹದ ಸಂದೇಶ ಅಂತ ನಾನು ಭಾವಿಸ್ತೇನೆ. ನವ ಅನ್ನುವುದಕ್ಕೆ 9 ಎನ್ನುವುದು ಒಂದರ್ಥವಾದರೆ ಹೊಸತು ಅನ್ನುವುದು ಮತ್ತೊಂದರ್ಥ. ದಿನದಿನವೂ ಹೊಸದಾಗಿ ಕಾಣಿಸ್ತಾ ಬಂದ 9 ದಿನಗಳ ಕಾರ್ಯಕ್ರಮದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಅಮ್ಮನ ಸೇವೆಯಲ್ಲಿ ಭಾಗಿಯಾದ ಗುರುಮೆ ಸುರೇಶ್ ಶೆಟ್ಟಿಯವರು ಇದೀಗ ಸ್ವಾಗತದ ಮಾತುಗಳನ್ನಾಡುತ್ತಾರೆ. ಓಂ ಶ್ರೀ ಗುರುವೇ ನಮಃ. ಆತ್ಮೀಯ ಬಂಧುಗಳೇ, ನನಗೆ ಗೊತ್ತಿದೆ ಭಾಷಣ ಬಹುಶಃ ನಿಮ್ಗೆ ಯಾರಿಗೆ ಬೇಡ. ರಘು ದೀಕ್ಷಿತ್ ಅವರ ನಿರೀಕ್ಷೆಯಲ್ಲಿ ನೀವೆಲ್ಲ ಇದ್ದೀರಿ. ಆದರೂ ನಮ್ಮ ಗೊತ್ತಿದೆ ಜೋರ ಚಪ್ಪಾಳಿ ಹೊಡಿತೀರಂತೆ. ಆದರೆ ನಮ್ಮಲ್ಲಿ ಒಂದು ಕ್ರಮ ಇದೆ. ಈ ಊರಿನ ಯತಿಗಳನ್ನು, ಈ ಊರಿನ ಸ್ವಾಮೀಜಿಯವ್ರನ್ನ, ಈ ಊರಿನ ಗಣ್ಯರನ್ನು, ಮಾನ್ಯರನ್ನು ಕರೆಸಿ ಅವರ ಕಡೆಯಿಂದ 4 ಹಿತವಚನಗಳನ್ನು ನಮ್ಮ ಧರ್ಮದ ಬಗ್ಗೆ, ನಮ್ಮ ಶ್ರದ್ಧೆಯ ಬಗ್ಗೆ, ನಾವು ಈ ದೇಶ ನಡೆದು ಬಂದ ಬಗ್ಗೆ ಅವರಿಂದ 4 ಒಳ್ಳೆಯ ಮಾತುಗಳನ್ನು ಕೇಳಿಸುವಂಥ ಒಂದು ಪರ್ವಕಾಲ ಅಂತ ಭಾವಿಸ್ತೇನೆ ಸ್ನೇಹಿತರೆ. ಇವತ್ತು ನಾವೆಲ್ಲ ಕೇಳಿದ್ದೀವಿ, ನಮ್ಮ ಈ ನಾಡಿನ ಕಾಳಿಕಾಂಬ ಮಠದ ಸ್ವಾಮೀಜಿಗಳು, ನಾನು ಅವರನ್ನ ಕಂಡಲ್ಲಿ ಹೋದಲ್ಲಿ ಸಾಮಾನ್ಯವಾಗಿ ಆ ಮಠದಲ್ಲಿ ಒಂದು ನಮಗೆ ಋಣ ಅಂತೇಳಿದರೆ ಅದು ನನ್ನ ಗ್ರಾಮದಲ್ಲಿದೆ. ಎರಡನೇದು ಅಂತೇಳಿದರೆ ಅವರು ಕೇವಲ ವಿಶ್ವಕರ್ಮ ಮಠದ ಸ್ವಾಮೀಜಿ ಅಲ್ಲ, ಇಡೀ ಹಿಂದೂ ಧರ್ಮದ ಸ್ವಾಮೀಜಿ ಅಂತೇಳಿ ನಾವು ಒತ್ತಿ ಎಲ್ಲ ಕಡೆ ಹೇಳುವಂಥ ಕೆಲಸವನ್ನು ಮಾಡ್ತಾಯಿದ್ವಿ. ಅಂಥ ಪೂಜ್ಯರು. ನಾವೆಲ್ಲ ಕೇಳ್ತೇವೆ, ವೃಕ್ಷಕ್ಕಲ್ಲ ವೃಕ್ಷದ ಫಲವು, ನದಿಯ ನೀರು ನದಿಗಲ್ಲ, ಸಂತನ ಬದುಕು ಸಂತನಿಗಲ್ಲ, ಅದು ಲೋಕದ ಹಿತಕ್ಕೆ ಕಬೀರ, ಲೋಕದ ಹಿತಕ್ಕೆ ಕಬೀರ ಅಂತಕ್ಕಂಥ ಮಾತನ್ನು ಕಬೀರದಾಸರು ಒಂದು ಕಡೆ ಬರೀತಾರೆ. ಹಾಗೆ ಒಂದು ದೊಡ್ಡ ಸಮುದಾಯವನ್ನು ಹಿಂದಿಟ್ಕೊಂಡು, ಅಷ್ಟು ಮಾತ್ರ ಅಲ್ಲ, ನಮ್ಮಂಥ ಸಾವಿರಾರು ಜನರನ್ನು ಅವರ ಹಿಂದಿಟ್ಕೊಂಡು ಈ ಸಮಾಜವನ್ನು ತೀಡುವ ಕೆಲಸವನ್ನು ಪರಮ ಪೂಜ್ಯರು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ನನ್ನ ಹೃದಯಕ್ಕೆ ತಂದು ಹತ್ತಿರದಂಥವರು
ನಮಗೆ ಆಸೆ ಇತ್ತು. ಅವರು ದೂರದ ಡೆಲ್ಲಿಯಿಂದ ಈಗ ಬಂದಿದ್ದಾರೆ, ಮತ್ತು ಇವತ್ತು ರಾತ್ರಿ ಮತ್ತೆ ಆನೆಗೊಂದಿಗೆ ಪ್ರಯಾಣ ಬೆಳೆಸ್ತಾರೆ. ನಾನು ನಿಜ ಹೇಳಬೇಕಾದ್ರೆ ನಾನು ನೇರವಾಗಿ ನನಗೆ ಸಂಪರ್ಕ ಮಾಡಲಿಕ್ಕೆ ಆಗಲಿಲ್ಲ. ಗುರುಗಳೇ, ನಮ್ಮ ಅವಸ್ಥೆ ಅಂತ ಹೇಳಿದರೆ ಒಂದೊಂದು ನಿಮಿಷ ಕೂಡ ನಾವಲ್ಲಿ ಕೌಂಟ್ ಮಾಡಬೇಕಾಗ್ತದೆ. ಅಂದರೆ ನಮ್ಮ ನಿರೀಕ್ಷೆಗೂ ಮೀರಿ ಕೆಲಸ ವೇಗವನ್ನು ಪಡೆದುಕೊಂಡಿತ್ತು. ನಮ್ಮ ನಿರೀಕ್ಷೆಗೂ ಮೀರಿ ಜನಸಾಗರ ಹರಿದು ಬರ್ತಾ ಇದೆ. ನಿಮಗೆ ಗೊತ್ತಿರ್ಬೋದು, ನಿನ್ನೆ ರಾತ್ರಿ ಹೊತ್ತಲ್ಲಿ 38,000 ಜನ ಊಟ ಮಾಡಿದ್ದಾರೆ. ಇವತ್ತು ಬಹುಶಃ ಒಂದು 50,000 ಜನ ಊಟ ಮಾಡ್ತಾರಂತೆ ನಮ್ಮ ನಿರೀಕ್ಷೆ ಇದೆ. ಇವತ್ತು ಮಧ್ಯಾಹ್ನ ಒಂದು 50,000 ಜನ ಊಟ ಮಾಡಿದ್ದಾರೆ. ಇದು ನಾವು ಮಾಡಿದ್ದೀವೇನೋ ಅಂತ ಒಂದು ಹೆಗ್ಗಳಿಕೆ ನಮ್ದಲ್ಲ, ಆ ತಾಯಿ ನಮ್ಮೆಲ್ಲರನ್ನ ಕೈ ಹಿಡಿದು ಮಾಡಿಸ್ತಾರೆ ಅಂತಕ್ಕಂಥ ಒಂದು ಧನ್ಯತಾ ಭಾವ ಇತ್ತು ನಮ್ಮೆಲ್ಲ ಇದೆ ಅನ್ನೋಂಥ ಭಾವನೆಯೊಂದಿಗೆ ನಮಗೆ ಭಯ ಇತ್ತು. ಇಷ್ಟು ಜನ, ನಮ್ಮ ಯೋಗ್ಯತೆಯನ್ನು ಮೀರಿ ನಿಂತಹ ಸಭೆ, ನಮ್ಮ ಯೋಗ್ಯತೆಯನ್ನು ಮೀರಿ ನಿಂತಹ ಕೆಲಸ, ಅದು ಏನಾಗುತ್ತೋ ಹೇಗಾಗುತ್ತೋ ಅನ್ನೋ ಭಯ ಇತ್ತು. ಆದರೆ ಇವತ್ತು ಬ್ರಹ್ಮ ಕಲಶ ಆಗಿದೆ. ನಮಗೆ ಒಂದೇ ಒಂದು ದೂರ, ನಾನು ಎಡವಿ ಬಿದ್ದಿದ್ದೇನೆ ಅನ್ನೋದು ಕೂಡ ದೂರ ಕೂಡ ಬರಲಿಲ್ಲ. ಲಕ್ಷಾಂತರ ಜನ ಇಲ್ಲಿ ಹೆಜ್ಜೆ ಹಾಕಿದ್ದಾರೆ. ಅದು ತಾಯಿಯ ಪವಾಡ ಅಂತ ಭಾವಿಸ್ತೇನೆ. ಅದಕ್ಕೆ ತಾವು ಚಿತ್ತೈಸಿದ್ದೀರಿ. ನಾನು ಅತ್ಯಂತ ನತಮಸ್ತಕನಾಗಿ ನಿಮ್ಮ ಅಡಿಗಳಿಗೆ ಮುಡಿಯನ್ನು ಬಾಗ್ತಾ ನಿಮ್ಮನ್ನು ಈ ಸಭೆಗೆ ನಾನು ಸ್ವಾಗತವನ್ನು ಮಾಡ್ತೇನೆ. ವೇದಿಕೆಯಲ್ಲಿ ಇವತ್ತು ನಮ್ಮ ಮಾಜಿ ಸಚಿವರು, ನಮ್ಮ ಹಿರಿಯರು ಈ ಕಾಪುವಿಗೆ ಒಂದಷ್ಟು ಕೆಲಸವನ್ನು ಮಾಡ್ತಾ ಈ ಕಾಪುವಿಗೆ ಒಂದು ಹೊಸ ರೂಪವನ್ನು ಕೊಟ್ಟಂಥವರು. ಅವರ ಅವಧಿಯಲ್ಲಿ ಕಾಪು ತಾಲೂಕು ಆಯಿತು, ಅವರ ಅವಧಿಯಲ್ಲಿ ಇವತ್ತು ಇಲ್ಲಿ ಕಾಪು ಪುರಸಭೆ ಆಗಿದೆ ಅಂತ ಹಿರಿಯರು ನಮ್ಮ ನಡುವೆ ಇದ್ದಾರೆ. ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಈ ಸಭೆಗೆ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಮೇಡಮ್ ತಹಶೀಲ್ದಾರ್ ಅವರು ನೋಡಿ, ಎಲ್ಲಿಯ ಋಣ, ಅವರು ದೂರದ ತುಮಕೂರಿನವರು ಇಲ್ಲಿ ಬಂದಿದ್ದಾರೆ. ಅವರ ಕಾಲಘಟ್ಟದಲ್ಲಿ ಇಷ್ಟು ದೊಡ್ಡ ಒಂದು ಕೆಲಸ ಆಗ್ತದೆ ಅಂತ ಹೇಳಿದರೆ ಬಹುಶಃ ಅದು ನಮ್ಮ ಒಂದು ಚಿತ್ತಭಿತ್ತಿಯಲ್ಲಿ ಅದು ಸದಾ ಸ್ಮರಣೀಯವಾಗಿರ್ತದೆ. ಬಹುಶಃ ಅವರು ಹೋದಲ್ಲಿ ಬಂದಲ್ಲಿ ಯಾವ ಮಟ್ಟಕ್ಕೆ ಏರಿದ್ರು, ಯಾವ ಸ್ಥಾಯಿಗೆ ಹೋದರೂ ಕೂಡ ಈ ನೆನಪು ಅವರ ಚಿತ್ತಭಿತ್ತಿಯಲ್ಲಿ ಚಿರಸ್ಥಾಯಿ ಇರಲಿ ಅಂತ ಹೇಳ್ತಾ ತುಂಬ ಸಹಕಾರ ಕೊಟ್ಟಿದ್ದಾರೆ. ಯಾಕಂತ ಹೇಳಿದರೆ ಇವತ್ತು ಕೇವಲ ನಾವು ಮಾತ್ರ ಅಲ್ಲ, ಇಲ್ಲಿ ಅಧಿಕಾರಿ ವರ್ಗ ಕೂಡ, ಅದು ಪೊಲೀಸ್ ಸಿಬ್ಬಂದಿ ಇರ್ಬೋದು, ಅಥವಾ ಇಲ್ಲಿಯ ತಾಲೂಕು ಆಡಳಿತ ಇರ್ಬೋದು, ಅಥವಾ ಜಿಲ್ಲಾಡಳಿತ ಇರ್ಬೋದು, ನಮ್ಮ ಎಲ್ಲರೂ ಕೂಡ ಕೈ ಜೋಡಿಸಿದಂದಾಗಿ ಈ ರೀತಿಯ ಕಾರ್ಯಕ್ರಮ ಕಳೆಗರ್ತಾ ಇದೆ. ಹಾಗಾಗಿ ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಸಭೆಗೆ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಬರೋಡದ ಶಶಿಯಣ್ಣ, ನಾವು ಕೇಳಿದ್ದೀವಿ, ಹತ್ತೂರ ದೊರೆತನಕ್ಕಿಂತ ಹೆತ್ತೂರ ಉಳಿಗ ಮೇಲೆ ಎನ್ನುವ ರೀತಿಯಲ್ಲಿ ಬಹುಶಃ ನಮಗೆ ಒಬ್ಬ ಕಿರಿಯ ಸಹೋದರನಾಗಿ ಸದಾ ನಮ್ಮ ಜೊತೆ ಇರೋಂಥವ್ರು, ಯಾವಾಗಲೂ ಒಂದು ಸ್ವಲ್ಪ ಫೋನ್ ಮಾಡಿ ಸುರೇಶ್ ನೆಂಚೊಲ್ಲರು ಆರೋಗ್ಯನ ತೂವನ್ನೇ ಅಂತ ಹೇಳ್ತಕ್ಕಂಥ ಅಕ್ಕರೆಯ ಮಾತನ್ನು ಹೇಳ್ತಾ ಇವತ್ತು ಒಂದು ಅರ್ಥಪೂರ್ಣ ಬದುಕನ್ನು ಬದುಕುವಂಥ ಶಶಿಯಣ್ಣ, ನಾಡ್ದು ಅವರ ನೇತೃತ್ವದಲ್ಲಿ ಕೂಡ ನಾನು ಮೊನ್ನೆ ದೇವಸ್ಥಾನ ಆಗ್ತಾಯಿದೆ, ಆದ್ಯಪಾಡಿಯಲ್ಲಿ ಒಂದು ದೇವಸ್ಥಾನ ಆಗ್ತಾಯಿದೆ. ನಾನು ಪೋಸ್ಟರ್ ನೋಡಿದೆ, ನಾನು ಖುಷಿ ಆಯ್ತು ನನಗೆ. ದೇವರು ಬಹುಶಃ ನಿಮ್ಮಂಥವರ ಸಂತತಿ ಸಾವಿರ ಆಗಬೇಕು. ಈ ರೀತಿಯ ಧರ್ಮ ಕಾರ್ಯ ಹಾಗೆ ಸಾಮಾಜಿಕ ಕೆಲಸವನ್ನು ಮಾಡ್ತಾ ತಮ್ಮ ಬದುಕಿನ ಅರ್ಥವನ್ನು ಕಲ್ಪಿಸಿಕೊಂಡಂಥವ್ರು ನೀವು. ಹಾಗಾಗಿ ಆ ಭಗವಂತ ನಿಮ್ಗೆಲ್ಲರಿಗೂ ಕೂಡ ನಿಮ್ಮ ಬದುಕು ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿಯನ್ನು ಕೂಡಿರಲಿ ಅಂತ ಹಾರೈಕೆಯನ್ನು ಮಾಡ್ತಾನೆ ಹೇಳ್ತಾ ತಮ್ಮನ್ನು ಕೂಡ ಈ ಸಭೆಗೆ ನಾನು ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮ್ಮ ಕಿಶೋರ್ ಕುಂದಾಪುರ ಅವರು, ನಿಮಗೆ ಗೊತ್ತಿರಬೇಕು, ನಾವು 3 ಸಲ ಇನ್ವಿಟೇಷನ್ ಚೇಂಜ್ ಮಾಡಿದ್ವಿ. ಆದರೂ ಎಲ್ಲೋ ಒಂದು ಕಡೆ ತಪ್ಪಾಗ್ತಾನೆ ಇತ್ತು. ನಾವು ಮೊದಲು ಒಂದು ಸಲ ಪ್ರಿಂಟ್ ಮಾಡಿದ್ವಿ, ಮತ್ತೆ ಅವ್ರನ್ನ ಬಿಟ್ಟು ಹೋಗಿದ್ರೆ ಮತ್ತೆ ಪ್ರಿಂಟ್ ಮಾಡಿದ್ವಿ. ನಾನು ಇವತ್ತು ನಿನ್ನೆ ಫೋನ್ ಮಾಡಿ, ಕಿಶೋರಣ್ಣ ನಮ್ಮ ಸಭೆಗೆ ಬರಬೇಕು, ನಿಮ್ಮ ಹೆಸರು ಬಿಟ್ಟು ಹೋಗಿದೆ, ದಯವಿಟ್ಟು ನಮ್ಮ ಜೊತೆ ಇರಬೇಕು ಅಂತ ಭಾಗ್ಯ ಆದಾಗ ದೊಡ್ಡ ಮನಸ್ಸು ಮಾಡಿ ಕಿಶೋರಣ್ಣ ಬಂದಿದ್ದಾರೆ. ನಮ್ಮ ನಾಯಕರು, BJP ಜಿಲ್ಲಾಧ್ಯಕ್ಷರು, ಅವನ್ನು ಕೂಡ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮ್ಮ NB ಶೆಟ್ರು, ನಮ್ಮ ಹಿರಿಯರು, ಮುಂಬೈಯಲ್ಲಿ ಒಬ್ಬ ಖ್ಯಾತ ಚಾರ್ಟರ್ಡ್ ಅಕೌಂಟೆಂಟ್ ಆಗಿ ಇವತ್ತು ನಮ್ಮ ನಡುವೆ ಇದ್ದಾರೆ. ಅವ್ರನ್ನೂ ಕೂಡ ಈ ಸಭೆಗೆ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತೇನೆ. ಮುನಿಯಾಲು ಉದಯ್ ಕುಮಾರ್ ಶೆಟ್ಟಿಯವರು ಈ ನಾಡಿನಲ್ಲಿ ಒಂದು ತನ್ನದೇ ಆದ ರೀತಿಯಲ್ಲಿ ಹೆಸರನ್ನು ಮಾಡಿರ್ತಕ್ಕಂಥ ವ್ಯಕ್ತಿ. ಹಾಗೆ ಇವತ್ತು ಎಲ್ಲ ರಂಗಗಳಲ್ಲಿ ಕೂಡ ಒಬ್ಬ ಒಳ್ಳೆಯ ಕಾಂಟ್ರಾಕ್ಟ್ರವರು, ಅವರು MTech ಮಾಡಿದ್ದಾರೆ ಸ್ಟ್ರಕ್ಚರಲ್ ಇಂಜಿನಿಯರಿಂಗಲ್ಲಿ. ಹಾಗಾಗಿ ಅವರು ಕೂಡ ಅಷ್ಟೇ, ಭಗವಂತ ನಿಮ್ಮ ಮುಂದಿನ ದಿನಗಳು ಚೆನ್ನಾಗಿರಲಿ ಅಂತ ತಾಯಿ ನಿಮ್ಮ ನಡೆಯುವಂಥ ದಾರಿಯಲ್ಲಿ ತಾಯಿ ಯಶಸ್ಸನ್ನು ದಯಪಾಲಿಸಲಿ ಅಂತ ಹೇಳ್ತಾ ನಿಮ್ಮನ್ನು ಕೂಡ ಈ ಸಭೆಗೆ ಹಾರ್ದಿಕ ಸ್ವಾಗತವನ್ನು ಬಯಸ್ತಾನೆ. ಇನ್ನು ನಮ್ಮ ಯೋಗೀಶ್ ಅಣ್ಣ ಬಹುಶಃ ಕಳೆದ 3 ವರ್ಷಗಳಿಂದ ತನ್ನೆಲ್ಲ ವೃತ್ತಿ ಪ್ರವೃತ್ತಿಯನ್ನು ಬದಿಗಿಟ್ಟು ತನ್ನನ್ನು ಸಮರ್ಪಿಸಿಕೊಂಡಂಥವ್ರು, ಈ ತಾಯಿಯ ಈ ಸೇವೆಗೆ ಸಮರ್ಪಿಸಿಕೊಂಡಂಥವ್ರು.
ಅವರನ್ನು ಕೂಡ ನಾನು ಈ ಸಭೆಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ. ಆತ್ಮೀಯರೇ, ಇವತ್ತು ನಾವೆಲ್ಲ ಕೇಳಿದ್ದೀವಿ, ಸಿರಿಯ ಸಂಸಾರವದು ಸ್ಥಿರವೆಂದು ನಂಬದಿರು, ಹಿರಿದೊಂದು ಸಂತೆ ನೆರೆದೊಂದು ಜಾವಕ್ಕೆ ಹರಿದು ಹೋದಂತೆ ಎನ್ನುವಂತೆ ಮನುಷ್ಯ ಕೇವಲ ಸಂಸಾರ ಮುಖ್ಯವಾಗಿ ಬದುಕದೆ ಸಮಾಜಮುಖಿಯಾಗಿ ಬದುಕಿದಾಗ ಬಹುಶಃ ಈ ರೀತಿಯ ಕಾರ್ಯಕ್ರಮ ಕಳೆಗಟ್ಟುವಂತೆ. ನಮಗೆ ಕಲ್ಪನೆಗೆ ಮೀರಿ, ನಮ್ಮ ಊಹೆಗೂ ಮೀರಿ ಈ ಒಂದು ಕಾರ್ಯಕ್ರಮ ಆಗಿದೆ ಅಂತ ಹೇಳಿದರೆ ಅದರ ಹಿಂದೆ ಒಂದಷ್ಟು ಜನರನ್ನು, ಯಾಕಂದರೆ ಇವತ್ತು ಕೊನೆಯ ಭಾಷಣ, ಕೊನೆಯ ಸಭೆ, ಧಾರ್ಮಿಕ ಸಭೆ, ನಮ್ಮ ಅಧ್ಯಕ್ಷರು ವಾಸುದೇವ್ ಶೆಟ್ಟಿಯವರನ್ನು ನೆನೆಸಬೇಕು. ಆ ಪುಣ್ಯಾತ್ಮ ಕಳೆದ 2 ವರ್ಷಗಳಿಂದ ಅನ್ನ ಊಟ ಮಾಡಲಿಲ್ಲ. ಒಬ್ಬ ವ್ರತಧಾರಿಯಾಗಿ ಒಬ್ಬ ದೊಡ್ಡ ಉದ್ಯಮಿ, ಅವರು ಈಸ್ ಎ ಬಿಗ್ ಟೈಮ್ ಕಾಂಟ್ರಾಕ್ಟರ್. ಆದರೆ ಅದೆಲ್ಲವನ್ನ ಬದಿಗಿಟ್ಟು ನಾನು ಮುಂದಕ್ಕೆ ಅದನ್ನು ನೋಡ್ಕೊಳ್ತೇನೆ, ಅದರ ಮೊದಲು ನಮ್ಮ ಈ ಕೆಲಸ, ತಾಯಿಯ ಕೆಲಸ ಆಗಲಿ ಅಂತೇಳಿ ಒಂದು ಆ ಸಮಾಧಾನ ಚಿತ್ತದಿಂದ, ನಿಮ್ಗೆ ಗೊತ್ತಿದೆ ಎಷ್ಟು ಚಾಲೆಂಜಸ್ ಇದೆ ಅಂತೇಳಿ. ಇವತ್ತು ಕೇಳ್ತಾರೆ, ಒಂದು ಯಾವುದೇ ಒಂದು ದೊಡ್ಡ ಕೆಲಸ ಆಗಬೇಕಾದ್ರೆ ಒಂದು ಸಣ್ಣ ಸಣ್ಣ ಒಂದಷ್ಟು ಘರ್ಷಣೆಗಳು, ನಿಂದೆಗಳು, ಟೀಕೆಗಳು, ನಿಷ್ಠುರಗಳು ಬಂದೇ ಬರ್ತವೆ. ಅದಕ್ಕೆ ಹೇಳ್ತಾರೆ, ತಾಳುವಿಕೆಗೆಂದ ತಪವಿಲ್ಲ, ಕಷ್ಟ ಬಂದರೆ ತಾಳು, ನಿಷ್ಠುರದ ನುಡಿತಾಳು, ನೆಟ್ಟ ಸಸಿ ಫಲ ಬರುವಂದಿದ್ದು ತಾಳು, ಕಟ್ಟು ಬುತ್ತಿಯ ಮುಂದೆ ಉಣನುಂಟು ತಾಳು ಎನ್ನುವಂತೆ ನಾವು ಹಿಡಿದಂಥ ದೀಕ್ಷೆ ಅದೊಂದು ತಪಸ್ಸು, ಅದೊಂದು ಯಜ್ಞ, ಅದು ಸರ್ವ ರೀತಿಯಲ್ಲಿ ಒಳ್ಳೆಯದಾಗಬೇಕು ಅನ್ನುವಂಥ ಚಿತ್ತವನ್ನು ಇಟ್ಕೊಂಡು ಮಾಡಿರ್ತಕ್ಕಂಥ ವಾಸು ಶೆಟ್ಟರು, ನಿಮ್ಮೆಲ್ಲರ ಜೋರಾದ ಚಪ್ಪಳೆ ಮತ್ತು ಹರಕೆ ಹಾರೈಕೆಗಳು ಆ ಕುಟುಂಬದ ಮೇಲೆ ಇರಲಿ ಅಂತ ನಾನು ಭಾವಿಸ್ತೇನೆ. ಮತ್ತು ನಮ್ಮ ರವಿಸುಂದರ್ ಶೆಟ್ಟಿ ಫ್ಯಾಮಿಲಿಯವರು, ನಿಮ್ಗೆ ಗೊತ್ತಿರ್ಬೋದು, ನಾವು ಮುಂದೆ ನೋಡ್ತಕ್ಕಂಥ ದೊಡ್ಡ ಒಂದು ಗೋಪುರ, ಅದನ್ನು ನಮ್ಮ ರವಿಸುಂದರ್ ಶೆಟ್ಟಿ ಮತ್ತು ಅವರು ಕೇವಲ ದುಡ್ಡು ಕೊಟ್ಟು ಸುಮ್ಮನೆ ಆಗಲಿಲ್ಲ. ನಮ್ಮ ಎಲ್ಲ ಜವಾಬ್ದಾರಿಯನ್ನು, ಮುಂಬೈಯಲ್ಲಿ ಬಹಳ ದೊಡ್ಡ ತಂಡ ಇಲ್ಲಿಗೆ ಬಂದಿದೆ, 300-400 ಜನ ಬಂದಿದ್ದಾರೆ. ಹಾಗೆ ಅವರು ಮುಂಬೈಯಿಂದ ಏನೇನು ಸಾಧ್ಯ ಇದೆಯೋ, ನಮ್ಮ ಸ್ವರ್ಣ ಗದ್ದುಗೆ ಇರ್ಬೋದು ಅಥವಾ ಈ ಇದಕ್ಕೆ ಇರ್ಬೋದು, ಅವರು ಅಲ್ಲಿ ಅಣ್ಣ ತಮ್ಮದಿ ಉದಯ ಸುಂದರ್ ಶೆಟ್ಟಿಯವರು ಮೊನ್ನೆ ಬಂದಂಥವರು ಇವತ್ತವರೆಗೆ ಕಿಚನ್ ಬಿಟ್ಟು ಹೊರಗೆ ಬರಲಿಲ್ಲ. ಅಂದರೆ ಹಾಗಾಗಿ ಅವರ ಆ ಸಾತ್ವಿಕ ತಪನೆ ಫಲ, ಅಪ್ರತಿಮ ಸಾಧನೆ, ಅಮೃತ ಫಲ ಇವತ್ತು ನಮ್ಮ ಈ ಮಾನವನ ಕಾಪಾಡಿದೆ ಅನ್ನೋ ಮಾತನ್ನು ಹೇಳ್ತಾ, ಸುಂದರ್ ಶೆಟ್ಟಿಯವರಿಗೆ ಕೂಡ ನಾನು, ರವಿ ಸುಂದರ್ ಶೆಟ್ಟಿಯವರಿಗೆ ಕೂಡ ನಾನು ಧನ್ಯವಾದ ಅರ್ಪಿಸ್ತೇನೆ. ಹಾಗೆ ತುಂಗಾ ಸುಧಾಕರ್ ಶೆಟ್ಟಿಯವರು ಈ ವಯಸ್ಸಲ್ಲಿ ಕೂಡ ಅವ್ರಿಗೆ ನಡಿಲಿಕ್ಕೆ ಆಗುವುದಿಲ್ಲ, 80 ವರ್ಷದಲ್ಲಿ ಕೂಡ ಇವತ್ತಿಗೂ ಕೂಡ ಬೆಳಿಗ್ಗೆ ಎದ್ದು ನಡೆದು ಬರ್ತಾರೆ. ಅಂದರೆ ಒಂದಷ್ಟು ಚಿಂತನೆ ಮಾಡ್ತಾ ಮಾಡ್ತಾ ತನ್ನ ಬದುಕಿನ ಇಳಿ ಸಂಜೆಯಲ್ಲಿದ್ದರೂ ಕೂಡ ನಮ್ಮ ಊರು ನನ್ನ ದೇವಸ್ಥಾನ, ನನ್ನ ದೈವಸ್ಥಾನ ಅಂತೇಳಿ ತನ್ನ ಬದುಕನ್ನು ಅರ್ಥಪೂರ್ಣವಾಗಿ ಕಳೆಯುವಂಥ ವ್ಯಕ್ತಿ, ಅವರಿಗೆ ಕೂಡ ಸ್ವಾಗತ, ನಾನು ಇಲ್ಲಿ ಅವ್ರನ್ನ ಕೃತಜ್ಞತೆ ಅರ್ಪಿಸ್ತೇನೆ. ಇನ್ನು ನಮ್ಮ ಬಂಜಾರ ಪ್ರಕಾಶ್ ಶೆಟ್ಟರು, ಈ ಇವತ್ತಿನ ಸಮಾರಂಭದ ಅಧ್ಯಕ್ಷರು, ತುಂಬ ಬ್ಯುಸಿ ಇದ್ದಾರೆ, ಎಲ್ಲ ಜವಾಬ್ದಾರಿ ಇದೆ. ಅವರು ಕೂಡ ಈಗ ಇನ್ನು ಕೆಲವೇ ಸಮಯಗಳಲ್ಲಿ ಸೇರ್ಕೊಳ್ತಾರೆ. ಅವರು ಕೂಡ ಅಷ್ಟೇ, ಇಲ್ಲಿಯ ನಮ್ಮ ಬ್ರಹ್ಮಕಲಶ ಸಮಿತಿ ಅಧ್ಯಕ್ಷರಾಗಿ ಅವರು ಬಂದ ಮೇಲೆ ಒಂದು ಹೊಸ ಅರ್ಥ ಈ ನಮ್ಮ ಈ ತಂಡಕ್ಕೆ ಬಂದಿದೆ, ಈ ಸಭೆಗೆ ಬಂದಿದೆ ಅನ್ನೋಂಥ ಮಾತನ್ನು ಹೇಳಿದ್ರೆ, ಅವರು ಕೂಡ ಅಷ್ಟೇ ಒಂದು 250-300 ಜನ ಅವರ ಜನ ಬೇರೆ ಬೇರೆ ಕಡೆಯಿಂದ ಬಂದಿದ್ದಾರೆ, ಅವರ ಅಭಿಮಾನಿಗಳು ಬಂದಿದ್ದಾರೆ. ಅವರು ಕೂಡ ತಮ್ಮನ್ನ ಕಾಯ ವಾಚ ಮನಸ್ಸ ಇದಕ್ಕೆ ಅರ್ಪಿಸಿಕೊಂಡಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನೆನೆಸ್ತಾ ಅವರಿಗೆ ಕೂಡ ನಾನು ಅವರ ಮುಂದಿನ ಬದುಕು ಒಳ್ಳೆಯದಾಗಲಿ ಅಂತ ನಾನು ಹಾರೈಸ್ತೇನೆ. ಇನ್ನು ನಮ್ಮ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರು ರಮೇಶ್ ಹೆಗ್ಡೆ ಅವರು, ಮುಂಚೆ ಅವರು ಇಲ್ಲಿ ಮ್ಯಾನೇಜಿಂಗ್ ಟ್ರಸ್ಟಿ ಆಗಿದ್ದರು, ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾಗಿದ್ದರು. ಹಾಗೆ ಅದಕ್ಕಿಂತ ಮುಂಚೆ ನಡಿಕೆರೆ ರತ್ನಾಂಗ ಶೆಟ್ಟಿಯವರು ಇದ್ದರು, ಮತ್ತು ಈಗ ನಡಿಕೆರೆ ರತ್ನಾಂಗ ಶೆಟ್ಟಿಯವರು ಅವರು ಈಗ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾಗಿದ್ದಾರೆ. ಇದೆಲ್ಲ ಸೌಭಾಗ್ಯ, ನಮ್ಮನ್ನು ಕಣ್ತುಂಬಿಸಿಕೊಳ್ಳೋ ಸೌಭಾಗ್ಯ. ಹಾಗೆ ಈ ರಮೇಶ್ ಹೆಗ್ಡೆ ಅವರನ್ನು ಕೂಡ ಈ ಸಂಬಂಧ ನೆನೆಸ್ತೇನೆ. ಇದರ ಜೊತೆಗೆ ನಮ್ಮ ದೂರದ ಮಂಡಗದ್ದೆ ಪ್ರಭಾಕರ್ ಶೆಟ್ಟರು, ನಾನು ಸಣ್ಣದಿರುವಾಗ ನಾನು ಎತ್ತಿ ಆಡಿಸಿದಂಥ ವ್ಯಕ್ತಿ. ನಾನು ಮಂಡಗದ್ದೆಯಲ್ಲಿ ಹುಟ್ಟಿದ್ದು, ತೀರ್ಥಹಳ್ಳಿ ತಾಲೂಕು. ಬಹಳ ದೊಡ್ಡ ಉದ್ಯಮಿ, ಬಹಳ ದೊಡ್ಡ ದಾನಿ. ಇವತ್ತು ಅವರಿಗೆ ಇಲ್ಲಿಗೆ ಅವರು ತಮ್ಮ ಕೈಲಾದಂಥ ಸೇವೆಯನ್ನು ಮಾಡಿದ್ದಾರೆ ಅಂತ ಅವರನ್ನು ನೆನೆಸ್ತೇನೆ. ಹಾಗೆ ನಮ್ಮ ಅಲ್ಲಿ ರಥವನ್ನು ರಚಿಸಿಕೊಟ್ಟಂಥ ತೋನ್ಸೆ ಆನಂದ್ ಶೆಟ್ಟಿ ದಂಪತಿಗಳು, ಅವರನ್ನು ಕೂಡ ಈ ಸಂದರ್ಭದಲ್ಲಿ ನೆನೆಸ್ತೇನೆ. ಹಾಗೆ KM ಶೆಟ್ಟಿಯವರು, ನಮ್ಮ ದ್ವಾರಬಾಗಿಲು, ಬಹಳ ದೊಡ್ಡ ದ್ವಾರಬಾಗಿಲನ್ನು ಮೊನ್ನೆ ಒಂದು ದೊಡ್ಡ ಇಂಡಸ್ಟ್ರಿಯನ್ನು ಓಪನ್ ಮಾಡಿದ್ದಾರೆ, ಅವ್ರನ್ನ ಕೂಡ ನೆನೆಸ್ತೇನೆ. ಹಾಗೆ ಕನ್ಯಾನ ಸದಾಶಿವ ಶೆಟ್ಟಿಯವರು, ಬೆಳಿಗ್ಗೆ ಅವರಿಗೆ ನಾವು ಸನ್ಮಾನ ಮಾಡಿದ್ವಿ, ಇವತ್ತು ವೇದಿಕೆ ಮೇಲೆ ಇರಬೇಕಾಗಿತ್ತು, ಅದೇ ಅರ್ಜೆಂಟಾಗಿ ಅವರು ಬಾಂಬೆಗೆ ಹೋದರು, ಅವ್ರನ್ನ ನೆನೆಸ್ತೇನೆ. ಹಾಗೆ ನಿಮ್ಗೊಂದು ಆಶ್ಚರ್ಯ ಇರ್ಬೋದು, ಅಯೋಧ್ಯೆ ಬಿಟ್ಟರೆ ಮತ್ತು 2ನೇ ಗಂಟೆಯಲ್ಲಿ ಕೇಳಿದರೆ ಅದು ಕರ್ನಾಟಕ ಮಾತ್ರ ಅಲ್ಲ, ಅದು ನಮ್ಮ ಕಾಪುನಲ್ಲಿ ಮಾರಿಗುಡಿಗೆ ಅರವಿಂದ್ ಶೆಟ್ಟಿಯವರು ಉದ್ಯಮಿಯವರು ಒದಗಿಸಿಕೊಟ್ಟಿದ್ದಾರೆ. ಇದು ನಮ್ಮೆಲ್ಲ ಹೆಗ್ಗಳಿಕೆ ಮತ್ತು ಹೆಮ್ಮೆ ಅಂತ ಭಾವಿಸ್ತೇನೆ. ಹಾಗೆ ನಮ್ಮ ಬಿಲ್ಲವ ಸಮಾಜದ ಮಹಾಮಂಡಳದ ಅಧ್ಯಕ್ಷರಾಗಿರ್ತಕ್ಕಂಥ ರಾಜಶೇಖರ್ ಕೋಟೆಯನ್ನವರು, ಅವರು ಒಂದಷ್ಟು ದೇಣಿಗೆಯನ್ನು, ಒಂದು ಇಡೀ ಸ್ತಂಭವನ್ನು ಅವರು ಕೊಟ್ಟಿದ್ದಾರೆ. ಅವರಿಗೆ ಮತ್ತು ಅವರ ಸಮಾಜಕ್ಕೆ ಧನ್ಯವಾದ ಅರ್ಪಿಸ್ತೇನೆ. ಹಾಗೆ ಮಗುವೀರ ಸಮಾಜದ ಡಾಕ್ಟರ್ G. ಶಂಕರ್ ಅವರು ಬೆಳಿಗ್ಗೆ ನಮ್ಮ ಜೊತೆ ಇದ್ದರು, ಅವರು ಕೂಡ ಅಷ್ಟೇ ಒಂದು
ಬಹುಶಃ ಒಬ್ಬ ಮೌನ ಸಾಧಕನಾಗಿ ಒಂದು ಮಹಾಲಕ್ಷ್ಮಿ ದೇವಸ್ಥಾನನ ಕಾಪು ಕ್ಷೇತ್ರಕ್ಕೆ ಅವರು ಕಟ್ಟಿಕೊಟ್ಟಿದ್ದಾರೆ. ಹಾಗೆ ಇವತ್ತು ಇದಕ್ಕೆ ಕೂಡ ತುಂಬ ಸಹಾಯವನ್ನು ಮಾಡಿದ್ದಾರೆ. ಅವ್ರನ್ನ ಕೂಡ ನೆನೆಸ್ತಾ, ಹಾಗೆ ಇದ್ರ ಜೊತೆಗೆ ಈ ಸಮಾಜದ ಎಲ್ಲ ಪ್ರಮುಖರನ್ನ ಕೂಡ ನಾನು ಇಲ್ಲಿ ನೆನವರಿಕೆ ಮಾಡ್ತಾ, ತುಂಬ ಜನ, ಯಾಕಂತ ಹೇಳಿದ್ರೆ ಹನಿ ಹನಿ ಗೂಡಿದ್ರೆ ಹಳ್ಳ ಅಂತೆ, ಈ ನಿಟ್ಟಿನಲ್ಲಿ ತಮ್ಮ ಯಥಾಯಥ ಉಪಾಸನೆ ತದೇವ ಭವತಿ ಅನ್ನೋದು ಮಾತನ್ನು ನಾವು ಕೇಳಿದ್ವಿ. ಅಂದರೆ ನಮ್ಮ ಉಪಾಸನೆ ತಕ್ಕಂತೆ ಆ ಭಗವಂತ ಒಲಿತಾನಂತೆ. ಇವತ್ತು 1 ಶಿಲೆಯಿಂದ ಹಿಡಿದು 1,000ದಿಂದ ಹಿಡಿದು 1 ಲಕ್ಷ, 10 ಲಕ್ಷ, 1 ಕೋಟಿ, 10 ಕೋಟಿ ಈ ಥರ ಕೊಟ್ಟಂಥ ತುಂಬ ಜನ ದಾನಿಗಳಿದ್ದಾರೆ. ಅವ್ರನ್ನ ಮನಸಾರ ಇಲ್ಲಿ ಸ್ಮರಿಸುತ್ತಾ, ಅವರೆಲ್ಲರ ಬದುಕು ತಣ್ಣಗಿರಲಿ, ಅವರ ನೆಮ್ಮದಿಯ ನೆರಳು ಅವರೆಲ್ಲ ಮನೆಗಳನ್ನು ಕಾಯುವಂತಾಗಲಿ ಅಂತ ಹೇಳ್ತಾ, ವಿಶೇಷವಾಗಿ ನಾನು ಆಗಲೇ ಹೇಳುವಂತೆ ನಮ್ಮ ಒಂದು ಕಲ್ಪನೆ ಇತ್ತು, ಈ ಕಾಪು ಒಂದು ಸಾಮರಸ್ಯದ ಕಾಪು ಮತ್ತು ಸಮೃದ್ಧ ಕಾಪು ಆಗಬೇಕು ಅನ್ನೋ ದೃಷ್ಟಿಯನ್ನು ಇಟ್ಕೊಂಡು ನಾವು ನಮ್ಮ ಬದುಕನ್ನು ನಡೆಸಿದಂಥವ್ರು. ಹಾಗಾಗಿ ಆತ್ಮೀಯರೇ, ಇಲ್ಲಿ ಕೈ ಜೋಡಿಸಂಥ ಸರ್ವರಿಗೂ ಕೂಡ ಒಂದು ಹಂಸಕ್ಷೀರ ನ್ಯಾಯ ಅಂತ ಕೇಳ್ತೀವಿ ನಾವು. ಅಂದರೆ ಇವತ್ತು ಅದು ಏನಾದರೂ ತಪ್ಪುಗಳಿದ್ರೆ ಅದನ್ನು ನಮ್ಮ ಮಡಿಲಿಗೆ ಹಾಕಬೇಕು. ಒಪ್ಪನ್ನು ತಾವು ಸ್ವೀಕಾರ ಮಾಡಿಕೊಂಡು ಖಂಡಿತ ನಾವು ಮಾಡಿರ್ತಕ್ಕಂಥ ಈ ಕೆಲಸದಲ್ಲಿ ಎಲ್ಲಾದರೂ ಒಂದು ಯಾರಿಗೆ ಮನಸ್ಸು ನೋವಾಗಿದ್ರೆ, ಕಿಂಚಿತ್ ನೋವಾಗಿದ್ರೆ, ಸಣ್ಣ ತಪ್ಪು ಲೋಪ ನಮ್ಮಿಂದ ಆಗಿದ್ರೆ, ಆಮೇಲೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತುಂಬ ಜನ ನಮಗೆ ಕಣ್ಣಲ್ಲಿ ನೀರು ಬರ್ತದೆ. ಸುಮಾರು 3-4 ಸಾವಿರ ನಮ್ಮ ವಾಲಂಟಿಯರ್ಸು 9 ದಿವಸಗಳಿಂದ ಯಾವುದೇ ದಣಿವರಿಯದೆ ಇಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಅವ್ರನ್ನ ಕೂಡ ನಾನು ತಲೆಬಾಗಿ ಶಿರಬಾಗಿ ತುಂಬ ಜನ ಅಲ್ಲಿ ಮಹಿಳಾ ಮಂಡಳದವರು, ಭಜನಾ ಮಂಡಳಿಯವರು, ಯುವಕ ಮಂಡಲದವರಿಗೆ ತುಂಬ ಜನ ಇಲ್ಲಿ ತಮ್ಮ ಬದುಕನ್ನು ಸವಿಸಿದ್ದಾರೆ. ಅವರಿಗೂ ಕೂಡ ನಾನು ನನ್ನ ಶಿರವನ್ನು ಬಾಗ್ತಾ ಮತ್ತೊಮ್ಮೆ ಜಾಸ್ತಿ ಮಾತಾಡಿ ಹೋಗಿದ್ದಿಲ್ಲ. ಯಾಕಂತೇಳಿ ನನಗೆ ಗೊತ್ತಿದೆ, ಮೊದಲು ಹೇಳಿದಾಗೆ ಒಬ್ಬ ಅದ್ಭುತ ಗಾಯಕ ಈ ನಾಡಿಗೆ ರಘು ದೀಕ್ಷಿತ್ ಅವರು ಬಂದಿದ್ದಾರೆ. ಅವರಿಗೆ ಒಂದು ಫ್ಯಾನ್ ಫಾಲೋಯಿಂಗ್ ಇದೆ. ಯೂತ್ಸ್ ಎಲ್ಲ ಅವರ ಸಂಗೀತಕ್ಕೆ ಇಲ್ಲಿ ಕಾದು ಕೂತಿದ್ದಾರೆ. ಹಾಗಾಗಿ ಮತ್ತೊಮ್ಮೆ ತಮಗೆಲ್ಲರಿಗೂ ಶಿರವಾಗಿ ನಮಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ವಂದನೆಗಳು ಶಾಸಕರೇ, ಗುರ್ಮೆ ಸುರೇಶ್ ಶೆಟ್ಟಿಯವರೇ. ಆತ್ಮೀಯರೇ, 9ರ ಬಗ್ಗೆ ಬಹಳ ಒತ್ತಿ ಹೇಳಿದ್ವು ನಾವು. 9 ದಿನದ ಉತ್ಸವ, ಇದಕ್ಕೆ ದೇವಿಯ ಮಹಿಮೆ ಅಂತ ಹೇಳೋದು. ಇಡೀ ವೇದಿಕೆ ತುಂಬಿಕೊಳ್ಳಿಕ್ಕಿದೆ. ಆದರೆ ಈಗ ವೇದಿಕೆಯಲ್ಲಿ 9 ಜನ ಅತಿಥಿಗಳಿದ್ದಾರೆ. ಸ್ವಾಮಿಗಳನ್ನು ಸೇರಿಕೊಂಡು 8 ಈಚೆ 1 ಆಚೆ. ಇದು ವಿಶೇಷವಾದಂಥ ಮಹಿಮೆಯ ಸಂಕೇತವನ್ನು ಸಾರ್ತಾ ಇದೆ. ಆತ್ಮೀಯರೇ, ಅತಿಥಿ ದೇವೋಭವ ಗಿರೀಶ್ ಶೆಟ್ಟಿ ತೆಳ್ಳಾರವರಿದ್ದಾರೆ. ಬನ್ನಿ ಸರ್. ಬಂಡ ಸಂಘ ಮುಂಬಯಿಯ ಜತೆ ಕಾರ್ಯದರ್ಶಿಗಳು ಬನ್ನಿ. ಆತ್ಮೀಯರೇ, ವೇದಿಕೆಯಲ್ಲಿ ಸ್ವಾಮೀಜಿಗಳ ಉಪಸ್ಥಿತಿ ಇದೆ. ಸನ್ಯಾಸ ಜೀವನ ಅಂದರೆ ಅದು ಪ್ರದರ್ಶನ ಅಲ್ಲ, ನಿದರ್ಶನ ಅನ್ನೋದನ್ನು ಜಗತ್ತಿಗೆ ಸಾರಿದ ಸ್ವಾಮೀಜಿಗಳಿಗೆ ಈ ಸಂದರ್ಭದಲ್ಲಿ ಗೌರವಾರ್ಪಣೆ. ಸುರೇಶ್ ಶೆಟ್ಟಿ ಗುರುಮೇರ ಹತ್ರ ವಿನಂತಿಸ್ತೇನೆ ಸರ್ ಗೌರವಿಸುವುದಕ್ಕೆ. ಜಗದ್ಗುರು ಅನಂತ ಶ್ರೀ ವಿಭೂಷಿತ ಶ್ರೀ 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 ಕಾಳಹಸ್ತೇಂದ್ರ ಮಹಾಸ್ವಾಮೀಜಿಗಳು, ಶ್ರೀಮದ್ ಜಗದ್ಗುರು ಆನೆಗುಂದಿ ಸಂಸ್ಥಾನ ಸರಸ್ವತಿ ಪೀಠಾಧಿಪತಿ, ಕಟಪಾಡಿ ಪಡುಕುತ್ಯಾರು, 9ನೇ ದಿನದ ತಾಯಿಯ ಉತ್ಸವದ ಬ್ರಹ್ಮಕಲಶೋತ್ಸವದ ಧಾರ್ಮಿಕ ಸಭಾ ಕಾರ್ಯಕ್ರಮದ ಘನಸಿರಿ ವೇದಿಕೆಗೆ ನಮಗೆ ಆತ್ಮೀಯ ಸ್ವಾಗತ, ಧನ್ಯತೆಯ ಪ್ರೀತಿಯ ಸುಸ್ವಾಗತ. ವಂದನೆಗಳು. ವೇದಿಕೆಯಲ್ಲಿ ಮಾಜಿ ಶಾಸಕರು ಹಾಗೆ ಸಂಸದರಾದಂಥ ವಿನಯ್ ಕುಮಾರ್ ಸೊರಕೆ ಇರುತ್ತಾರೆ. ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ತಮ್ಮನ್ನು ಗೌರವಿಸುವುದಕ್ಕೆ ಕೆ ವಿಶ್ವನಾಥ್ ಹತ್ರ ವಿನಂತಿಸ್ತೇನೆ. ವಿನಯ್ ಕುಮಾರ್ ಸೊರಕೆ ಅವರಿಗೆ ಈ ಕಾಪು ಕ್ಷೇತ್ರದ ಸಮಸ್ತ ಜನತೆಯ ಪರವಾಗಿ, ತಾಯಿಯ ಸದ್ಭಕ್ತರ ಪರವಾಗಿ ಈ ಧಾರ್ಮಿಕ ಸಭಾ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್. ವೇದಿಕೆಯಲ್ಲಿ ಶಶಿಧರ್ ಶೆಟ್ಟಿ ಬರೋಡ ಇದ್ದಾರೆ. ಶಶಿ ಕ್ಯಾಟರಿಂಗ್ ಸರ್ವಿಸಸ್ನ CMD. ಸುಮಾರು 12,000 ಮಂದಿಗೆ ಅನ್ನದಾತರು. ಆತ್ಮೀಯ ಸ್ವಾಗತ ಅಣ್ಣ. ಶಶಿಧರ್ ಶೆಟ್ಟಿ ಮಲ್ಲಾರಿದ್ದಾರೆ. ಮಸ್ಕತ್ ಅಣ್ಣ, ಶಶಿ ಅಣ್ಣ ಮಲ್ಲಾರು ಗೌರವ ಮಲ್. ಬರೋಡ ಶಶಿಧರ್ ಶೆಟ್ಟರಿಗೆ ಈ ಧಾರ್ಮಿಕ ಸಭಾ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ದೂರದ ಗುಜರಾತ್ನ ಬರೋಡಾದಲ್ಲಿ ಉದ್ಯಮಿಗಳು ಶಶಿಧರ್ ಶೆಟ್ಟರು. ಶಶಿ ಕ್ಯಾಟರಿಂಗ್ ಸರ್ವಿಸಸ್ ಮೂಲಕ ನಾಡಿನ ದೇಶದಾದ್ಯಂತ
ಕ್ಯಾಂಟೀನನ್ನು ಹೊಂದಿದವರು. ದೇಶದ ಅತ್ಯುನ್ನತ 10 ಕ್ಯಾಂಟೀನ್ ಮಾಲಕರಲ್ಲಿ ಒಬ್ಬರು ಶಶಿಧರ್ ಶೆಟ್ಟಿ ಅನ್ನೋದಕ್ಕೆ ಸಂತೋಷ. ಶಶಿಧರ್ ಶೆಟ್ಟಿ ಬರೋಡರವರಿಗೆ ಆತ್ಮೀಯ ಸ್ವಾಗತ, ಸುಸ್ವಾಗತ. ವೇದಿಕೆಯಲ್ಲಿ ತಹಶೀಲ್ದಾರ್ ಇದ್ದಾರೆ, ಪ್ರತಿಭಾರವರು, ತಮಗೆ ಆತ್ಮೀಯ ಸ್ವಾಗತ. ತಮ್ಮನ್ನು ಜಯಲಕ್ಷ್ಮಿಯವರು, ನಮ್ಮ ಮಲಕ ಜಯಲಕ್ಷ್ಮಿ ಶೆಟ್ಟಿಯವರು ವ್ಯವಸ್ಥಾಪನಾ ಸಮಿತಿಯ ಸದಸ್ಯೆ, ಗೌರವಿಸಬೇಕು. ಡಾಕ್ಟರ್ ಪ್ರತಿಭಾ ಕಾಪುವಿನ ತಹಶೀಲ್ದಾರರು, ಕಾನೂನಿನ ಸುವ್ಯವಸ್ಥೆಯ ಬಗ್ಗೆ ವಿಶೇಷ ಸಹಕಾರ ಮತ್ತು ತಾಯಿಯ ಕೃಪಾಶೀರ್ವಾದಕ್ಕೆ ಪಾತ್ರರಾದವರು. ಮಲ್ಪೆ ಡಾಕ್ಟರ್ ಪ್ರತಿಭಾರವರಿಗೆ ಆತ್ಮೀಯ ಸ್ವಾಗತ, ಸುಸ್ವಾಗತ. ವೇದಿಕೆಯಲ್ಲಿ CA NB ಶೆಟ್ಟಿಯವರಿದ್ದಾರೆ. ನಮ್ಮ ದಾನಿಗಳು ಕೂಡ NBS & ಕಂಪನಿ ಇದರ ಹಿರಿಯ ಪಾಲುದಾರರು ಮತ್ತು CMD ತ್ರಿವೇಣಿ ಗ್ರೂಪ್ ಮತ್ತು ರೂಪಿ ಬಾಸ್. ಶೋಭಿತ್ ಶೆಟ್ಟರು ವೇದಿಕೆ ಬರಬೇಕು. ವಕೀಲರು, ಹೈಕೋರ್ಟ್, ದಯವಿಟ್ಟು ಬನ್ನಿ ಸರ್. NB ಶೆಟ್ಟರು ಈ ಒಂದು ತಾಯಿಯ ವಿಶೇಷ ಸೇವಾಕರ್ತರು. ಹಾಗೆ ಮುಂಬೈಯಲ್ಲಿ ಹಿರಿಯ ಚಾರ್ಟರ್ಡ್ ಅಕೌಂಟೆಂಟ್, ಬಂಟರ ಸಂಘ ಮುಂಬೈಯಲ್ಲಿ ಅನೇಕ ಸೇವೆಗಳನ್ನು ಅರ್ಪಿಸಿದವರು. ಪ್ರವೃತ್ತಿಯಲ್ಲಿ ಸಮಾಜ ಸೇವಕರು, ವೃತ್ತಿಯಲ್ಲಿ ಚಾರ್ಟರ್ಡ್ ಅಕೌಂಟ್. ಆತ್ಮೀಯ ಸ್ವಾಗತ CA NB ಶೆಟ್ಟಿ ಅವರಿಗೆ. ಉದಯ್ ಕುಮಾರ್ ಶೆಟ್ಟಿ ಅವರಿದ್ದಾರೆ. ರೋಷನ್ ಕುಮಾರ್ ವೇದಿಕೆ ಬಂದು ಗೌರವಿಸಬೇಕು. ಮುನಿಯಾಲು ಉದಯ್ ಕುಮಾರ್ ಶೆಟ್ಟರು ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ, ಶೈಕ್ಷಣಿಕವಾಗಿ ವಿಶೇಷ ಸೇವೆಯನ್ನು ಸಲ್ಲಿಸಿದವರು. ಕಾರ್ಕಳ ಪರಿಸರ ಅಲ್ಲದೆ ಈ ಉಭಯ ಜಿಲ್ಲೆಗಳ ಉದ್ದಗಲದಲ್ಲಿ ತನ್ನನ್ನು ತಾನು ಗುರುತಿಸಿಕೊಂಡು ಮುನಿಯಾಲು ಉದಯ್ ಕುಮಾರ್ ಶೆಟ್ಟರಿಗೆ ಆತ್ಮೀಯ ಸ್ವಾಗತ. ವೇದಿಕೆಯಲ್ಲಿ ಗಿರೀಶ್ ಶೆಟ್ಟಿ ತೆಳ್ಳಾರ್ ಅವರಿದ್ದಾರೆ. ಕಾರ್ಕಳ ಪರಿಸರದಲ್ಲಿ ಧಾರ್ಮಿಕ ಮುಖಂಡನಾಗಿ, ಮುಂಬಯಿಯ ಹಿರಿಯ ಹೋಟೆಲ್ ಉದ್ಯಮಿಯಾಗಿ, ಹಾಗೆ ಬಂಟರ ಸಂಘ ಮುಂಬಯಿಯ ಜತೆ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸ್ತಿರುವಂಥ ಗಿರೀಶ್ ಶೆಟ್ಟಿ ತೆಳ್ಳಾರವರು ಕ್ರೀಡಾ ಪ್ರೇಮಿ. ಯೋಗೀಶ್ ಶೆಟ್ಟಿಯವರನ್ನು ಗೌರವಿಸ್ತಾರೆ. ಆತ್ಮೀಯ ಸ್ವಾಗತ ಗಿರೀಶ್ ಶೆಟ್ಟಿ ತೆಳ್ಳಾರವರಿಗೆ. ವೇದಿಕೆಯಲ್ಲಿ BJPಯ ಜಿಲ್ಲಾಧ್ಯಕ್ಷರಿದ್ದಾರೆ. ಕಿಶೋರ್ ಕುಂದಾಪುರವರು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಾಗಿ ವಿಶೇಷವಾಗಿ ಪಕ್ಷ ಸಂಘಟನೆ ಮಾಡುವಲ್ಲಿ ಕರುಣಾಕರ್ ಶೆಟ್ಟಿ ಕುಕ್ಕುಂದೂರು. ನಮ್ಮ ಕಿಶೋರ್ ಕುಂದಾಪುರ ಅವರನ್ನ ಗೌರವಿಸುವುದಕ್ಕೆ ವಿನಂತಿಸ್ತೇನೆ. ತಾಯಿಯ ಬ್ರಹ್ಮಕಲಶೋತ್ಸವದ ಶುಭವಸರದಲ್ಲಿ ತಮಗೆ ಧಾರ್ಮಿಕ ಸಭಾ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಒಂದು ಚಪ್ಪಾಳೆ. ಎಲ್ಲ ವೇದಿಕೆಯ ಗಣ್ಯರಿಗೆ ಪ್ರೀತಿಯ ಸ್ವಾಗತ. ನಾವು ನೀವು ಸೇರಿ ಮಾಡಿದ್ದೇವೆ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಆಗಮಿಸಿರುವಂಥ ಎಲ್ಲ ಕಲಾಸಕ್ತ ಬಂಧುಗಳಿಗೆ ಮತ್ತು ಧಾರ್ಮಿಕ ಶ್ರದ್ಧಾಳುಗಳಾದ ತಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಕೋರ್ತೇವೆ. ಬಂಧುಗಳೇ, ಇದೀಗ ನೇರ ಆಶೀರ್ವಚನದ ಕಡೆಗೆ ನಾವು ಸಾಗಿ ಬರ್ತಾ ಇದ್ದೇವೆ. ಗುರುಗಳೇ, ಮೊನ್ನೆ ಈ ಕ್ಷೇತ್ರದಲ್ಲಿ 24 ಗಂಟೆಗಳ ಅವಧಿಯಲ್ಲಿ ಒಂದು ವೈಭವದ ಶ್ರೀಚಕ್ರ ಪೂಜೆ ನಡೆಯಿತು. ಆ ಶ್ರೀಚಕ್ರ ಪೂಜೆ ನಡೀತಾ ಇರಬೇಕಿದ್ರೆ ಆನೆಗುಂದಿ ಸಂಸ್ಥಾನದಲ್ಲಿ ನಡೆದಂತಹ ಶ್ರೀಚಕ್ರ ಪೂಜೆ ಮತ್ತೆ ನೆನಪಿಗೆ ಬಂದದ್ದು ಅತ್ಯಂತ ಸಂತಸ ಸಂಗತಿ. ಇವತ್ತು ಸಾಯಂಕಾಲ ಶೃಂಗೇರಿ ಶಾರದಾ ಪೀಠದ ಜಗದ್ಗುರುಗಳು ಬಂದು ಅನುಗ್ರಹವನ್ನು ಮಾಡಿದರೆ, ಇದೀಗ ಸರಸ್ವತಿ ಪೀಠದ ಯತಿವರೇಣ್ಯರಿಂದ ಅನುಗ್ರಹದ ಸಂದೇಶ ಕೇಳುವ ಭಾಗ್ಯ ನಮ್ಮದು. ಮಾತುಗಳೇ ದಿವ್ಯ ಮಂಗಳ ಮಂತ್ರಾಕ್ಷತೆಯಾಗಿ ನಮ್ಮನ್ನು ಹರಿಸಬೇಕು ಅಂತ ಸನ್ನಿಧಾನವನ್ನು ಪ್ರಾರ್ಥಿಸ್ತೇನೆ.
दोर्भिर्युक्ता चतुर्भिः स्फटिकमणिमयीमक्षमालां दधान हस्तैनेकेन पद्मं सीतमपि च शुकं पुस्तकं चापरेण भासा कुन्देन्दुशङ्खस्फटिकमणिनिभा भासमाना समाना सा मे वाग्देवतेयं दिवसतु वदने सर्वदा सुप्रसन्ना. ಕಾಪು ಅಮ್ಮನವರ ಸನ್ನಿಧಿಯಲ್ಲಿ ಇವತ್ತು ಬ್ರಹ್ಮಕಲಶ ನಡೆದಿದೆ. ಅತ್ಯಂತ ವಿಶೇಷವಾಗಿ ಕಾರ್ಯಕ್ರಮ ನಡೆದಿದೆ. ಮೊನ್ನೆ ಪ್ರಯಾಗರಾಜಲ್ಲಿ ಕುಂಭಮೇಳ ಪೂರ್ಣಗೊಂಡಿತು. ಅಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯ ಜನ ಸೇರಿದ್ದರು. ಬಹುಶಃ ನಮ್ಮ ದೇಶದ ಮುಕ್ಕಾಲು ಭಾಗ ಹಿಂದೂಗಳು ಆ ಕುಂಭಮೇಳದಲ್ಲಿ ಭಾಗವಹಿಸಿದ್ರು. ಅದರ ಅಂಶ ರೂಪವಾಗಿ ನಮ್ಮ ಕಾಪು ದೇವಸ್ಥಾನದಲ್ಲಿ ಕೂಡ ಸಹಸ್ರ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ ಅಂತ ಹೇಳಿದರೆ ಕುಂಭಮೇಳದ ಒಂದು ಅಂಶ ಇಲ್ಲಿ ನಡೆದಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ತುಂಬ ಅತ್ಯಂತ ವಿಶೇಷವಾಗಿ ಜನ ಸಂದಣಿ ಇಲ್ಲಿ ನಡೆದಿದೆ. ಕಾಪು ದೇವಸ್ಥಾನ ಅಮ್ಮನವರ ಸನ್ನಿಧಿ ಜೀರ್ಣೋದ್ಧಾರಗೊಂಡು ಹೇಗೆ ಅಂತ ಹೇಳಿದರೆ ನಮ್ಮೂರು ಕಾಪು ಜಗದಗಲ ಮುಗಿದಗಲ ಪ್ರಸಿದ್ಧಿಗೆ ಬರುವ ಹಾಗೆ ಆಯಿತು. ಜಗದ ಅತ್ಯಂತ ವಿಶೇಷ ಗಣ್ಯರು ಕೂಡ ಈ ಸನ್ನಿಧಿಗೆ ಬರುವ ಹಾಗೆ ಆಗಿ ಕಾಪು ಹೆಸರು ಎಲ್ಲ ಕಡೆ ಪ್ರಚರಿಸುವ ಹಾಗೆ ಆಯಿತು. ಆ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮ ಇದು. ಒಂದು ದೃಷ್ಟಿಯಲ್ಲಿ ಹೇಳೋದಾದರೆ ಕಾಪು ಅಮ್ಮನವರ ಸನ್ನಿಧಿ ಕಾಪುವಿನ ಹೆಮ್ಮೆ, ಕಾಪುವಿನ ಅಮ್ಮನ ಸನ್ನಿಧಿ ಅಂತ ಹೇಳಿ ನಾನು ಭಾವಿಸ್ತೇನೆ. ಹಾಗೆ ತುಂಬ ವಿಶೇಷವಾಗಿ ಈ ಕಾರ್ಯಕ್ರಮ ನಡೆದಿದೆ. ಅಮ್ಮನವರ ಸನ್ನಿಧಿ ಜೀರ್ಣೋದ್ಧಾರಗೊಂಡಿದೆ. ಅದರೊಟ್ಟಿಗೆ ನಮ್ಮ ವೈಯಕ್ತಿಕ ಬದುಕಲ್ಲೂ ಕೂಡ ನಾವು ಆ ರೀತಿಯಾಗಿರ್ತಕ್ಕಂಥ ಜೀರ್ಣೋದ್ಧಾರ ನಮ್ಮ ವೈಯಕ್ತಿಕ ಬದುಕದಲ್ಲೂ ಕೂಡ ಆಗುತ್ತೆ. ಅಮ್ಮನವರ ಸನ್ನಿಧಿಯಲ್ಲಿ ಹೇಗೆ ಬ್ರಹ್ಮಕಲಶ ನಡೀತೋ ನಮ್ಮ ವ್ಯಕ್ತಿತ್ವಕ್ಕೂ ಕೂಡ ಬ್ರಹ್ಮಕಲಶ ಆಗಬೇಕು. ಮಂದಿರದ ಒಳಗೆ ಅಮ್ಮ ಬ್ರಹ್ಮಕಲಶವನ್ನು ಹೊಂದಿದರೆ ನಮ್ಮ ಮನೋಮಂದಿರದೊಳಗೆ ದೇವರನ್ನು ಪ್ರತಿಷ್ಠೆ ಮಾಡಿ ಭಕ್ತಿಯ ಜಲದಿಂದ ಶ್ರದ್ಧೆಯ ಕಲಶದಿಂದ ಅಭಿಷೇಕ ಮಾಡಿದಾಗ ಅದು ಸಾರ್ಥಕತೆ ಆಗ್ತದೆ. ಹಾಗೆ ನಮ್ಮಲ್ಲೂ ಕೂಡ ಪರಿವರ್ತನೆ ಆಗಬೇಕು. ಬ್ರಹ್ಮಕಲಶ ಆಗಿ ಜೀರ್ಣೋದ್ಧಾರಗೊಂಡ ನಂತರ ನಮ್ಮ ವ್ಯಕ್ತಿತ್ವವೂ ಕೂಡ ಜೀರ್ಣೋದ್ಧಾರ ಆಗಬೇಕು ನಾನು ಪ್ರಾರಂಭದಲ್ಲಿ ಹೇಳಿದೆ. ಹೇಗೆ ಅಂದರೆ ನಮ್ಮ ವೈಯಕ್ತಿಕ ದುರಭ್ಯಾಸಗಳಿಂದ ನಾವು ದೂರವಾಗಿ ನಮ್ಮಲ್ಲೂ ಕೂಡ ಹೊಸ ಬದುಕನ್ನು ನಾವು ಕಟ್ಟಿಕೊಳ್ಳುವ ಹಾಗೆ ಅಮ್ಮನವರ ಅನುಗ್ರಹ ನಮಗೆ ಪ್ರೇರಣೆ ಸಿಕ್ಕದ್ದೇ ಆದರೆ ಖಂಡಿತ ನಮ್ಮ ಬದುಕಲ್ಲೂ ಕೂಡ ಬ್ರಹ್ಮಕಲಶದ ಒಂದು ಪ್ರಭಾವ ಬೀರಿತು ಅಂತ ಹೇಳಿ ನಾನು ಭಾವಿಸ್ತೇನೆ. ಆ ನಿಟ್ಟಿನಲ್ಲಿ ನಮ್ಮ ಸಮಾಜ ಬಾಂಧವರು ಎಲ್ಲರೂ ಕೂಡ ಚಿಂತನೆಯನ್ನು ಮಾಡಬೇಕು. ಹಾಗೆ ಒಂದು ಬ್ರಹ್ಮಕಲಶ ಅತ್ಯಂತ ವಿಶೇಷವಾಗಿ ನಡೆದು ನಮ್ಮ ಊರಿಗೆ ಹೆಮ್ಮೆ ತಂದಿರ್ತಕ್ಕಂಥದ್ದು. ಎಲ್ಲಿ ದೇವಸ್ಥಾನ ಜೀರ್ಣೋದ್ಧಾರಗೊಳ್ತದೆಯೋ ಅಲ್ಲಿ ಊರು ಕೂಡ ಅದು ಅಭಿವೃದ್ಧಿಯನ್ನು ಹೊಂದದೆ. ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಜೀರ್ಣೋದ್ಧಾರಗೊಂಡು ಪ್ರತಿಷ್ಠೆ ಆದ ನಂತರ ಇವತ್ತು ಅಯೋಧ್ಯೆ ಒಂದು ರೀತಿ ಕಮರ್ಷಿಯಲ್ ನಗರಿಯಾಗಿ ಹೊರಹೊಮ್ಮಿದೆ. ಆ ದೃಷ್ಟಿಯಲ್ಲಿ ನಮ್ಮ ಕಾಪು ಕೂಡ ಅಮ್ಮನವರ ಸನ್ನಿಧಿ ಜೀರ್ಣೋದ್ಧಾರ ಆದ ನಂತರ ಇಲ್ಲೂ ಕೂಡ ವ್ಯಾವಹಾರಿಕವಾಗಿ ಎಲ್ಲರೂ ಕೂಡ ಚೆನ್ನಾಗಿ ಬೆಳೀಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಅಮ್ಮನವರ ಸನ್ನಿಧಿ ನಮಗೆ ಕಲ್ಪನೆ ತಂದುಕೊಟ್ಟಿದೆ. ಅದಕ್ಕೆ ನೇತೃತ್ವವನ್ನು ನಮ್ಮ ಅನೇಕ ಸಜ್ಜನ ಬಂಧುಗಳು ಇಲ್ಲಿ ನೇತೃತ್ವವನ್ನು ಕೊಟ್ಟಿದ್ದಾರೆ. ಅದರಲ್ಲೂ ನಮ್ಮ ಗುರ್ಮೆ ಸುರೇಶ್ ಶೆಟ್ಟರು ಹೇಳಿದ ಹಾಗೆ ವಾಸ್ತವ ಶೆಟ್ಟರು ಅತ್ಯಂತ ಶ್ರದ್ಧೆಯಿಂದ ತುಂಬ ಸೇವೆಯನ್ನು ಮಾಡಿದ್ದಾರೆ. ನಮ್ಮ ಪಲಿಮಾರು ಶ್ರೀಗಳು ಬರ್ತಾ ಇದ್ದಾರೆ. ಅವರನ್ನು ಕೂಡ ನಾವು ವೇದಿಕೆಗೆ ಸ್ವಾಗತವನ್ನು ಬಯಸ್ತೇವೆ.
ಕ್ಷೇತ್ರತಂತ್ರಿಗಳಾದ ಕುಮಾರ ಗುರುತಂತ್ರಿಯವರು ಹಾಗೆ ಕೆ ವಾಸುದೇವ ಶೆಟ್ಟರು ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ತಾವು ವೇದಿಕೆಗೆ ಬರುವಂತೆ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಅಂತೆಯೇ ಶ್ರೀಯುತ ಗೌರವಾನ್ವಿತ ಪ್ರಭಾಕರ್ ಶೆಟ್ಟಿ ಅವರನ್ನು ಕೂಡ ವೇದಿಕೆಗೆ ಅತ್ಯಂತ ಗೌರವದಿಂದ ನಾವು ಬರಮಾಡಿಕೊಳ್ತಾ ಇದ್ದೇವೆ. ಪೂಜ್ಯ ಸ್ವಾಮೀಜಿಯವರು ಬಂದ ನಂತರ ವೇದಿಕೆ ಪರಿಪೂರ್ಣತೆಯನ್ನು ಹೊಂದಿತು ಅಂತೇಳಿ ನಾನು ಭಾವಿಸ್ತೇನೆ. ಈಗಾಗಲೇ ಸ್ವಾಮೀಜಿಯವರು ಹೇಳಿದರು, ಪ್ರಯಾಗರಾಜಲ್ಲಿ ಅರ್ಧ ಕುಂಭ ಪೂರ್ಣಕುಂಭ ಅಂತ ಇದೆ. ಮೊನ್ನೆ ನಡೆದಿದ್ದು ಪೂರ್ಣಕುಂಭ. ಆ ಪೂರ್ಣಕುಂಭ ಈಗ ಪೂರ್ಣ ಆಯಿತು ಅಂತ ಹೇಳಿದರೆ ಸ್ವಾಮೀಜಿಯವರ ಉಪಸ್ಥಿತಿಯಲ್ಲಿ ಪೂರ್ಣ ಆಯಿತು ಅಂತ ಹೇಳಿ ನನ್ನ ಭಾವನೆ. ಹಾಗೆ ನಾನು ವಾಸುದೇವ ಶೆಟ್ಟರ ಬಗ್ಗೆ ಹೇಳ್ತಾ ಇದ್ದೆ, ಅದೇ ಕ್ಷಣಕ್ಕೆ ಅವರು ಕೂಡ ಬಂದರು. ಒಂದು ರೀತಿ ನೆನದವರ ಮನದಲ್ಲಿ ಅನ್ನುವ ಹಾಗೆ ನಮ್ಮ ವಾಸುದೇವ ಶೆಟ್ಟರು ಅತ್ಯಂತ ಶ್ರದ್ಧೆಯಿಂದ ತಾಯಿಯ ಸೇವೆಯನ್ನು ಮಾಡಿದ್ದಾರೆ. ಬಹುಶಃ ಅವರ ಸೇವೆ ಹೇಗೆ ಅಂತ ಹೇಳಿದರೆ, ರಾಮಾಯಣದಲ್ಲಿ ಸನ್ನಿವೇಶ, ಸೀತೆ ಅನ್ವೇಷಣೆಗೆ ಹನುಮಂತ ಲಂಕೆಗೆ ಹೋಗುವಾಗ ಮಧ್ಯ ಮೈನಾಕ ಪರ್ವತ, ಸಮುದ್ರ ಉಲ್ಲಂಘನೆ ಮಾಡುವಾಗ ಮೈನಾಕ ಪರ್ವತ ಬಂದು ಸ್ವಲ್ಪ ವಿಶ್ರಾಂತಿಯನ್ನು ಪಡೆದುಕೊಂಡು ನಂತರ ರಾಮ ಕಾರ್ಯಕ್ಕೆ ನೀನು ಹೋಗಬಹುದು ಅಂತ ಹೇಳಿದಾಗ ಹನುಮಂತ ಹೇಳ್ತಾನೆ, ಆಂಜನೇಯ ಹೇಳ್ತಾನೆ, ಮೊದಲು ರಾಮ ಕಾರ್ಯ ಅನಂತರ ಸ್ವಕಾರ್ಯ. ಆ ದೃಷ್ಟಿಯಲ್ಲಿ ನಮ್ಮ ವಾಸುದೇವ ಶೆಟ್ಟರು 2 ವರ್ಷದಿಂದ ಎಲ್ಲ ಸ್ವಕಾರ್ಯವನ್ನು ಬಿಟ್ಟು ದೇವ ಕಾರ್ಯ ನಂತರ ಸ್ವಕಾರ್ಯ ಅನ್ನೋ ಚಿಂತನೆ ಇಟ್ಟುಕೊಂಡು ಸೇವೆಯನ್ನು ಸಲ್ಲಿಸಿದ್ದಾರೆ. ಆ ದೃಷ್ಟಿಯಲ್ಲಿ ಈ ಕಾರ್ಯಕ್ರಮ ಅತ್ಯಂತ ತುಂಬ ಸುಂದರವಾಗಿ ಮೂಡಿ ಬಂದಿದೆ. ಹಾಗೆ ಇದಕ್ಕೆ ನಮ್ಮ ಸುರೇಶ್ ಶೆಟ್ಟರು ಕೂಡ ತುಂಬ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಒಂದು ಈ ಭಾಗದ ಶಾಸಕರವರು, ರಾಜರು, ಒಂದು ರೀತಿ ರಾಜರೇ ಅವರು. ರಾಜೇ ಧರ್ಮಿಷ್ಠ ಪಾಪೇ ಪಾಪ ಸಮೇ ಸಮಾಹ ರಾಜಾನು ಅನುವರ್ತಂತೆ ಯಥಾ ರಾಜ ತಥಾ ಪ್ರಜಾ ಅನ್ನುವಂತೆ ರಾಜ ಹೇಗಿರ್ತಾನೋ ಹಾಗೆ ಪ್ರಜೆಗಳು ಕೂಡ ಇರ್ತಾರೆ ಅನ್ನುವ ಹಾಗೆ ನಮ್ಮ ಸುರೇಶ್ ಶೆಟ್ಟರು ಧಾರ್ಮಿಕ ಪ್ರವೃತ್ತಿ ಉಳ್ಳವರು. ಅವರ ಮುಖಾಂತರ ಇಲ್ಲಿ ಧಾರ್ಮಿಕ ಕಾರ್ಯಕ್ರಮ ಆಗ್ತಾ ಇದೆ ಅಂತ ಹೇಳಿದರೆ ಅವರ ಧಾರ್ಮಿಕ ಪ್ರವೃತ್ತಿ ಅದು ಕಾರಣ ಅಂತ ಹೇಳಿ ನಾನು ಭಾವಿಸ್ತೇನೆ. ಹಾಗೆ ಇನ್ನು ಪೂಜ್ಯ ಸ್ವಾಮೀಜಿಯವರು ಕೂಡ ಮುಂದೆ ಆಶೀರ್ವಚನ ಮಾಡಲಿಕ್ಕಿದ್ದಾರೆ. ನನಗೂ ಕೂಡ ಆನೆಗೊಂದಿಗೆ ಬೆಳಗ್ಗೆ 5 ಗಂಟೆಗೆ ಮುಟ್ಲಿಕ್ಕಿದೆ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಯಾರ್ಯಾರು ಸಕ್ರಿಯವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೋ ಎಲ್ಲರೂ ಕೂಡ ಭಗವಂತನ ಅನುಗ್ರಹ ನಿರಂತರವಾಗಿರಲಿ ಅಂತ ಹೇಳಿ ಮತ್ತೊಮ್ಮೆ ನಮ್ಮ ಆರಾಧ್ಯ ಮೂರ್ತಿಯಲ್ಲಿ ಪ್ರಾರ್ಥಿಸಿ ಹರಸಿ ನಾವು ವಿರಮಿಸುತ್ತೇವೆ. ತಸ್ಸು ಬ್ರಹ್ಮಾರ್ಪಣಮಸ್ತು. ಆಶೀರ್ವಚನಕ್ಕೆ ಶಿರಭಾಗ್ತೇವೆ. ಆತ್ಮೀಯರೇ, ಈ ವೇದಿಕೆಯಲ್ಲೊಂದು ಸ್ವಾಮೀಜಿಗಳನ್ನು ಬೀಳ್ಕೊಳ್ತಾ ಇದ್ದೇವೆ. ತಮ್ಮ ಉಪಸ್ಥಿತಿ ವಿಶೇಷ ಗೌರವ ಮೆರಗು ತಂದಿದೆ. ಈಗ ಸನ್ಮಾನ ಪ್ರಭಾಕರ್ ಶೆಟ್ಟಿಯವರಿಗೆ ನಮ್ಮ ದಾನಿಗಳು ಈ ಬಗ್ಗೆ ಯೋಗೀಶ್ ಶೆಟ್ಟಿಯವರು ಅವರ ಕಿರು ಕಾಣಿಕೆ ಬಗ್ಗೆ ಒಂದು 4-6 ವಿಚಾರ ನಮ್ಮ ಮುಂದೆ ಇಡ್ತಾರೆ. ಯೋಗೀಶ್ ಅಣ್ಣ. ಪ್ರಭಾಕರ್ ಶೆಟ್ಟರು ಅತ್ಯಂತ ಸರಳ ವ್ಯಕ್ತಿತ್ವದ ನಮ್ಮ ಪ್ರಭಾಕರ್ ಅಣ್ಣ. ಇವರು ಕೈಗಾರಿಕೋದ್ಯಮಿ, ಅದರೊಂದಿಗೆ ನಮ್ಮ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ವಾಸುದೇವ ಶೆಟ್ಟರ ಮಗಳ ಗಂಡನ ತಂದೆ. ಅವರ ಅಮ್ಮನ ಅಪಾರ ಭಕ್ತರು. ಅವರಷ್ಟಕ್ಕೆ ಅವರ ಅಮ್ಮನ ಹತ್ರ ಒಂದು ಪ್ರಾರ್ಥನೆಯನ್ನು ಮಾಡಿದರು. ಅವರ ಒಂದು ಕೆಲಸದ ಬಗ್ಗೆ ಅವರೇ ಹೇಳಿದ ರೀತಿಯಲ್ಲಿ ಒಂದು ಅಮ್ಮನ ದೇವಸ್ಥಾನದ ಸನ್ನಿಧಿಯಲ್ಲಿ ಸಭೆಯಲ್ಲಿ ಅವರ ಬಾಯಲ್ಲಿ ಆ ಮಾತು ಬಂದಿತ್ತು. ಆ ಅಮ್ಮ ಅದನ್ನು ಶೀಘ್ರದಲ್ಲಿ ಆದಷ್ಟು ಹೆಚ್ಚು ಸಮಯ ಕೊಡದೆ ಅದನ್ನು ಅಮ್ಮ ನೆರವೇರಿಸಿಕೊಟ್ರು. ನೆರವೇರಿಸಿಕೊಟ್ಟ ತಕ್ಷಣ ಅವರು ಒಂದು ದೊಡ್ಡ ಅಮ್ಮನಿಗೆ ಒಂದು ದೇಣಿಗೆಯನ್ನು ಕೊಟ್ಟಿದ್ದಾರೆ. ಅದು ನಮ್ಮ ಗರ್ಭಗುಡಿಯ 4 ಪಿಲ್ಲರ್ಗಳಲ್ಲಿ ಒಂದು ಪಿಲ್ಲರ್. ಅದು ಕೂಡ ಅವರು ಕೊಟ್ಟಂಥ ರೀತಿ ನಾನು ಹೇಳೋದು ಸರಿಯಾಗ್ತದೋ ಇಲ್ವೋ ಗೊತ್ತಿಲ್ಲ. 1 ಕೋಟಿ ಕೊಟ್ಟಿದ್ದಾರೆ. 1 ಕೋಟಿಯನ್ನು ಹೇಗೆ ಕೊಟ್ಟಿದ್ದಾರೆ ಅಂದರೆ ಯಾವುದೇ ಮುಚ್ಚುಮರೆಯಲ್ಲಿ ಹೇಳ್ಬೋದು.
30 ಲಕ್ಷ ರೂಪಾಯಿ ಟ್ಯಾಕ್ಸನ್ನು ಕಟ್ಟಿ 1,30,00,000 ನಾವು ಲೆಕ್ಕ ಹಾಕಿದರೆ ಅವ್ರು ಹೇಳ್ತಾರೆ, ನಾನು ಜೀವನದಲ್ಲಿ ಬ್ಲ್ಯಾಕ್ನ ವ್ಯವಹಾರ ಮಾಡಲಿಲ್ಲ, ನನ್ನ ಜೀವನದಲ್ಲಿ ಎಲ್ಲವೂ ವೈಟಲ್ಲೇ ಮಾಡಿದ್ದು. 30 ಲಕ್ಷ ರೂಪಾಯಿ ಟ್ಯಾಕ್ಸನ್ನು ಕಟ್ಟಿ 1 ಕೋಟಿಯನ್ನು ಅಮ್ಮನಿಗೆ ಅರ್ಪಿಸಿದ್ದಾರೆ. 1,30,00,000 ರೂಪಾಯಿ ಅವರು ಕೊಟ್ಟಾಗ ಆಗುತ್ತೆ. ಇಂಥ ಸರಳ ವ್ಯಕ್ತಿತ್ವದ ಪ್ರಭಾಕರಣ್ಣ ನಮ್ಮೊಂದಿಗಿದ್ದಾರೆ. ಅವರನ್ನು ಒಂದು ಸನ್ಮಾನಿಸಲು, ಅಮ್ಮನ ಪ್ರಸಾದವನ್ನು ಕೊಡಲು, ಸನ್ಮಾನಕ್ಕೂ ಕೂಡ ಬರಲಿಕ್ಕೆ ಕೇಳ್ತಾ ಇರಲಿಲ್ಲ, ಅವರು ವೇದಿಕೆ ಹಂಚಿಕೊಳ್ಳಲಿಕ್ಕೆ ಕೇಳ್ತಾ ಇರಲಿಲ್ಲ, ಒತ್ತಾಯ ಮಾಡಿ ಕರ್ಕೊಂಡು ಬಂದಿದ್ದೇವೆ. ಅವರಿಗೆ ಆರೋಗ್ಯಪೂರ್ಣ ಆಯುಷ್ಯವನ್ನು ಕೊಟ್ಟು ಅವರ ಜೀವನದಲ್ಲಿ ಯಾವತ್ತೂ ಕಷ್ಟ ಬಾರದೆ ಸಂತೋಷದಿಂದಿರುವ ಹಾಗೆ ಅಮ್ಮ ಉಚ್ಚಂಗಿ ಸಹಿತ ಮಾರಿಯಮ್ಮ ಆಶೀರ್ವಾದಿಸಲಿ ಅಂತ ನಾವು ಪ್ರಾರ್ಥನೆಯನ್ನು ಮಾಡ್ತೇವೆ. ವೇದಿಕೆಡೆ ಮುಂಬೈದ ಉದ್ಯಮಿ ಈಸ್ಟ್ ವೆಲ್ ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್ ಉಲ್ಲಾಸ್ ನಗರ್ ನೆತ್ತ ಗುರುಕಾರೆ ಶ್ರೀ ಪ್ರಭಾಕರ್ ಶೆಟ್ಟರಿಗೆ ಗೌರವ ಅಪ್ಪೆಗೆ ವಿಶೇಷವಾಯಿನಂಚಿನ ಉದಾರ ರೀತಿಯ ಕೊಡುಗೆಯನ್ನು ಕೊಡ್ತಿನಾರೆ. ಅಪ್ಪನ ಪ್ರೀತಿಗೆ ಪಾತ್ರರಾತ್ನಾರೆ. ಅವ್ರನ್ನ ಕಾರುಣ್ಯ ಸದಾ ಮೇಲಿನ ಬದುಕಿಗೆ ಉಪ್ಪಾಡು ಪಡೆದೆ. ಒಂಜಿ ಎಲ್ಲ ಕಲಾಭಿಮಾನಿಗಳು ಭಕ್ತಾಭಿಮಾನಿಗಳು ಒಂದು ಚಪ್ಪಾಳೆ ಕೊಡಬೇಕು. ತಾಯಿಗೆ ದೊಡ್ಡ ಸೇವೆ ಕೊಟ್ಟಿದ್ದಾರೆ. ನಾವು ರಘು ದೀಕ್ಷಿತ್ರವರ ಸಂಗೀತ ಕೇಳಲಿಕ್ಕೆ ಉಂಟು, ಹೌದು, ಆದರೆ ಇದು ಮಾಡಲೇಬೇಕಾದಂಥ ಒಂದು ಕಾರ್ಯವಾದ್ದರಿಂದ ನಾವು ಅವರ ಗೌರವವನ್ನು ಮಾಡಲೇಬೇಕು. ಇದು ನಮ್ಮ ಧರ್ಮ ಕೂಡ. ಮುಂದಿನ ಗೌರವ CA NB ಶೆಟ್ಟಿ ಸರ್ ಈರ್ಲ ಸನ್ಮಾನದಾಸನು ಸ್ವೀಕಾರ ಮಲ್ಪಡು. NB ಶೆಟ್ರೆ ವೃತ್ತಿಡೆ ಚಾರ್ಟರ್ಡ್ ಅಕೌಂಟೆಂಟ್ ಅಂಡ ಪ್ರವೃತ್ತಿಡೆ ಸಮಾಜ ಸೇವಕರು, ஒரு ಹೋಟೆಲ್ ಉದ್ಯಮಿ. ಅವತ್ತಂದೆ ಬೊಂಬೈಡೆ ಬೆಂಗಳೂರು ಸೇರ್ಲಿಕ್ಕ ಅವ್ರನ್ನ ಕಾರ್ಯವ್ಯಾಪ್ತಿನೇ ವಿಶೇಷವಾದ ಪಸರಿಸಿದ್ದಾರೆ. ಬಂಟರ ಸಂಘ ಮುಂಬೈಡೆ ಸುಮಾರು 4,000 ಜೋಕುಲು ಕಲ್ಪನಂಚಿನ ಒಂಜಿ ಹೈಯರ್ ಎಜುಕೇಷನ್ದ ಪ್ರಥಮ ಕಾರ್ಯಾಧ್ಯಕ್ಷೆಯಾದ ಶಿಕ್ಷಣದ ಒಂಜಿ ವಿಶೇಷ ಕ್ರಾಂತಿ ಮಲ್ದನಾರ್. ಕರಿನ 16 ವರ್ಷೋಡು ಪ್ರತಿ ವರ್ಷ ಅವ್ರನ್ನ 74 ವರ್ಷ ಪ್ರಾಯದ ಈ ಹರೆಯೊಡ್ಲ ಮ್ಯಾರಥಾನ್ ಬಲ್ತದೆ ಒರಿ ಕ್ರೀಡಾ ಸ್ಫೂರ್ತಿನ ಮೆರೆತನಂಚಿನ NB ಶೆಟ್ರು ಕ್ರೀಡಾ ಸ್ಫೂರ್ತಿ ಏತುಂಡ ಆತೆ ಧಾರ್ಮಿಕತೆನೆ ಮೇದಿಂಜಾದ್ನಾರು ಮಲ್ಲ ಕಾಣಿಕೆನೆ ಅಪ್ಪೆ ಕೊಡ್ತಾರೆ. ಯಾನ ಆತ್ಮೀಯವಾದ ವಿನಂತಿ ಮಲ್ಪೆ CA ನಾರಾಯಣ್ B ಶೆಟ್ಟನೆ ಗೌರವ ಮಲ್ಪರೆ. ಮುಂಬೈದ ಒರಿ ಉದ್ಯಮಿ, ಚಾರ್ಟರ್ಡ್ ಅಕೌಂಟ್ ಅಂಚನೆ ಶಿಕ್ಷಣ ಪ್ರೇಮಿ, ಕೊಡುಗೈ ದಾನಿ ಅಂಚಿನ CA NB ಶೆಟ್ಟರಿಗೆ ಗೌರವ. ಇದು ದೇವಿಯ ಪ್ರಸಾದವನ್ನು NB ಶೆಟ್ಟಿ ಅವರ ಮಡಿಲಿಗೆ ನಾವು ಸಮರ್ಪಿಸುವುದು, ಆ ಪ್ರೀತಿಯನ್ನು ನಾವೆಲ್ಲ ಸೇರಿ ಗೌರವಿಸುವುದು. ಒಂದು ಚಪ್ಪಾಳೆ ಬೇಕು. ಸನ್ಮಾನ್ಯ CA NB ಶೆಟ್ಟಿ ಅವರಿಗೆ ಈ ಧಾರ್ಮಿಕ ಘನಸಿರಿ ವೇದಿಕೆಯಲ್ಲಿ ವಿಶೇಷವಾದಂಥ ಗೌರವ ಪ್ರಸಾದವನ್ನು ಅವರ ಮಡಿಲಿಗೆ ಅರ್ಪಿಸಿದ್ದೇವೆ. ವಂದನೆಗಳು. ಮುಂದಿನ ಗೌರವದ ಬಗ್ಗೆ ಯೋಗೀಶ್ ಶೆಟ್ರು ನಮಗೆ ತಿಳಿಸ್ತಾರೆ. ಯೋಗೀಶನ್ನ ದಯವಿಟ್ಟು ವಾಸುದೇವ ಶೆಟ್ರು ತಪ್ಪು ತಿಳ್ಕೊಳ್ಬಾರ್ದು. ವಾಸುದೇವ ಶೆಟ್ರು ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾಗಿ ಮಾಡಿದ ಸೇವೆ ಒಂದು ಭಾಗ. ಆದರೆ ಅವರು ಏನು ದೇಣಿಗೆಯನ್ನು ಕೊಟ್ಟಿದ್ದಾರೆ ಅದಕ್ಕೋಸ್ಕರವಾಗಿ ನಾವು ಅವರಿಗೆ ಗೌರವವನ್ನು ಕೊಡ್ತೇವೆ. ಮಕ್ಕಳೇ, ಅವರು ಬೀನಕ್ಕೆ ಬರ್ತಾರಂತೆ, ನಂತರ ಮಾಡೋದು ಕುಮಾರಗುರು ತಂತ್ರಿಗಳು. ನಮಗೆ ಒಂದು ಹೆಮ್ಮೆ, ನಮ್ಮ ಕುಮಾರಗುರು ತಂತ್ರಿಗಳು 25 ತಾರೀಕಿನಿಂದ 5 ತಾರೀಕಿನವರೆಗೆ ಪ್ರತಿಷ್ಠಾದಿ ಬ್ರಹ್ಮಕಲಶೋತ್ಸವದ ಪರ್ವಕಾಲದಲ್ಲಿ ಅವರು ತಮ್ಮ ಆಮಂತ್ರಣ ಪತ್ರಿಕೆಯನ್ನು ನೋಡಿದರೆ ನಿಮ್ಗೆ ಗೊತ್ತಾಗಬಹುದು. ಬಹುಶಃ ಪಾಲಿಮಾರು ಸ್ವಾಮೀಜಿಗಳಿಗೆ ನಾವು ಆಮಂತ್ರಣವನ್ನು ಕೊಟ್ಟಾಗ ಅವರು ಅದನ್ನು ನೋಡಿ, ಆಮಂತ್ರಣ ಪತ್ರಿಕೆಯನ್ನು ನೋಡಿ ಸಂತೋಷಪಟ್ಟರು.
ಯಾವ ರೀತಿಯ ಪೂಜೆಗಳು 9 ದಿವಸದಲ್ಲಿ ನಡೀತಿವೆ. ಬೆಳಿಗ್ಗೆ 8 ಗಂಟೆಯಿಂದ ಹಿಡಿದು ಮಧ್ಯಾಹ್ನ 12 ಗಂಟೆಯವರೆಗೆ, ಸಂಜೆ 4 ಗಂಟೆಯಿಂದ ಹಿಡಿದು ರಾತ್ರಿ 8 ಗಂಟೆಯವರೆಗೆ, ಬಹುಶಃ ಸರಿಸುಮಾರು 100 ವರ್ಷದಿಂದ ಈಚೆ ಎಲ್ಲಿಯೂ ಈ ಆಸುಪಾಸಿನಲ್ಲಿ ನಡೆದಿರತಕ್ಕಂಥ ಪೂಜೆ ನಮ್ಮ ಮಾರಿಯಮ್ಮನ ಸನ್ನಿಧಾನದಲ್ಲಿ ನಡೆದಿದೆ ಎಂಬುದೇ ನಮಗೊಂದು ಹೆಮ್ಮೆ. ಅದಕ್ಕೆ ಕಾರಣ ಕುಮಾರಗುರು ತಂತ್ರಿಗಳು, ಅವರ ವಿದ್ವತ್ತು, ಅವರ ಆಲೋಚನೆ, ಅವರ ಧಾರ್ಮಿಕ ಚಿಂತನೆ. ಕೇವಲ 9 ದಿವಸ ಅಲ್ಲ, ಜೀರ್ಣೋದ್ಧಾರ ಪ್ರಾರಂಭವಾದದಿಂದ ಅವರ ಮಾರ್ಗದರ್ಶನದೊಂದಿಗೆ ಏನೆಲ್ಲ ವಿಧಿವಿಧಾನಗಳು, ಬಹುಶಃ ಎಲ್ಲ ದೇವಸ್ಥಾನಲ್ಲೂ ಕೂಡ ಒಂದು ಶಿಲಾನ್ಯಾಸ ಆದ್ಮೇಲೆ ಆನಂತರ ಕೆಲವು ಸಮಾರಂಭ ಆಗಿ ನಂತರ ಬ್ರಹ್ಮಕಲಶ ಆಗುವಂಥದ್ದು. ಆದರೆ ಕಾಪು ಮಾರಿಯಮ್ಮನ ದೇವಸ್ಥಾನದಲ್ಲಿ ಹಾಗಾಗಲಿಲ್ಲ. ನಿರಂತರವಾಗಿ ಅನೇಕ ಪೂಜಾ ಕೈಂಕರ್ಯಗಳು ನಡೆದು ಏನು ಸಾನ್ನಿಧ್ಯ ವೃದ್ಧಿಯಾಗಿದೆ. ಬಹುಶಃ ಕುಮಾರ ತಂತ್ರಿಗಳು ದಯವಿಟ್ಟು ಬರಬೇಕು. ತಮ್ಮ ಧರ್ಮಪತ್ನಿಯವರು ಬಂದಿದ್ದಾರಾ? ಬಂದಿಲ್ಲ. ನಮಗೆ ಬಹುಶಃ ಒಂದು ರೀತಿಯ ಏನೋ ಕುಮಾರಗುರು ತಂತ್ರಿಗಳ ಆ ಒಂದು ಪೂಜಾ ವಿಧಿವಿಧಾನ ಎಲ್ಲರನ್ನೂ ಒಂದು ರೀತಿಯಲ್ಲಿ ಪುನೀತರನ್ನಾಗಿಸಿದೆ, ದಿಗ್ಭ್ರಮೆಗೊಂಡಿದೆ. ಅವರ ಎಲ್ಲ ಪೂಜಾ ಎಲ್ಲ ಭಕ್ತಾದಿಗಳಿಗೆ ಅದರ ಫಲ ಸಿಗಲಿ ಅಂತೇಳಿ ಹಾರೈಸಿ ಕುಮಾರಗುರು ತಂತ್ರಿಗಳನ್ನು ಒಂದು ಪ್ರಶಸ್ತಿಯೊಂದಿಗೆ ನಮ್ಮ ವಿಶ್ವನಾಥ್ ಅವರು ಅದರ ಬಗ್ಗೆ ಹೇಳ್ತಾರೆ. ಗೌರವಿಸ್ತೇವೆ, ಗೌರವಪೂರ್ಣವಾಗಿ ಗೌರವಿಸ್ತೇವೆ. ದಯವಿಟ್ಟು ಅವರ ಪತ್ನಿ ಮತ್ತು ಮಗ ಬರ್ತಾ ಇದ್ದಾರೆ, ಅವರು ಕೂಡ ಬರಬೇಕಂತೇಳಿ ಕೇಳ್ಕೊಳ್ತೇನೆ. ಭಗವದ್ಭಕ್ತರೇ, ಪ್ರಾಯಶಃ ಇಂಥ ಓರ್ವ ದೈವಾಂಶ ಸಂಭೂತ ಪುರೋಹಿತ ರತ್ನರನ್ನು ಸನ್ಮಾನಿಸುತ್ತಿರುವುದು, ಅವರ ಸನ್ಮಾನ ಪತ್ರವನ್ನು ವಾಚಿಸುವುದು ಬಹುಶಃ ನನ್ನ ಜೀವನದ ಒಂದು ಭಕ್ತಿ ಪರವಶೆಯ ಕ್ಷಣ ಅಂತ ತಿಳ್ಕೊಂಡು ಈ ಸನ್ಮಾನ ಪತ್ರವನ್ನು ಓದ್ತೇನೆ. ಶ್ರೀ ಹೊಸಮಾರಿಗುಡಿ ದೇವಸ್ಥಾನ ಕಾಪು ಅಭಿವೃದ್ಧಿ ಸಮಿತಿ ರಿಜಿಸ್ಟರ್ಡ್, ಬ್ರಹ್ಮಕಲಶೋತ್ಸವ ಸಮಿತಿ ಹಾಗೂ ವ್ಯವಸ್ಥಾಪನಾ ಸಮಿತಿ, ಕಾಪು ತಾಲೂಕು, ಉಡುಪಿ ಜಿಲ್ಲೆ. ಕಾಪು ಶ್ರೀ ಹೊಸಮಾರಿಗುಡಿ ದೇವಸ್ಥಾನದ ಶ್ರೀ ಮಾರಿಯಮ್ಮ ದೇವಿಯ ಸಮಸ್ತ ಭಕ್ತಾದಿಗಳ ವತಿಯಿಂದ ವಿದ್ವಾನ್ ಶ್ರೀ KP ಕುಮಾರಗುರು ತಂತ್ರಿ MA ಜ್ಯೋತಿರ್ವಿದ್ವಾನ್ ಇವರಿಗೆ ವಾಗ್ವಿದ್ಯಾ ವಿಚಕ್ಷಣ ಬಿರುದಿನೊಂದಿಗೆ ಭಕ್ತಿ ಗೌರವಗಳಿಂದ ಅರ್ಪಿಸುವ ಸನ್ಮಾನ ಪತ್ರ. ಮಾನ್ಯರೇ, ಉಡುಪಿ ಜಿಲ್ಲೆಯ ಕೊರಂಗ್ರಬಾಡಿ ಗ್ರಾಮದ ಪ್ರತಿಷ್ಠಿತ ತಂತ್ರಿ ಮನೆತನದಲ್ಲಿ ಬ್ರಹ್ಮಶ್ರೀ ಕೆ ಪುರುಷೋತ್ತಮ ತಂತ್ರಿ ಮತ್ತು ಶ್ರೀಮತಿ ರುಕ್ಮಿಣಿ ಅಮ್ಮನವರ ಜ್ಯೇಷ್ಠ ಪುತ್ರರಾಗಿ ತಾವು ಜನಿಸಿದಿರಿ. ಉಡುಪಿ ಸಂಸ್ಕೃತ ಮಹಾವಿದ್ಯಾಲಯದಲ್ಲಿ ಜ್ಯೋತಿಷ್ಯ ವಿದ್ವತ್ ಪದವಿಯನ್ನು ಪೂರೈಸಿ ತಂತ್ರಶಾಸ್ತ್ರವನ್ನು ಪರಂಪರೆಯ ಪಂಡಿತರಲ್ಲಿ ಅಭ್ಯಸಿಸಿ ಕೇರಳದ ಕೈಮುಕ್ಕು ಬ್ರಹ್ಮಶ್ರೀ ನಾರಾಯಣ ನಂಬೂದಿರಿ ಅವರಲ್ಲಿ ಅಷ್ಟಮಂಗಲ ಪ್ರಶ್ನೆಯ ಬಗ್ಗೆ ವಿಧಿವತ್ತಾದ ಉನ್ನತ ಅಧ್ಯಯನವನ್ನು ನಡೆಸಿದಿರಿ. ಅಷ್ಟಮಂಗಲ ಪ್ರಶ್ನೆಗಳ ಮೂಲಕ ಜನಪ್ರಿಯತೆಯ ಶಿಖರ ಏರುತ್ತಿದ್ದರೂ ವಂಶ ಪಾರಂಪರ್ಯದ ದೇವಸ್ಥಾನಗಳ ತಂತ್ರ ಕೈಂಕರ್ಯಗಳನ್ನು ಅಪಾರ ಶ್ರದ್ಧೆಯಿಂದ ಮುಂದುವರಿಸಿದ್ದು ತಮ್ಮ ವೈಶಿಷ್ಟ್ಯ. ಅಚಿನೋತಿ ಹಿ ಇಸ್ತ್ರಾಣಿ ಆಚಾರೇ ಸ್ಥಾಪಯತ್ಯಪಿ ಎಂಬಂತೆ ಅನೇಕ ಶಾಸ್ತ್ರಗಳಲ್ಲಿ ಪರಿಜ್ಞಾನ ಇದ್ದರೆ ಮಾತ್ರ ಶಾಸ್ತ್ರ ಸಮಾಜ ಎರಡನ್ನೂ ಸರಿದೂಗಿಸಿಕೊಂಡು ಹೋಗುವ ಸಾಮರ್ಥ್ಯ ಲಭಿಸಲು ಸಾಧ್ಯ. ಅಂತಹ ಚಾಕಚಕ್ಯತೆ ತಮಗಿರುವ ಕಾರಣದಿಂದ ವಂಶ ಪರಂಪರೆಯ ದೇವಸ್ಥಾನಗಳು ಮಾತ್ರವಲ್ಲದೆ ಇತರ ಹಲವು ದೇವಸ್ಥಾನಗಳ ಜೀರ್ಣೋದ್ಧಾರ ಪ್ರತಿಷ್ಠಾದಿಗಳ ತಂತ್ರಸ್ಥಾನ ತಮಗೆ ಒಲಿದು ಬಂದಿದೆ. ತಂತ್ರ ಮಂತ್ರ ಜ್ಯೋತಿಷ್ಯ ಶಾಸ್ತ್ರಗಳನ್ನು ನಿರಂತರವಾಗಿ ಅವಲೋಕಿಸುತ್ತಾ ಅನೇಕ ಶಿಷ್ಯರಿಗೆ ಅಧ್ಯಾಪನವನ್ನು ನಡೆಸಿದ ಸಹೃದಯರು ನೀವು. ಕಾಪು ಹೊಸಮಾರಿಗುಡಿಯ ಅಮ್ಮನ ನಡೆಯಲ್ಲಿ ನಿಂತು ಅಮ್ಮನ ನುಡಿಗಳನ್ನು ಭಕ್ತರಿಗೆ ಮಧುರವಾಗಿ ಮನವರಿಕೆ ಮಾಡುವ ಕೈಂಕರ್ಯ ತಮ್ಮದು. ತಮ್ಮ ಕೊರಂಕ್ರಪಾಡಿ ತಂತ್ರಿ ಕುಟುಂಬದ ಹಿರಿಯರಿಂದ ಸಾಗಿ ಬಂದು ತಮ್ಮ ತೀರ್ಥರೂಪರಿಂದ ದಶಕಗಳ ಕಾಲ ನಡೆಸಿದ ಈ ಸೇವೆಯ ಸೊಗಸು ಈಗಲೂ ನಮ್ಮ ಊರಿನವರ ಸ್ಮರಣೆಯಲ್ಲಿದೆ. ಈ ಸೇವೆಗೆ ಅಮ್ಮ ಮನ ಮೆಚ್ಚಿ ಮೈ ದೋರಿದಳೋ ಎಂಬಂತೆ ಅಭೂತಪೂರ್ವವಾಗಿ 9 ದಿನಗಳ ವಿಜೃಂಭಣೆಯ ಬ್ರಹ್ಮಕಲಶೋತ್ಸವ ದಿನಾಂಕ 25/2/2025ರಿಂದ ಇಂದು 5/3/25ರವರೆಗೆ ನೆರವೇರಿದೆ. ಅಮ್ಮನ ಚಿತ್ತಕ್ಕೆ ಅಪಚಾರವಾಗದಂತೆ, ವಿಧಿವಿಧಾನಗಳಿಗೆ ಚ್ಯುತಿ ಬಾರದಂತೆ
ಭಕ್ತರ ಮನಸ್ಸು ತುಂಬಿ ಬರುವಂತೆ ಈ ವಿಧಿವಿಧಾನಗಳನ್ನು ಶಿಸ್ತುಬದ್ಧವಾಗಿ ನಡೆಸಿಕೊಟ್ಟಿದ್ದೀರಿ. ತಮ್ಮ ಆರಾಧನಾ ಪರಂಪರೆಯ ವಿಧಾನದಲ್ಲಿ ಅನೇಕ ಕರ್ಮಾಂಗಗಳನ್ನು ದೇವಿಯ ನಡೆಯಲ್ಲಿ ನಡೆಸಿದ್ದು ಈ ಕ್ಷೇತ್ರದೊಂದಿಗೆ ತಮ್ಮ ಪರಂಪರೆಗಿರುವ ಆತ್ಮೀಯತೆಗೆ ಸಾಕ್ಷಿ. ದೇಗುಲ ನಿರ್ಮಾಣದ ಈ ದೀರ್ಘಾವಧಿಯಲ್ಲಿ ತಾವು ನಮಗೆ ನೀಡಿದ ಮಾರ್ಗದರ್ಶನವನ್ನು ಸ್ಮರಿಸುತ್ತಾ ಬ್ರಹ್ಮಕಲಶದ ಪ್ರಧಾನ ತಂತ್ರಿಯಾಗಿ ಕಾರ್ಯನಿರ್ವಹಿಸಿದ ತಮ್ಮನ್ನು ಕಾಪುರ ಸಾವಿರ ಸೀಮೆಯ ಒಡತಿ ಕಾಪು ಶ್ರೀ ಹೊಸಮಾರಿಗುಡಿ ದೇವಸ್ಥಾನದ ಆಸ್ಥಾನ ರಾಜಪುರೋಹಿತರಾಗಿ ನೇಮಕ ಮಾಡಲು ಸಂತೋಷ ಪಡುತ್ತೇವೆ. ಈ ಶುಭ ಸಂದರ್ಭದಲ್ಲಿ ಕಾಪು ಶ್ರೀ ಹೊಸಮಾರಿಗುಡಿಯ ಮಾರಿಯಮ್ಮನ ಸಮಸ್ತ ಭಕ್ತಾದಿಗಳು ಸೇರಿ ಭಕ್ತಿಪೂರ್ವಕವಾಗಿ ವಾಗ್ವಿದ್ಯಾ ವಿಚಕ್ಷಣ ಎಂಬ ಬಿರುದನ್ನು ನೀಡಿ ಅಭಿನಂದಿಸುತ್ತಿದ್ದೇವೆ. ಕಾಪು ಅಮ್ಮನ ಅನುಗ್ರಹದಿಂದ ಧಾರ್ಮಿಕ ಕ್ಷೇತ್ರದಲ್ಲಿ ತಮ್ಮಿಂದ ಇನ್ನೂ ಅನೇಕ ಸಾಧನೆಗಳು ನಡೆಯಲಿ ಎಂದು ಹಾರೈಸುತ್ತೇವೆ. ಗೌರವಾಧ್ಯಕ್ಷರು, ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು, ಅಭಿವೃದ್ಧಿ ಸಮಿತಿ, ಬ್ರಹ್ಮಕಲಶೋತ್ಸವ ಸಮಿತಿ, ವ್ಯವಸ್ಥಾಪನಾ ಸಮಿತಿ ಹಾಗೂ ಸಮಸ್ತ ಭಕ್ತಾದಿಗಳು, ಶ್ರೀ ಹೊಸಮಾರಿಗುಡಿ ದೇವಸ್ಥಾನ ಕಾಪು ಎಲ್ಲರೂ ಎದ್ದು ನಿಂತು ಗೌರವಪೂರ್ವಕವಾಗಿ ತಂತ್ರಿಗಳನ್ನು ಅಭಿನಂದಿಸಬೇಕಾಗಿ, ಜೋರಾದ ತಪ್ಪಳೆಯೊಂದಿಗೆ ಅಭಿನಂದಿಸಬೇಕಾಗಿ ಕೋರಿಕೆ. ಎಲ್ಲರಿಗೂ ಒಳಿತಾಗಲಿ ಎನ್ನುವ ಹಾರೈಕೆಯೊಂದಿಗೆ ಕಾರ್ಯಕ್ರಮದ ಮುಂದಿನ ಹೆಜ್ಜೆ ಇಡೋಣ. ಪ್ರೀತಿಯ ಪ್ರತಿರೂಪವಾಗಿ ನಡೆದಾಡುವ ದೇವರಾಗಿ ಶ್ರೀ ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ನಮ್ಮ ನಡುವೆ ಇದ್ದಾರೆ. ಇದೀಗ ಅನುಗ್ರಹ ಸಂದೇಶವನ್ನು ನೀಡುವುದರ ಮೂಲಕ ನಮ್ಮ ಬದುಕಿಗೆ ಬೆಳಕಾಗಬೇಕು ಅಂತ ಪ್ರಾರ್ಥಿಸ್ತೇನೆ. ದಿವಾಕರ್ ಶೆಟ್ರು, ದೇವಿ ಪ್ರಸಾದ್ ಶೆಟ್ರು ವೇದಿಕೆ ಬನ್ನಿ. ಬನ್ನಿ ಸರ್. ಬನ್ನಿ ಸರ್. ಶಾಸಕ ಬನ್ನಿ. ಮಂತಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ಭೈಷ್ಮೀ ಮಧ್ವಾಕರಾಂಚಿತಂ ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞಾಃ ತೃತೀಯಸ್ತು ಭಗವತ್ಕಾರ್ಯಸಾಧಕಾಃ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತॄನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನುಮಃ. ಸಮಸ್ತ ಗುರುಭ್ಯೋ ನಮಃ. ಕಾಪುವಿನ ಮಾರಿಕಾಂಬಾ ದೇವಿಯ ಬ್ರಹ್ಮಕಲಶಾಭಿಷೇಕೋತ್ಸವದ ಈ ಪರ್ವಕಾಲದಲ್ಲಿ ಸೇರಲಿಕ್ಕೆ ತುಂಬ ಸಂತೋಷ ಪಡ್ತೇವೆ. ದೇವರು ಅಂದರೆ ಹೇಗಿರಬೇಕೋ ದೇವರಿಗಿರುವ ಭವನನೂ ಕೂಡ ಅದೇ ರೀತಿಯಾಗಿ ಭವ್ಯವಾಗಿರಬೇಕು. ನಾವು ರಾಷ್ಟ್ರಪತಿಗಳು ಅಂತ ನಾವು ಹೇಳ್ತೇವೆ. ರಾಷ್ಟ್ರಪತಿ ಅಂತ ಹೇಳುವಾಗ ಆ ರಾಷ್ಟ್ರಪತಿಯ ಭವನನೂ ಕೂಡ ಅಷ್ಟೇ ಘನವತ್ತರವಾಗಿರ್ತಕ್ಕಂಥದ್ದು. 100 ಎಕರೆಯಲ್ಲಿ ರಾಷ್ಟ್ರಪತಿಯ ಭವನ ಕಟ್ತೇವೆ ನಾವು. ಒಂದು ರಾಷ್ಟ್ರಪತಿಯ ಭವನವೇ ಇಷ್ಟು ವೈಭವಪೂರ್ಣವಾಗಿದ್ದರೆ
ಇಡೀ ಪ್ರಪಂಚದ ಅಮ್ಮನ ದೇವಸ್ಥಾನ ಅದು ಹೇಗಿರಬೇಕು ಅಂತಂದರೆ ಅದು ಕಾಪುವಿನ ಮಾರಿಗುಡಿಯ ದೇವಸ್ಥಾನದ ಹಾಗೆ ಇರಬೇಕು ಅನ್ನುವ ರೀತಿಯಲ್ಲಿ ಭವ್ಯವಾಗಿ ನಿರ್ಮಾಣವಾಗಿದೆ. ವೇದಾಂತಗಳು ಭಿನ್ನ ಭಿನ್ನವಾಗಿದೆ. ಕೆಲವರು ಹೇಳ್ತಾರೆ ದೇವರು ಸತ್ಯ, ಪ್ರಪಂಚ ಸುಳ್ಳು ಅಂತ ಹೇಳ್ತಾರೆ. ಕೆಲವರು ಹೇಳ್ತಾರೆ ಪ್ರಪಂಚ ಸತ್ಯ, ದೇವರು ಸುಳ್ಳು ಅಂತ ಹೇಳ್ತಾರೆ. ನಮ್ದು ಎರಡೂ ಅಲ್ಲ. ದೇವರು ಸತ್ಯ, ಪ್ರಪಂಚ ಸುಳ್ಳು ಅನ್ನುವುದು ನಮ್ದು ಅಲ್ಲ ವಾದ. ಪ್ರಪಂಚ ಸತ್ಯ, ದೇವರು ಸುಳ್ಳು ಅನ್ನುವುದು ಅಲ್ಲ ನಮ್ದು. ನಮ್ದು ಎರಡೂ ಸತ್ಯ. ಪ್ರಪಂಚನೂ ಸತ್ಯ, ದೇವರೂ ಸತ್ಯ. ಒಂದು ವೇಳೆ ಪ್ರಪಂಚ ಸುಳ್ಳಾದರೆ, ಈ ದೇವಸ್ಥಾನವೇ ಸುಳ್ಳಾದರೆ, ದೇವಸ್ಥಾನದಲ್ಲಿ ಬ್ರಹ್ಮಕಲಶಾಭಿಷೇಕ ಮಾಡುವುದು ಹೇಗೆ? ಹಾಗಾಗಿ ನಮ್ಮ ಸುಂದರವಾದ ವೇದಾಂತವನ್ನು ಜಗದ್ಗುರುಗಳಾದ ಶ್ರೀ ಮಧ್ವಾಚಾರ್ಯರು ತಿಳಿಸಿಕೊಟ್ಟಿದ್ದಾರೆ. ಭಗವಂತನನ್ನು ತಿಳಿಯುವುದು ನಾವು ಹೇಗೆ ಅಂತಂದರೆ, ಭಗವಂತ ಸೃಷ್ಟಿ ಮಾಡಿದ ಈ ಜಗತ್ತನ್ನು ನೋಡಿ ಜನ್ಮಾದ್ಯಸ್ಯತಃ ಅಂತ ಭಗವಂತನನ್ನು ನಾವು ಕಾಣಬೇಕು ಅಂತ ನಮಗೆ ಪರಿಚಯವನ್ನು ಮಾಡಿಸಿ ಕೊಟ್ಟಿದ್ದಾರೆ. ಮಾರಿಕಾಂಬಾ ದೇವಿ ಅದು ಒಳ್ಳೆಯವಳು, ಸರ್ವೋತ್ತಮಳು ಅಂತ ನಾವು ಹೇಗೆ ತಿಳ್ಕೊಳ್ಳೋದು ಅಂತಂದರೆ, ನಮ್ಮ ಅಮ್ಮ ದೊಡ್ಡವಳು ಅಂತ ಹೇಗೆ ತಿಳ್ಕೊಳ್ಳೋದು ಅಂತಂದರೆ, ನಾವು ಕಟ್ಟಿದ ದೇವಸ್ಥಾನದಿಂದಾಗಿ ಜನ್ಮಾದ್ಯಸ್ಯತಃ ಅವಳೇ ಇದನ್ನು ಮಾಡಿಸಿಕೊಂಡಿದ್ದಾಳೆ ಅಂತ ನಾವು ಅನುಸಂಧಾನ ಮಾಡಿದಾಗ ಆ ತಾಯಿಯ ಮೇಲೆ ಅದೆಷ್ಟು ಗೌರವ. ಶಿಲಾನ್ಯಾಸ ಆಗಿ 10 ವರ್ಷಗಳಾಯಿತು. ನಮಗೆಲ್ಲ ಚಿಂತೆ, ಇಷ್ಟು ವರ್ಷಗಳಾಯಿತು ಆದರೂ ದೇವಸ್ಥಾನ ಆಗಲಿಲ್ಲ ಅಂತ. ಕೆಲವು ಸಲ ಹಾಗೇನೆ, ಕೆಲವನ್ನು ನಾವು ಕಾಯಬೇಕಾಗುತ್ತೆ. ಅದು ಕಾಯ್ದಾಗಲೇ ಆವಾಗ ಅದಕ್ಕೆ ಪಕ್ವತೆ ಬರುವುದು. ಮರದಲ್ಲಿ ಮಾವಿನ ಹಣ್ಣು ಆಗುತ್ತೆ. ಅದು ಕಾಯಿ ಮಿಡಿಯಾಗಿದ್ದಾಗ ತಿನ್ನಲಿಕ್ಕಾಗುವುದಿಲ್ಲ. ಅದು ಹಣ್ಣಾಗುವ ತನಕ ಕಾಯಬೇಕು. ಹಣ್ಣು ಮಾಡುವುದು ಬೇರೆ, ಹಣ್ಣು ಆಗುವುದು ಬೇರೆ. ಎಲ್ಲ ಕಡೆ ಮಾವಿನಕಾಯಿಯನ್ನು ಹಣ್ಣು ಮಾಡ್ತಾರೆ, ಮಾಡಿ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ನಮ್ಮ ಮಾರಿಕಾಂಬಾದೇವಿಯ ಕ್ರಮ ಹಾಗಲ್ಲ. ಅದು ಹೇಗೆ ಅಂತಂದರೆ, ಮರದಲ್ಲಿಯೇ ಹೇಗೆ ಹಣ್ಣಾಗಬೇಕೋ ಅದೇ ರೀತಿ ಕಾಲ ಪಕ್ವವಾಗಿಯೇ ದೇವಸ್ಥಾನ ಆಗಬೇಕು ಅನ್ನೋದು ಆ ದೇವರ ಸಂಕಲ್ಪ. ಆದ್ದರಿಂದ ಈ ವೈಭವದ ಬ್ರಹ್ಮಕಲಶ ನಾವು ಕಾಣಲಿಕ್ಕೆ ಸಾಧ್ಯವಾಗಿದೆ. ಒಂದು ವೇಳೆ ಅವತ್ತೇ ಗಡಿಬಿಡಿಯಲ್ಲಿ ಮುಗಿಸಿದ್ರೆ ಆವಾಗ ಇಂಥ ದೇವಸ್ಥಾನ ನಾವು ಕಾಪುವಿನಲ್ಲಿ ಕಾಣಲಿಕ್ಕೆ ಸಾಧ್ಯ ಇರ್ತಿರಲಿಲ್ಲ. ಹಾಗಾಗಿ ಇಂತಹ ಭವ್ಯವಾದ ಈ ದೇವಸ್ಥಾನದಲ್ಲಿ ಆ ತಾಯಿಯ ದಿವ್ಯವಾದ ಸನ್ನಿಧಾನ, ದೇವರ ಸನ್ನಿಧಾನ ಇದೆ ಅಂತ ನಾವು ಹೇಗೆ ತೀರ್ಮಾನ ಮಾಡೋದು? ದೇವರ ಭಕ್ತರನ್ನು ನೋಡಿ ದೇವರ ಸನ್ನಿಧಾನ ಅಂತ ನಾವು ತೀರ್ಮಾನ ಮಾಡೋದು. ಅಯೋಧ್ಯೆಯಲ್ಲಿ ರಾಮ ಮಂದಿರ ಭವ್ಯವಾಗಿದೆ, ಹೇಗೆ ತೀರ್ಮಾನ ಮಾಡೋದು? ತಿರುಪತಿಯಲ್ಲಿ ಶ್ರೀನಿವಾಸನ ಸನ್ನಿಧಾನ ಭವ್ಯವಾಗಿದೆ ಅಂತ ಹೇಗೆ ತೀರ್ಮಾನ ಮಾಡುವುದು? ಬರುವ ಭಕ್ತರ ಸಂಖ್ಯೆಯನ್ನು ನೋಡಿ ದೇವರ ವೈಭವವನ್ನು ನಾವು ಚಿಂತನೆ ಮಾಡ್ತೇವೆ. ತಿರುಪತಿಯಲ್ಲಿ 1,00,000 ಮಂದಿ ದೇವರ ದರ್ಶನ ಪಡೆದಿದ್ದಾರೆ, ಅಯೋಧ್ಯೆಯಲ್ಲಿ 1,00,000 ಮಂದಿ ದೇವರನ್ನು ಕಂಡಿದ್ದಾರೆ. ನಾವು ಹೇಳ್ತೇವೆ ಕಾಪುವಿನ ಮಾರಿಯಮ್ಮನ ದರ್ಶನಕ್ಕೂ ಲಕ್ಷಾಂತರ ಜನ ಇವತ್ತು ಬಂದಿದ್ದಾರೆ ಅಂತಂದರೆ ಅದು ದೇವರ ವೈಭವವನ್ನು ನಮ್ಮ ಮುಂದೆ ಸುಂದರವಾಗಿ ನಮಗೆ ಪ್ರಸ್ತುತಪಡಿಸ್ತದೆ. ಜಗದ್ಗುರುಗಳಾದ ಶ್ರೀ ಮಧ್ವಾಚಾರ್ಯರು ಹೇಳ್ತಾರೆ, ದೇವರು ತಾಯಿ ಅಂದರೆ ಹೇಗಿರಬೇಕು ಅಂತ. ಅದು ನಮಗೆ ಯಾವುದು ಇಷ್ಟ ಅದನ್ನು ಕೊಡಬೇಕು, ಯಾವುದು ಅನಿಷ್ಟ ಕಷ್ಟ ಅದನ್ನು ಪರಿಹಾರ ಮಾಡಬೇಕು. ಇಷ್ಟ ಕೊಡುವವ, ಕಷ್ಟ ಪರಿಹಾರ ಮಾಡುವವರು ದೇವರು. ಅದೇ ರೀತಿ ನಮ್ಮ ತಾಯಿ ಅಂದರೆ ಇಷ್ಟ ಕೊಡುವವಳು, ಕಷ್ಟ ಪರಿಹಾರ ಮಾಡುವವಳು. ಮಾರಿಕಾಂಬಾ ಅಂದರೆ ಅದಕ್ಕೆ ಅರ್ಥ ಹಾಗೆ. ಮಾರಿಕಾ ಅಂತಲೂ ಒಂದು ಶಬ್ದ, ಅಂಬಾ ಅಂದ್ರೂ ಒಂದು ಶಬ್ದ. ಮಾರಿಕಾ ಅಂತಂದರೆ ಅವಳು ಸಂಹಾರ ಮಾಡುವವಳು, ಅಂಬಾ ಅಂತಂದರೆ ತಾಯಿ. ಇದೆರಡು ವಿರುದ್ಧ. ಅಮ್ಮ ಅಂದರೆ ಹೊಡೆಯುವುದಿಲ್ಲ, ಹೊಡೆದ್ರೆ ಅಮ್ಮ ಆಗುವುದಿಲ್ಲ ಅಂತ ನಾವು ತಿಳ್ಕೊಂಡವರು. ಆದರೆ ನಿಜವಾದ ಅಮ್ಮ ಅಂದರೆ ಹೇಗಿರ್ತಾಳೆ ಅಂತಂದರೆ, ಬರೀ ಅವಳಿಗೆ ತಿಂಡಿ ಕೊಡೋದು, ತಿನಿಸಿ ತಿನ್ನುವುದು, ಪ್ರಪಂಚ ತಿರುಗಾಡಿಸುವುದು ಇಷ್ಟು ಮಾಡಿದರೆ ಅಮ್ಮ ಆಗುವುದಿಲ್ಲ. ಮಗು ಎಲ್ಲಿ ಜಾರಿ ಬೀಳ್ತದೆ ಆವಾಗ ಜಾರಿದಾಗ ಒಂದು ಬೆನ್ನಿಗೆ ಹೊಡೆಯಲೂಬೇಕು. ಹೊಡೆದ್ರೆ ಮಾತ್ರ ಅವಳು ತಾಯಿ ಆಗ್ತಾಳೆ. ಪಕ್ಕದ ಮನೆಯ ಮಗುವನ್ನು ನಾವು ಹೊಡೆಯುವುದಿಲ್ಲ, ಪಕ್ಕದ ಮನೆಯ ಮಗು ಅಂತ. ಆದರೆ ನಮ್ಮ ಮನೆಯ ಮಗು ಮಾತ್ರ ಓದಲಿಲ್ಲ, ನಾಳೆ ಪರೀಕ್ಷೆ ಅಂತಂದರೆ ಅದಕ್ಕೆ ತಲೆಗೊಂದು ಬಡಿತೇವೆ ನಾವು. ತಲೆಗೊಂದು ಬಡಿದ್ರೇ ಆ ಮಗು ಓದುತ್ತೆ, ಓದಿದ ಮೇಲೆ ಒಳ್ಳೆಯ ರಿಸಲ್ಟ್ ಬರುತ್ತೆ ಅಂತ. ಅಮ್ಮ ಅಂದರೆ ಹೇಗಿರಬೇಕು ಅಂತಂದರೆ ಅವಳು ಹೊಡೆಯುವವಳೂ ಆಗಬೇಕು, ಹೊಡೆದ ಮೇಲೆ ಫಲವನ್ನು ಕೊಟ್ಟು ಅಮೃತಾನ್ನವನ್ನು ಉಣಿಸುವವಳೂ ಆಗಬೇಕು.
ಆವಾಗ ಅಮ್ಮ ಅಂತ ಹೇಳ್ತೇವೆ. ನಮ್ಮ ಕಾಪುವಿನ ಮಾರಿಕಾಂಬ ಅಂತಂದರೆ ಹಾಗೆ ಅವಳು ಅಮ್ಮ. ಹೌದು, ಎಂಥ ಅಮ್ಮ ಅಂತಂದರೆ ಹೊಡೆಯುವ ಅಮ್ಮ, ಹೊಡೆಯದಿದ್ದ ಅಮ್ಮ ಅಲ್ಲ. ಯಾವ ಮಗುವಿಗೆ ಅಮ್ಮ ಹೊಡೆಯುವುದಿಲ್ಲ ಆ ಮಗುವಿನ ಅಭಿವೃದ್ಧಿ ಆಗುವುದಿಲ್ಲ. ಯಾವ ಅಮ್ಮ ಮಗುವಿಗೆ ಹೊಡೆಯುತ್ತಾಳೆ ಅಂತಹ ಮಗು ಜಗತ್ಪ್ರಸಿದ್ಧವಾಗ್ತದೆ. ಹಾಗಾಗಿ ನಮ್ಮ ತಾಯಿ ಮಕ್ಕಳು ತಪ್ಪಿದಾಗ ದಾರಿಯನ್ನು ತಿದ್ದಿ ಅವರಿಗೆ ಸರಿಯಾದ ಮಾರ್ಗದರ್ಶನ ಮಾಡುವವಳಾದ್ದರಿಂದ ಅವಳು ಮಾರಿಕಾನೂ ಹೌದು, ಹೊಡೆಯುವವಳೂ ಹೌದು. ಹೊಡೆದ ಮೇಲೆ ಬೆನ್ನಿಗೆ ಎಣ್ಣೆ ಹಚ್ಚಿ ಬಿಸಿನೀರು ಹಾಕಿ ಆ ಮಗುವಿಗೆ ಪ್ರೀತಿ ಮಾಡುವವಳೂ ಹೌದು. ಹಾಗಾಗಿ ನಮ್ಮ ತಾಯಿ ಮಾರಿಕಾನೂ ಹೌದು, ಹೊಡೆಯುವವಳೂ ಹೌದು, ಅಂಬಾನೂ ಹೌದು, ತಾಯಿಯೂ ಹೌದು. ಹೊಡೆಯದಿದ್ದ ಅಮ್ಮ ಅಲ್ಲ, ಹೊಡೆಯುವ ಅಮ್ಮ. ನಮಗೆ ಅದು ಬೇಕು. ತಪ್ಪಾದಾಗ ನಮ್ಮನ್ನು ತಿದ್ದಿ ನಮಗೆ ಸರಿಯಾದ ಮಾರ್ಗದರ್ಶನ ಮಾಡುವವಳು ಬೇಕು. ನಮಗೆ ಯಾರು ಅನಿಷ್ಟ ಕಷ್ಟ ಕೊಡುವವರು ಅವರನ್ನು ಹೊಡೆಯುವವಳಾಗಬೇಕು. ನಮ್ಮನ್ನು ಪ್ರೀತಿಸುವವಳು ಬೇಕಾದ್ದನ್ನು ಕೊಡುವವಳಾಗಬೇಕು. ಹಾಗಾಗಿ ಯಾರು ಅಧರ್ಮದಲ್ಲಿರ್ತಾರೆ, ಸನಾತನ ಸಂಸ್ಕೃತಿಯನ್ನು ಬಿಟ್ಟಿರ್ತಾರೆ, ಅವರಿಗೆ ಮಾರಿಕಳಾಗಿ, ಆ ಧರ್ಮವನ್ನು ಯಾರು ರಕ್ಷಣೆ ಮಾಡ್ತಾರೆ ಅವರಿಗೆ ಅಂಬ ತಾಯಿಯಾಗಿ ನಮ್ಮ ಮಾರಿಕಾಂಬ ಅವಳು ಜಗತ್ತಿಗೆ ಜನನಿಯಾಗಿ ಮೆರೀತಾ ಇದ್ದಾಳೆ. ಈ ಕೀರ್ತಿ ದಿಗಂತ ವ್ಯಾಪಿಸಲಿ ಅಂತ ದೇವರಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡ್ತಾ, ಈ ದೇವರ ಈ ಬ್ರಹ್ಮಕಲಶ ಅಭಿಷೇಕ, ಇಂತಹ ದೇವಸ್ಥಾನ, ಇಂತಹ ಬಂಗಾರದ ಗದ್ದುಗೆ ಇದೆಲ್ಲ ಬರಬೇಕಾಗಿದ್ದರೆ ಇಷ್ಟು ಭಕ್ತರು ಸೇರಬೇಕು. ಭಕ್ತರು ಪ್ರೀತಿಯಿಂದ ಕೊಟ್ಟಿರುವಂತಹದ್ದಾಗಬೇಕು. ಇವತ್ತೆಲ್ಲ ಹೇಳಿದರು 1,30,00,000 ರೂಪಾಯಿ ಕೊಟ್ಟು ಕಂಬದ ಸೇವೆಯನ್ನು ಮಾಡಿದ್ದಾರೆ ಅಂತ. ನೋಡಿ, ತಾಯಿಗೂ ಕೊಡಬೇಕು, ಭಾರತ ತಾಯಿಗೂ ಕೊಡಬೇಕು, ಸರ್ಕಾರಕ್ಕೂ ಕೊಡಬೇಕಾದ್ದು ಕೊಡಬೇಕು, ದೇವರಿಗೂ ಕೊಡಬೇಕು. ಮಾರಿಕಾಂಬೆಯ ಭಕ್ತರು ಅಂದರೆ ಹೇಗಿರ್ತಾರೆ ಅಂತಂದರೆ ಸರ್ಕಾರಕ್ಕೆ ಮೋಸ ಮಾಡಿ ದೇವರಿಗೆ ಕೊಡುವವರಲ್ಲ, ದೇವರಿಗೆ ಕೊಡದೆ ಸರ್ಕಾರಕ್ಕೆ ಮಾತ್ರ ಕೊಡುವವರು ಅಲ್ಲ, ಎರಡಕ್ಕೂ ಕೊಡುವವರು ನಮ್ಮ ಮಾರಿಕಾಂಬೆಯ ಪುತ್ರರು ಅನ್ನುವುದನ್ನು ಈ ವೇದಿಕೆ ಬಹಳ ಸುಂದರವಾಗಿ ನಮಗೆ ತೋರಿಸಿ ಕೊಟ್ಟಿದೆ. ದೇವರಿಗೋಸ್ಕರ ನಾವು ತ್ಯಾಗ ಮಾಡಿದರೆ ದೇವರು ನಮ್ಮನ್ನು ಕೈ ಬಿಡುವುದಿಲ್ಲ. ಇದೊಂದು ನಾವು ಯಾವಾಗಲೂ ತಿಳಿಬೇಕಾದ್ದು. ಇಷ್ಟು ದೊಡ್ಡ ದೇವಸ್ಥಾನ ಬರಬೇಕಾಗಿದ್ದರೆ ಅದರಲ್ಲಿ ತ್ಯಾಗ ಮಾಡೋರು ಬೇಕು. ಎಂಥ ತ್ಯಾಗ ಅಂತಂದರೆ 2 ವರ್ಷ 3 ವರ್ಷ ಅನ್ನವನ್ನೇ ಪರಿತ್ಯಾಗ ಮಾಡಿದ್ದು. ಅಷ್ಟೇ ಅಲ್ಲ, ನಮ್ಮ ಪ್ರಧಾನಮಂತ್ರಿಗಳವರು ರಾಮ ಮಂದಿರ ಕಟ್ಟಬೇಕಾಗಿದ್ದರೆ ಅವರು ಕ್ಷೌರನೇ ಮಾಡಿಸಲಿಲ್ಲ, ಅನ್ನವನ್ನೇ ತಿಂತಿರಲಿಲ್ಲ, 11 ದಿನ ನೆಲದಲ್ಲೇ ಮಲಗಿದ್ರು. ಅದರ ಫಲವಾಗಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ಆದರೆ, ನಮ್ಮ ಕಾಪುವಿನಲ್ಲಿ ದುರ್ಗಾಂಬೆಯ ದೇವಸ್ಥಾನ ಪ್ರತಿಷ್ಠೆ ಆಗಬೇಕಾದ್ರೆ ನಮ್ಮ ಊರಿನ ಒಂದು ದೊಡ್ಡ ನಮ್ಮ ಕುಮಾರಸ್ವಾಮಿಯವರು ಹೇಳುವ ಭಾಷೆಯಲ್ಲಿ ರಾಜರ್ಷಿಗಳಾದಂತಹ ವಾಸುದೇವ ಶೆಟ್ಟರು ಅವರು ಎಲ್ಲವನ್ನೂ ತ್ಯಾಗ ಮಾಡಿದ್ದಾರೆ. ಎಷ್ಟು ಅಂದರೆ ಮಧು ಎಲ್ಲವನ್ನು ಪಾನ ಎಲ್ಲವನ್ನು ಪರಿತ್ಯಾಗ ಮಾಡಿ ಅನ್ನವನ್ನು ತ್ಯಾಗ ಮಾಡಿ. ಅಷ್ಟೇ ಅಲ್ಲ, ನಮ್ಮ ಮನುಷ್ಯನಿಗೆ ಪ್ರೀತಿ ಇರುವುದು ತಲೆ ಕೂದಲಿನಲ್ಲಿ. ಆ ತಲೆ ಕೂದಲಿನ ಕೇಶಾಲಂಕಾರದಲ್ಲಿ ತುಂಬ ಪ್ರೀತಿ ಇರ್ತದೆ. ಅಂತಹ ಕೇಶಾಲಂಕಾರದ ಬಗ್ಗೆನೂ ತಲೆ ಕೊಡದೆ ಗಡ್ಡ ಮೀಸೆಗಳನ್ನು ಬಿಟ್ಟು ತಾಯಿಗೆ ದೇವಸ್ಥಾನ ಆಗುವ ತನಕ ನಾನು ಅನ್ನನೂ ಮುಟ್ಟುವುದಿಲ್ಲ, ಗಡ್ಡನೂ ತೆಗೆಯುವುದಿಲ್ಲ, ಮೀಸೆನೂ ತೆಗೆಯುವುದಿಲ್ಲ ಅಂತ ಇಂತಹ ವೀರ ಪ್ರತಿಜ್ಞೆ ಮಾಡಿದ್ದಕ್ಕೆ ಆ ಮಾರಿಕಾಂಬೆಗೆ ಸಂತೋಷ ಆಗಿ ಇಂತಹ ಭವ್ಯವಾದ ದೇವಸ್ಥಾನ ನಿರ್ಮಾಣ ಆಗಿದೆ ಅಂತಂದರೆ ಇದರಲ್ಲಿ ದೊಡ್ಡ ತ್ಯಾಗ ಇದರಲ್ಲಿ ತುಂಬಿದೆ. ಸುಮ್ಮನೆ ಹೇಳಲಿಕ್ಕೆ ವಾಸುದೇವ ಶೆಟ್ಟರು ಅಂತ ಒಂದು ಹೆಸರು, ಅವರ ಬೆನ್ನ ಹಿಂದೆ ಇಂತಹ 100 ಶಕ್ತಿಗಳು ಇದರಲ್ಲಿ ತುಂಬಿಕೊಂಡಿದೆ. ಹಾಗಾಗಿ ಇಂತಹ ಭವ್ಯವಾದ ದೇವಸ್ಥಾನ ನಿರ್ಮಾಣ ಆಗಿದೆ. ಒಳ್ಳೆಯ ಪುರೋಹಿತರು, ನಮ್ಮ ಕುಮಾರ ಗುರು ತಂತ್ರಿಗಳವರನ್ನು ಪುರೋಹಿತರನ್ನಾಗಿ ಮಾಡಿ ಇಂತಹ ಒಳ್ಳೆಯ ದೇವಸ್ಥಾನದ ಬ್ರಹ್ಮಕಲಶ ಅಭಿಷೇಕ ಉತ್ಸವ ಭಕ್ತಿಯಿಂದ ಶ್ರದ್ಧೆಯಿಂದ ದೇವರು ಮೆಚ್ಚುವ ಹಾಗೆ ಅದು ನಡೆದಿದೆ. ಅವರಿಗೆ ಆಸ್ಥಾನ ರಾಜಪುರೋಹಿತ ಅನ್ನುವ ಸ್ಥಾನಮಾನವನ್ನು ಕೊಟ್ಟದ್ದು ನಿಮ್ಮ ದೊಡ್ಡ ಅಸ್ತಿಗೆ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ, ಅವರ ಆ ಸ್ಥಾನಮಾನ ಅದು ದೇವರು ಕೊಟ್ಟಿರತಕ್ಕಂಥದ್ದು. ದೇವರ ಅನುಗ್ರಹದಿಂದ ಈ ಕ್ಷೇತ್ರ ಅದು ಬೆಳಗಲಿ. ಇವತ್ತೇನು ಬರ್ತಿದ್ದಾರೆ ಲಕ್ಷಾಂತರ ಜನ, ಪ್ರವಾಹ ಇದು ಗಂಗಾ ನದಿಯ ಹಾಗೆ ನಿರಂತರ ಇಲ್ಲಿ ಬರಲಿ. ಗಂಗಾದಿ ತೀರ್ಥಗಳನ್ನು ಹರಿದ್ವಾರದಿಂದ ನಮ್ಮ ವಾಸುದೇವ ಶೆಟ್ಟರು ಕುಮಾರಗುರು ತಂತ್ರಿಗಳು ಹೋಗಿ ಅಲ್ಲಿಂದ ತಂದಿದ ಅಭಿಷೇಕ ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ದಿವ್ಯವಾದ ಈ ಸನ್ನಿಧಾನದಲ್ಲಿ ಇಡೀ ಊರಿಗೆ ಕ್ಷೇಮ ಆಗಲಿ, ಊರಿಗೆ ಬರುವ ಕಷ್ಟ ನಷ್ಟಗಳೆಲ್ಲ ದೂರವಾಗಲಿ.
ಜಗತ್ತಿಗೆ ಬರುವ ವಿಪತ್ತು ಪರಿಹಾರವಾಗಿ ಜಗತ್ತು ಕ್ಷೇಮದಿಂದ ಇರಲಿ, ಎಲ್ಲ ಭಗವದ್ ಭಕ್ತರಿಗೆ ದೇವರು ಒಳ್ಳೆದು ಮಾಡಲಿ, ಕೊಡುಗೆ ದಾನಿಗಳಿಗೆಲ್ಲ ದೇವರು ಒಳ್ಳೆದು ಮಾಡಲಿ, ನಮ್ಮ ಸರ್ಕಾರ ಚೆನ್ನಾಗಿರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಇದಕ್ಕೆ ತಮ್ಮನ್ನು ಸಮರ್ಪಣೆ ಮಾಡಿಕೊಂಡ ಎಲ್ಲ ಭಗವದ್ ಭಕ್ತರಿಗೆ ಆ ಹರಿಗುರುಗಳ ಅನುಗ್ರಹ ಇರಲಿ ಅಂತ ಪ್ರಾರ್ಥಿಸ್ತಾ ಕೃಷ್ಣ ಅರ್ಪಣಮಸ್ತು. ಬಂಧುಗಳೇ, ಅದೆಷ್ಟು ಸಂತಸದ ಕ್ಷಣ ಇದು. ಹೊಡೆಯುವ ಅಮ್ಮ, ಗದರಿಸುವ ಅಮ್ಮ ಪ್ರೀತಿಸ್ತಾಳೆ ಅಂತ ಹೇಳಿದ್ರು. ಶೃಂಗೇರಿ ಜಗದ್ಗುರುಗಳು ಬಂದು ಹೇಳಿದರು, ಭಯಂಕರವಾದ ಮುಖದೊಳಗೆ ಭಕ್ತರ ಕುರಿತಾಗಿ ಗಾಢವಾದ ಪ್ರೀತಿಯುಳ್ಳವಳು ಅಮ್ಮ ಅಂತ ಆಡಿದರು. ಸರ್ವತ್ರ ವ್ಯಾಪ್ತನಾದ ಭಗವಂತನನ್ನು ಆರಾಧಿಸುವ ಬಗೆಯನ್ನು ಶೃಂಗೇರಿಯ ಜಗದ್ಗುರುಗಳು ನಿರೂಪಿಸ್ತಾ ಇರುವಂತೆ ಪಲಿಮಾರು ಶ್ರೀಗಳು ನಮಗದನ್ನು ತಿಳಿ ಹೇಳಿ ಇವತ್ತು ನಮ್ಮ ಬದುಕಿನಲ್ಲಿ ಒಂದು ಜ್ಞಾನದ ಬೆಳಕನ್ನು ಚೆಲ್ಲಿದ್ದಾರೆ. ಸನ್ನಿಧಾನಕ್ಕೆ ವಂದನೆಗಳನ್ನು ಸಲ್ಲಿಸ್ತಾ ಇದೀಗ ಗೌರವಾನ್ವಿತ ವಾಸುದೇವ ಶೆಟ್ಟರಿಗೆ ಒಂದು ಗೌರವದ ಅಭಿವಂದನೆ ಇದೆ. ಅದು ನಡೆಸಿಕೊಡುವುದಕ್ಕೆ ತಾವು ಸಾನ್ನಿಧ್ಯ ವಹಿಸಿ ಆ ಬಳಿಕ ತೆರಳಬೇಕು ಅನ್ನುವಂತಹ ನಮ್ರ ಕೇಳಿಕೆ ಇದೆ. ಇದೀಗ ವಾಸುದೇವ ಶೆಟ್ಟಿ ದಂಪತಿಗಳನ್ನು ದಯವಿಟ್ಟು ವೇದಿಕೆಗೆ ಬರುವಂತೆ ವಿನಂತಿ ಮಾಡಿಕೊಳ್ತಾರೆ. ಶ್ರೀಮತಿ ಬೀನಾ ವಾಸುದೇವ ಶೆಟ್ಟಿ ಅವರು ವೇದಿಕೆ ಮುಂಭಾಗದಲ್ಲಿದ್ದಾರೆ. ಅಕ್ಕ, ದಯವಿಟ್ಟು ತಾವು ಒಮ್ಮೆ ವೇದಿಕೆಗೆ ಬರಬೇಕು. ಈಗಾಗಲೇ ಹೇಳಿದ ಹಾಗೆ ನೀವು ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾಗಿ ಮಾಡಿದ ಸೇವೆ ಒಂದು ಭಾಗ, ಆದರೆ ನಿಮ್ಮ ಕೊಡುಗೆ ಏನಿದೆ ಅದರ ಬಗ್ಗೆ ಎಲ್ಲರಿಗೂ ಕೊಡುವಾಗೆ ನಿಮಗೊಂದು ಅಮ್ಮನ ಪ್ರಸಾದ ರೂಪದಲ್ಲಿ ನಮ್ಮ ಸಮಿತಿಯ ವತಿಯಿಂದ ಕೊಡ್ತಾ ಇದ್ದೇವೆ. ದಯವಿಟ್ಟು ತಾವು ಬರಬೇಕು, ಇದನ್ನು ಸ್ವೀಕಾರ ಮಾಡಬೇಕು. ಬೀನಕ್ಕ, ನೀವು ಕೂಡ ಬನ್ನಿ, ದಯವಿಟ್ಟು ಬರಬೇಕು. ಹೋಯ್ತು, ಯಾವುದಂತ ಹೇಳ್ತೇನೆ ನಾವು, ನೀವು ಕೂತ್ಕೊಳ್ಳಿ. ವಾಸುದೇವ ಶೆಟ್ಟರು ಈಗ ನಮಗೆ ಒಂದು ವಿಶೇಷ ಅಂದರೆ ಇಲ್ಲಿ ನಮ್ಮ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರು ಕೂಡ ಕೊರಂಕ್ರಪಾಡಿಯವರು, ನಮ್ಮ ಪ್ರಧಾನ ತಂತ್ರಿಗಳು ಕೊರಂಕ್ರಪಾಡಿಯವರು, ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾದ ಪ್ರಕಾಶ್ ಶೆಟ್ಟರು ಕೂಡ ಕೊರಂಕ್ರಪಾಡಿಯವರು. ಇವರು ಮೂರು ಕೂಡ ಕೊರಂಕ್ರಪಾಡಿಯವರು. ಅವರ ಒಂದೊಂದು ರೀತಿಯ ಒಂದೊಂದು ಕಾರ್ಯ. ಬಹುಶಃ ಬೀನಕ್ಕ ಪ್ಲೀಸ್, ವಾಸುದೇವ ಶೆಟ್ಟರು ಕೊರಂಕ್ರಪಾಡಿಯಲ್ಲಿ ಸಣ್ಣ ಪ್ರಾಯದಲ್ಲಿ ಕಾಪುಗೆ ಬಂದು ಅಮ್ಮನ ಗದ್ದುಗೆ ಪ್ರಸಾದವನ್ನು ಇಟ್ಕೊಂಡು ಅಮ್ಮನ ಹೆಸರನ್ನಿಟ್ಟು ಅವರು ಏನು ಉದ್ಯೋಗವನ್ನು ಪ್ರಾರಂಭ ಮಾಡಿದ್ದಾರೆ. ಅದರಲ್ಲಿ ಅವರು ಯಶಸ್ಸನ್ನು ಕಂಡಿದ್ದಾರೆ, ಅಮ್ಮ ಅವರಿಗೆ ಉಳಿದಿದ್ದಾರೆ. ಆದರೆ ಒಂದು ಮಾತ್ರ ವಿಷಯ ಸತ್ಯ ಏನಂದರೆ, ಬಹುಶಃ ವಾಸುದೇವ ಶೆಟ್ಟಿಯವರು ಅಮ್ಮನ ಗರ್ಭದಲ್ಲಿರುವಾಗಲೇ ಕಾಪುನ ಸಾವಿರ ಸೀಮೆ ಒಡೆಯ ಜನಾರ್ದನ ದೇವರು ಮತ್ತು ಕಾಪುನ ಸಾವಿರ ಸೀಮೆ ಒಡತಿ ಮಾರಿಯಮ್ಮ ಈ ಮಗು ಕಾಪುಗೆ ಬಂದು ನನ್ನ ಒಡೆಯ, ನನ್ನ ಜೀರ್ಣೋದ್ಧಾರ, ಮಾರಿಯಮ್ಮ ಕೂಡ ನನ್ನ ಜೀರ್ಣೋದ್ಧಾರವನ್ನು ಈ ಮಗುವೇ ಮಾಡಬೇಕೆಂಬ ಏನೋ ಅಮ್ಮನ ಸಂಕಲ್ಪ ಇದ್ದ ಹಾಗೆ ವಾಸುದೇವ ಶೆಟ್ಟರು ಕಾಪುಗೆ ಬಂದು ಯಾವ ರೀತಿಯಾಗಿ ಜನಾರ್ದನನ ಆ ಕೆಲಸ ಮತ್ತು ಅಮ್ಮನ ಕೆಲಸ ಅವರು ಏನು ಆಲೋಚನೆ ಮಾಡಿದ್ದಾರೋ ಅದೊಂದೆಲ್ಲವೂ ಕೂಡ ಅಮ್ಮ ಮಾಡಿಸಿಕೊಂಡಿದ್ದಾರೆ. ಅವರೊಂದಿಗೆ ಎಲ್ಲರೂ ಸುರೇಶ್ ಶೆಟ್ಟರಾಗಲಿ, ವಿನಯ್ ಕುಮಾರ್ ಸೊರಕೆಯರಾಗಲಿ, ಪ್ರಕಾಶ್ ಶೆಟ್ಟರಾಗಲಿ ಎಲ್ಲರೂ ಸಾವಿರಾರು ಎಲ್ಲರೂ ಸೇರಿಕೊಂಡು ಅವರು ಮಾಡಿದ ರೀತಿ ಯಾವುದಂದರೆ, ಬಹುಶಃ ಅವರು ಕಾವಿಯೊಂದು ತೊಡ್ತಿದ್ರೆ ಯಾವ ಸನ್ಯಾಸಿಗೂ ಕಡಿಮೆ ಇಲ್ಲದ ರೀತಿಯಲ್ಲಿ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಅವರ ಸೇವೆಯನ್ನು ಮಾಡಿದ್ದಾರೆ. ದಯವಿಟ್ಟು ಹೆಚ್ಚು ಹೇಳಿದರೆ ನಂತರ ಅವರಿಗೆ ಬೈತಾರೆ ನನಗೆ ಅವರು. ಅದರಿಂದ ಇಷ್ಟನ್ನೇ ಹೇಳ್ತೇನೆ, ದಯವಿಟ್ಟು ಈ ಪ್ರಸಾದವನ್ನು ಅವರು ಸ್ವೀಕಾರ ಮಾಡಬೇಕು. ಅವರು ಮಾಡಿದಂತಹ ಕೆಲಸಕ್ಕೆ ಏನು ಈ ಸನ್ಮಾನ ಏನೂ ಅಲ್ಲ, ಆದರೂ ನಾವು ನಮ್ಮ ಪ್ರಸಾದವನ್ನು ಅಮ್ಮನ ಪ್ರಸಾದ ರೂಪವಾಗಿ ಅವರಿಗೆ ಸನ್ಮಾನ ಮಾಡ್ತಾ ಇದ್ದೇವೆ. ಯಾವುದಕ್ಕೆ ಸನ್ಮಾನ ಅಂತ ಹೇಳಲಿಲ್ಲ. ಅವರು ನವದುರ್ಗ ಎದ್ದು ನಿಂತಿದ್ದೀರಲ್ಲ, ಈಗೊಮ್ಮೆ ಎದ್ದು ನಿಂತು ಈ ಕಾಪು ನೆಲದ ದೈವ ಭಕ್ತನಿಗೆ ಅಭಿವಂದನೆಗಳನ್ನು ಸಲ್ಲಿಸಬೇಕು. ಮೊನ್ನೆ ಭಕ್ತರು ಯಾರೋ ಹೇಳ್ತಾ ಇದ್ರು, ಕಾಪು ವಾಸುದೇವ ಶೆಟ್ಟರಿಗೆ ನಮಸ್ಕಾರ ಮಾಡಬೇಕಾದ್ರೂ ನಮಗೆ ಪೂರ್ವ ಪುಣ್ಯ ಬೇಕು ಅಂತ ಆಡ್ತಾರಲ್ಲ, ಆ ವ್ಯಕ್ತಿತ್ವ ವಿಶೇಷತೆಯನ್ನು ತಾಯಿ ಆ ಭಗವತಿ ಅವಳಿಗೆ ಕೊಟ್ಟಿದ್ದಾರೆ. ಖಂಡಿತವಾಗೂ ಅವರ ಮುಂದಿನ ಬದುಕು ಸುಖಮಯವಾಗಲಿ, ಸಮೃದ್ಧವಾಗಲಿ, ಇಂತಹ ನೂರಾರು ಸತ್ಕಾರ್ಯಗಳು ಅವರಿಂದ ಮೂಡಿಬರಲಿ ಅಂತ ದೇವರಲ್ಲಿ ಪ್ರಾರ್ಥಿಸೋಣ. ವಾಸುದೇವ ಶೆಟ್ಟಿ ಅವರ ಈ ಸೇವಾ ಕಾರ್ಯಕ್ಕೆ ಬೆಂಬಲವಾಗಿ ನಿಂತವರವರ ಶ್ರೀಮತಿಯವರು, ಅವರ ಬದುಕು ಮಂಗಲಮಯವಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ ಅಭಿವಂದನೆಗಳನ್ನು ಸಲ್ಲಿಸೋಣ. ಎಲ್ಲರಿಗೂ ನಮಸ್ಕಾರ. ಇದೀಗ ಯಶ್ಪಾಲ್ ಸುವರ್ಣ ಅವರು ದಯವಿಟ್ಟು ಆ ಮುಂಭಾಗದ ಆಸನದಲ್ಲಿ ಆಸೀನರಾಗಬೇಕು ಅನ್ನುವಂತಹ ನಂಬರ್ ಕೇಳಿಕೆ ಇದೆ.
ಪರಮ ಪೂಜ್ಯ ಶ್ರೀಗಳವರು ಸಮಾರಂಭದಿಂದ ನಿರ್ಗಮಿಸುವರಿದ್ದಾರೆ. ಇಲ್ಲಿವರೆಗೆ ಆಗಮಿಸಿ ಶುಭಾಶೀರ್ವಚನದೊಂದಿಗೆ ಭಕ್ತ ಸಂದೋಹವನ್ನು ಹರಸಿದ್ದಕ್ಕೆ ಪ್ರಣಾಮಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಪೂಜ್ಯ ಶ್ರೀಗಳವರನ್ನು ನಾವು ಬೀಳ್ಕೊಡ್ತಾ ಇದ್ದೇವೆ. ಇದೀಗ ಯಶ್ಪಾಲ್ ಸುವರ್ಣ ಅವರಿಗೆ ಅಭಿನಂದನೆ. ದಯವಿಟ್ಟು ಶಾಸಕರು ಆಸೀನರಾಗಬೇಕು ಅಂತ ವಿನಂತಿ ಮಾಡಿಕೊಳ್ಳುತ್ತೇನೆ. ಶಾಸಕರಾಗಿ ವೈಯಕ್ತಿಕವಾಗಿ ಸುಮಾರು 10 ಲಕ್ಷಕ್ಕೂ ಮಿಕ್ಕಿದ ದೇಣಿಗೆಯನ್ನು ಕ್ಷೇತ್ರಕ್ಕೆ ಕೊಟ್ಟದ್ದು ಮಾತ್ರವಲ್ಲದೆ ಉಡುಪಿಯ ಪ್ರತಿಯೊಂದು ಹಳ್ಳಿಗಳಿಂದ ಹೊರೆ ಕಾಣಿಕೆ ಈ ಕ್ಷೇತ್ರಕ್ಕೆ ಒದಗಿ ಬರುವಲ್ಲಿ ಅವರ ಪ್ರಯತ್ನ ಬಹಳ ದೊಡ್ಡದಿದೆ. ತಾವು ಮಾಡಿದ ಈ ಧಾರ್ಮಿಕ ಕಾರ್ಯಗಳಿಗಾಗಿ ತಮ್ಮನ್ನು ಈ ವೇದಿಕೆಯಲ್ಲಿ ಅಭಿನಂದಿಸುವುದಕ್ಕೆ ಸಂತಸ ಪಡುತ್ತೇವೆ. ಉಡುಪಿ ವಿಧಾನಸಭಾ ಕ್ಷೇತ್ರದ ಶಾಸಕರು, ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಯಶ್ಪಾಲ್ ಸುವರ್ಣರಿಗೆ ವೇದಿಕೆಯಲ್ಲಿ ಗೌರವ ತಾಯಿಯ ವರಪ್ರಸಾದವನ್ನು ಅವರ ಮಡಿಲಿಗೆ ಅರ್ಪಿಸಿದೆ. ಒಂದು ದೊಡ್ಡ ನಮ್ಮ ಪ್ರೀತಿಯ ಚಪ್ಪಾಳೆ ಹಾರೈಕೆಯದ್ದು. ತಾಯಿಯ ಅನುಗ್ರಹ ಸದಾ ಅನುಗಾಲವೂ ತಮಗಿರಲಿ ಅಂತೇಳಿ ಹಾರೈಸ್ತೇವೆ. ಆತ್ಮೀಯರೇ, ಒಂದು ಭವ್ಯವಾದ ಮಂದಿರ, ಸ್ವಾಮೀಜಿಗಳಿಂದ ಹಿಡಿದು ಪ್ರತಿಯೊಬ್ಬ ಅತಿಥಿಗಳು ನಾವು ಕಣ್ತುಂಬಿಕೊಂಡದ್ದು ಭವ್ಯವಾದಂಥ ಇಳಕಲ್ ಶಿಲೆಯಲ್ಲಿ ಆದಂಥ ಮಂದಿರ. ಸುಜಯ್ ಶೆಟ್ಟಿಯವರು ನಮ್ಮ ಜೊತೆ ಇದ್ದಾರೆ. ದಂಪತಿ ಸಮೇತರಾಗಿ ವೇದಿಕೆಗೆ ಬಂದು ಒಂದು ಗೌರವವನ್ನು ಸ್ವೀಕರಿಸಬೇಕು. ಬನ್ನಿ, ಗುತ್ತಿಗೆದಾರರು ಬನ್ನಿ ಸರ್. ಕಾರ್ಕಳದ ಸುಜಯ್ ಶೆಟ್ಟಿ ದಂಪತಿಗಳು ವೇದಿಕೆ ಬರಬೇಕು. ಖಾಲಿ ಬರಿಯ ದೇಗುಲವನ್ನು ನಿರ್ಮಿಸುವಲ್ಲಿ ಗುತ್ತಿಗೆಯನ್ನು ಪಡೆದದ್ದು ಮಾತ್ರ ಅಲ್ಲ, ದೊಡ್ಡ ಕೊಡುಗೆಯನ್ನು ಕೂಡ ದೇವಿಗೆ ಅರ್ಪಿಸಿದಂತಹ ಒಂದು ಸಮರ್ಪಣಾ ಭಾವನೆಯೂ ಅವರಲ್ಲಿದೆ. ತಾಯಿಯ ದೇಗುಲ ನಿರ್ಮಾಣದಲ್ಲಿ ಎಡೆಬಿಡದೆ ಪ್ರತಿ ದಿನ ತನ್ನನ್ನು ತೊಡಗಿಸಿಕೊಂಡು ಅದು ಪರಿಶುದ್ಧವಾಗಿ ಹೊಳೆಯುವ ರೀತಿಯಲ್ಲಿ ಕನ್ನಡಿ ಹಾಗೆ ಆ ಕಲ್ಲನ್ನು ಮಾಡುವಲ್ಲಿ ನೈಪುಣ್ಯತೆಯನ್ನು ತೋರಿಸಿ ದೇವಸ್ಥಾನದ ಸುತ್ತ ಉದ್ದಗಲಗಳಲ್ಲಿ ನಾವು ಮೂಗಿಗೆ ಬೆರಳಿಡುವ ರೀತಿಯಲ್ಲಿ ಅಚ್ಚರಿಯ ರೀತಿಯಲ್ಲಿ ದೇಗುಲವನ್ನು ನಿರ್ಮಿಸುವಂತಹ ಶಿಲ್ಪಿಗಳನ್ನು ಬರಮಾಡಿಕೊಂಡು ಎಲ್ಲ ರೀತಿಯಲ್ಲಿ ಸಂಪೂರ್ಣವಾಗಿ ಒಟ್ಟಂದದ ದೇಗುಲ ನಿರ್ಮಾಣದಲ್ಲಿ ತಮ್ಮ ಕರ ಚಾತುರ್ಯತೆಯನ್ನು ತೋರಿಸಿದಂಥ ಸುಜಯ್ ಶೆಟ್ಟಿಯವರಿಗೆ ದಂಪತಿ ಸಮೇತರಾಗಿ ಶ್ರೀದೇವಿಯ ಸಾನ್ನಿಧ್ಯದ ಧಾರ್ಮಿಕ ಘನಸಿರಿ ವೇದಿಕೆಯಲ್ಲಿ ಸನ್ಮಾನ, ದೇವಿಯ ಪ್ರಸಾದವನ್ನು ಅವರ ಮಡಿಲಿಗೆ ಅರ್ಪಿಸ್ತಾ ಇದ್ದೇವೆ. ಅವರ ತೀರ್ಥರೂಪರು ಜೊತೆಗಿದ್ದಾರೆ. ಬಹಳ ಎಳೆಯ ಹರೆಯದಲ್ಲಿ ಇಂಥ ಒಂದು ಸದಾಶಿವ ಆಚಾರ್ಯರು ಅವರ ತೀರ್ಥರೂಪರು, ತಂದೆ ಮಗ ಸೇರಿಕೊಂಡು ತಾಯಿಯ ಮಂದಿರದಲ್ಲಿ ಬಹಳ ಸುಂದರ ದಾರುಶಿಲ್ಪವನ್ನು ಕೆತ್ತಿದ್ದಾರೆ. ಅವರ ಕೈ ಚಳಕ ಮುಂದೆ ಭವಿಷ್ಯದಲ್ಲಿ ಉತ್ತರೋತ್ತರ ನೋಡಿ, ಇದು ತಮ್ಮ ಈ ಕರತಾಡನ ತಮ್ಮ ಕೈ ಚಳಕಕ್ಕೆ ಬಂದಂಥ ಮೆಚ್ಚುಗೆ. ತಮಗೆ ಆ ಭವಿಷ್ಯದಲ್ಲಿ ಬೇಳೂರು ಹಳೆಬೀಡಿನಂಥ ಕಲ್ಲಿನಲ್ಲಿ ಕೆತ್ತಿದಂಥ ಆ ಒಂದು ಕೆತ್ತನೆಯನ್ನು ಇವತ್ತು ನಾವು ಕೊಂಡಾಡ್ತೇವೆ. ಈ ಮರದ ಕೆತ್ತನೆ ಲೋಕಪ್ರಿಯವಾಗಿ ತಮಗೆ ಉತ್ತರೋತ್ತರ ಯಶಸ್ಸು ಸಿಗಲಿ ಅಂತೇಳಿ ಹಾರೈಸ್ತಾ ದಾರುಶಿಲ್ಪಿಯವರಿಗೆ ವಿಶೇಷ ಗೌರವವನ್ನು ಸನ್ಮಾನವನ್ನು ಸಲ್ಲಿಸ್ತಾ ಇದ್ದೇವೆ. ವಿಶ್ವಕರ್ಮರು ತಮಗೆ ಅನುಗ್ರಹಿಸಲಿ ಅಂತೇಳಿ ಹರಸ್ತೇವೆ.
ವಿಷ್ಣುಮೂರ್ತಿ ಭಟ್. ವಿಷ್ಣುಮೂರ್ತಿ ಭಟ್ರು ವೇದಿಕೆ ಬನ್ನಿ ಸರ್. ಹಾಂ, ನಾವು ಶೃಂಗೇರಿಯಿಂದ ಕುಂಕುಮ ತಂದೆವು. ಕುಂಕುಮ ವರ್ಣದ ದೇಗುಲ ನಿರ್ಮಾಣ ಆಗಬೇಕು ಅನ್ನುವಂಥ ಬಯಕೆ ಇತ್ತು. ಎಲ್ಲೂರು ವಿಶ್ವನಾಥ ಕ್ಷೇತ್ರದ ಪ್ರಧಾನ ಅರ್ಚಕರು ಕೂಡ ಇಳಕಲ್ಲಿನಲ್ಲಿ ಆ ಕೆಂಪು ಕಣ್ಮನ ಸೆಳೆಯುತ್ತದೆ. ದೂರದ ಉತ್ತರದ ಇಳಕಲ್ಲು ನಮ್ಮ ಕ್ಷೇತ್ರಕ್ಕೆ ಬಂದು ಈ ರೀತಿಯಲ್ಲಿ ದರ್ಪಣದ ರೀತಿಯಲ್ಲಿ ಹೊಳಿತಾ ಇದೆ ಅಂತಂದರೆ ಅದಕ್ಕೆ ಕಾರಣೀಕರ್ತರು ಸುಬ್ರಹ್ಮಣ್ಯ ಭಟ್ರವರು. ತಮಗೆ ವಿಷ್ಣುಮೂರ್ತಿ ಭಟ್ರವರು ತಮಗೆ ಶ್ರೀದೇವರು ಅನವರತ ಸುಖ ಶಾಂತಿ ನೆಮ್ಮದಿ ಆಯುರಾರೋಗ್ಯ ಭಾಗ್ಯ ಕರುಣಿಸಲಿ ಅಂತೇಳಿ ದೇವಿಯ ಪ್ರಸಾದವನ್ನು ತಮ್ಮ ಮಡಿಲಿಗೆ ಅರ್ಪಿಸಿದ್ದೇವೆ. ಶ್ರೀನಿವಾಸ ತಂತ್ರಿಯವರು. ಶ್ರೀನಿವಾಸ ತಂತ್ರಿಗಳು ಬಹಳ ದೇವಾಲಯದ ಪ್ರಧಾನ ಅರ್ಚಕರು ಮಾರಿಯಮ್ಮನ, ತಮ್ಮನ್ನು ಬಹಳ ಗೌರವಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಶ್ರೀನಿವಾಸ ತಂತ್ರಿಗಳು. ಸತೀಶ್ ಕುಂದರ್ ಮಲ್ಪೆ. ಸತೀಶನ್ನ 9 ದಿನಗಳ ಸಾವಿರಾರು ಲಕ್ಷಾಂತರ ಭಕ್ತರಿಗೆ ಅನ್ನಪ್ರಸಾದವನ್ನು ಬಹಳ ವ್ಯವಸ್ಥಿತವಾಗಿ ಬಡಿಸಿದಂಥ ಒಂದು ಜವಾಬ್ದಾರಿಯನ್ನು ಅವರು ವಹಿಸಿಕೊಂಡಿದ್ದರು. ಪ್ರಶಾಂತ್ ಶೆಟ್ಟಿ ಎಸ್ ಅಸಿಸ್ಟೆಂಟ್ ಕಮಿಷನರ್ ಆಫ್ ಎಂಡೋಮೆಂಟ್. ಪ್ರಶಾಂತ್ ಶೆಟ್ಟಿ ಅವರು. ಯಶವಂತ್ ಸುವರ್ಣರು ನಮ್ಮ ಅತಿಥಿಯ ಮಾತಿಗೆ ವಿನಂತಿಸ್ತೇನೆ ಸರ್. ಬನ್ನಿ. ಯಶ್ಪಾಲ್ ಸುವರ್ಣರು ಬನ್ನಿ ಸರ್. ಒಡೆಯ ಉಡುಪಿ ಶ್ರೀ ಕೃಷ್ಣ ಮುಖ್ಯ ಪ್ರಾಣನನ್ನು ಗ್ರಾಮದ ನೆಲೆ ಊರಿರುವ ಎಲ್ಲ ದೈವ ದೇವತೆಗಳಿಗೆ ವಿಶೇಷವಾಗಿ ಮಾರಿಯಮ್ಮನ ಪಾದಕಮಲಕ್ಕೆ ನಮಸ್ಕರಿಸುತ್ತಾ, ಹೊಸ ಮಾರಿಗುಡಿ ದೇವಸ್ಥಾನ ಕಾಪು ಇದರ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವದ ಈ ಕೊನೆ ದಿನ ಈ ಸಭಾ ಕಾರ್ಯಕ್ರಮದ ಈ ಶುಭ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಎಲ್ಲ ಗೌಣಿತರೇ, ನೆರೆದಿರುವ ಎಲ್ಲ ಭಗವದ್ ಭಕ್ತರೇ, ಬಂಧು ಮಿತ್ರರೇ, ಬಹುಶಃ ನಮ್ಮೆಲ್ಲರ ಪಾಲಿನ ಒಂದು ಪುಣ್ಯವೋ ಭಾಗ್ಯವೋ ಎನ್ನುವಂತೆ ಬಹುಶಃ ನಮ್ಮ ಜೀವಿತಾವಧಿಯಲ್ಲಿ ಈ ಮಾರಿಯಮ್ಮನ ದೇವಸ್ಥಾನ ಪ್ರತಿಷ್ಠೆ ಒಂದು ಕಾಣಲಿಕ್ಕೆ ಸಿಕ್ಕಿದ್ದು ಖಂಡಿತವಾಗಿಯೂ ನಾವೆಲ್ಲರೂ ಪುಣ್ಯವಂತರು ಭಾಗ್ಯವಂತರು ಅಂತ ಹೇಳಲಿಕ್ಕೆ ನಾನು ತುಂಬ ಸಂತೋಷ ಪಡ್ತೇನೆ. ಏಕೆಂದರೆ ಭಾಳ ಒಂದು ಇತಿಹಾಸವನ್ನು ನಿರ್ಮಾಣ ಮಾಡುವಂಥ ಕೆಲಸ ಈ ಮಾರಿಗುಡಿಯ ನಿರ್ಮಾಣದ ಮೂಲಕ ಆಗಿದೆ. ಏಕೆಂದರೆ ಸುಮಾರು 60 ಕೋಟಿಗೂ ಮಿಕ್ಕಿದ ಒಂದು ಮೊತ್ತದಲ್ಲಿ ಒಂದು ಮಾರಿಗುಡಿಯ ಅಮ್ಮನ ಒಂದು ದೇವಸ್ಥಾನ ನಿರ್ಮಾಣ ಆಗಬೇಕಾದ್ರೆ ಖಂಡಿತವಾಗಿ ಅದು ಒಂದು ಸುಲಭವಾದ ವಿಚಾರ ಅಲ್ಲ. ಏಕೆಂದರೆ ದೇವರ ಅನುಗ್ರಹ, ದೇವರ ಒಂದು ಪ್ರೇರೇಪಣೆ ಇದ್ದರೆ ಮಾತ್ರ ಅದು ಸಾಧ್ಯವಾಗ್ತದೆ. ಖಂಡಿತವಾಗಿ ಈ ಸಂದರ್ಭದಲ್ಲಿ ಈ ಒಂದು ಜೀರ್ಣೋದ್ಧಾರ ಸಮಿತಿಯ ನೇತೃತ್ವವನ್ನು ವಹಿಸಿಕೊಂಡಿರುವಂಥ ವಾಸುದೇವ ಶೆಟ್ಟಿ ಇರ್ಬೋದು, ಅದೇ ರೀತಿ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾಗಿ ಅದರ ನೇತೃತ್ವ ವಹಿಸಿಕೊಂಡಿರುವ ಪ್ರಕಾಶ್ ಶೆಟ್ಟಿ ಇರ್ಬೋದು, ಅದೇ ರೀತಿ ನಮ್ಮ ಶಾಸಕರು ಸನ್ಮಾನ್ಯ ಗುರುಮೆ ಸುರೇಶ್ ಶೆಟ್ಟಿ ಅವರ ಈ ಹೋರಾಟಕ್ಕೆ ನನ್ನ ವಿಶೇಷವಾದ ಅಭಿನಂದನೆ ಈ ಸಂದರ್ಭದಲ್ಲಿ ನಾನು ಅವರಿಗೆ ಸಲ್ಲಿಸಿದ್ದೇನೆ. ಬಹುಶಃ ಇವತ್ತು ಉಡುಪಿ ಜಿಲ್ಲೆ ತಮಗೆಲ್ಲರಿಗೆ ತಿಳಿದಿರುವ ಹಾಗೆ ಇವತ್ತು ಧಾರ್ಮಿಕ ಆಚಾರ ವಿಚಾರಗಳಲ್ಲಿ ಇಡೀ ವಿಶ್ವದ ಗಮನವನ್ನು ಸೆಳೆದಂಥ ಒಂದು ಜಿಲ್ಲೆ. ಇವತ್ತು ನಿರಂತರವಾಗಿ ನಮಗೆ ಕಾಣಲಿಕ್ಕೆ ಸಿಗುವಂಥದ್ದು ಇದೇ ರೀತಿ ಪ್ರತಿಷ್ಠೆ ಇರ್ಬೋದು, ಬ್ರಹ್ಮಕಲಶ ಇರ್ಬೋದು, ಜೀರ್ಣೋದ್ಧಾರಗಳು. ಬಹುಶಃ ಇದೆಲ್ಲ ಯಾಕೆ ಸಾಧ್ಯವಾಯಿತು ಅಂತೇಳಿದರೆ ನಮ್ಮಲ್ಲಿರುವ ಈ ಒಂದು ಧಾರ್ಮಿಕ ಶ್ರದ್ಧೆ, ನಮ್ಮಲ್ಲಿರುವಂಥ ಧಾರ್ಮಿಕ ಭಾವನೆಯಿಂದ ಅದು ಸಾಧ್ಯವಾಗಿದೆ. ಬಹುಶಃ ಇವತ್ತು 60 ಕೋಟಿಯ ಈ ದೇವಸ್ಥಾನ ನಿರ್ಮಾಣ ಆಗುವಾಗ ಬಹುಶಃ ಖಂಡಿತವಾಗಿ ನಮಗೆಲ್ಲಿಗೆ ಒಂದು ಸಂತಸದ ವಿಚಾರ ಏನಂತೇಳಿದರೆ ನಮ್ಮ ಕರಾವಳಿಯ ಭಾಗ
ಒಂದು ಹಿಂದೂಗಳ ಒಂದು ಶ್ರದ್ಧಾ ಕೇಂದ್ರ, ಹಿಂದೂಗಳ ಒಂದು ದೊಡ್ಡ ಶಕ್ತಿ. ಬಹುಶಃ ಹಿಂದೂಗಳು ಮನಸ್ಸು ಮಾಡಿದರೆ ಏನೆಲ್ಲ ಮಾಡಲಿಕ್ಕೆ ಆಗುವುದೆಂಬುದನ್ನು ಈ ಒಂದು ಮಾರಿಗುಡಿಯ ಮೂಲಕ ಅದನ್ನು ಸಾಕ್ಷಿಯಾಗಿ ಮಾಡಿಕೊಟ್ಟಿದ್ದಾರೆ. ಏಕೆಂದರೆ ಸರ್ಕಾರದ ಒಂದೇ ₹1 ಅನುದಾನ ಇಲ್ಲದೆ ಕೂಡ ಈ ಒಂದು 60 ಕೋಟಿಯ ದೇವಸ್ಥಾನ ನಿರ್ಮಾಣ ಆಗಿ ಅಂತ ಹೇಳಿದರೆ ಖಂಡಿತವಾಗಿಯೂ ನಾವೆಲ್ಲರ ಹಿಂದುತ್ವದ ಶಕ್ತಿ ಕೇಂದ್ರ ಎಂಬುದನ್ನು ಮತ್ತೊಮ್ಮೆ ನಾವು ಉಡುಪಿ ಜಿಲ್ಲೆಯ ಜನರು ತೋರಿಸಿಕೊಟ್ಟಿದ್ದೇವೆ. ಖಂಡಿತವಾಗಿಯೂ ಇದರಲ್ಲಿ ದುಡಿದಂಥ ಎಲ್ಲ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ದುಡಿದಂಥ ಎಲ್ಲರಿಗೆ ಶ್ರೀದೇವರು ಒಳಿತನ್ನು ಮಾಡಲಿ, ಇಲ್ಲಿ ಬರುವಂಥ ಭಕ್ತರ ಸಂಖ್ಯೆ ಇನ್ನಷ್ಟು ಹೆಚ್ಚಲಿ, ಅವರೆಲ್ಲ ಬೇಡಿಕೆಗಳು ಈಡೇರುವಂತಾಗಲಿ ಅಂತ ಶ್ರೀದೇವರ ಹತ್ರ ಪ್ರಾರ್ಥಿಸ. ಖಂಡಿತವಾಗಿಯೂ ಈ ಒಂದು ಸಂದರ್ಭದಲ್ಲಿ ಬೇರೆ ಕಾರ್ಯಕ್ರಮದ ನಮ್ಮ ಅಧಿವೇಶನ ಇದ್ದರೂ ಕೂಡ 4 ದಿನ ಬರಲಿಕ್ಕಾಗಲಿಲ್ಲ, ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ದೃಷ್ಟಿಯಲ್ಲಿ ಬಂದೇನೆ. ಖಂಡಿತವಾಗಿ ಒಬ್ಬ ಉಡುಪಿಯ ಶಾಸಕನಾಗಿ ಮಾತ್ರ ಅಲ್ಲ, ಇಲ್ಲಿ ನಿರಂತರ ಭಕ್ತನಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇನೆ. ಖಂಡಿತವಾಗಿ ಮತ್ತೊಮ್ಮೆ ಅವಕಾಶ ಕಲ್ಪಿಸೋಕ್ಕೆ ತಮಗೆಲ್ಲರಿಗೆ ನನ್ನ ವಿಶೇಷವಾದ ಅಭಿನಂದನೆ ಸಲ್ಲಿಸುತ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ ನಮ್ಮ ಮಾತನ್ನು ಮುಗಿಸ್ತೇನೆ. ವಂದನೆಗಳು. ಇಲ್ಲಿಗೆ ಮಾತು ಮುಗಿಯಿತು. ಆದರೆ ಸನ್ಮಾನ್ಯ, ನಾನು ಪೂರ್ತಿ ಕೇಳಲಿಲ್ಲ, ನಾನು ಪೂರ್ತಿ ಹೇಳಿ ಮುಗಿಸಲಿಲ್ಲ. ಆದರೆ ಈ ವೇದಿಕೆಯ ಧರ್ಮ ಮತ್ತು ಅನಿವಾರ್ಯತೆ, ನಮ್ಮ ವೇದಿಕೆಯಲ್ಲಿ ಸೊರಕೆಯವರಿದ್ದಾರೆ, ಮಾಜಿ ಸಚಿವರು, ಸಂಸದರು, ಈ ಕ್ಷೇತ್ರಕ್ಕೆ ಬಹಳ ಹತ್ತಿರದವರು. ಈ ಸಂದರ್ಭದಲ್ಲಿ 2 ಅತಿಥಿಯ ಮಾತನಾಡುವುದಕ್ಕೆ ನಾನು ಪ್ರೀತಿಯಿಂದ ವಿನಂತಿಸ್ತೇನೆ. ವಿನಯ್ ಕುಮಾರ್ ಸೊರಕೆಯವರು. ವೇದಿಕೆಯಲ್ಲಿದ್ದಂಥ ಎಲ್ಲ ಗೌರವಾನ್ವಿತರೇ, ನೆರೆದಂಥ ಎಲ್ಲ ಭಕ್ತಾಭಿಮಾನಿಗಳೇ, ಮಾರಿಯಮ್ಮ ಕಾಪುಗೆ ಬಂದಿರುವಂಥದ್ದು ಸೈನ್ಯದ ಮುಖಾಂತರ. ಇಲ್ಲಿ ನೆಲೆ ನಿಂತ ನಂತರ ಇವತ್ತು ಮಾರಿಕಾಂಬ ಅಮ್ಮ ಎಲ್ಲರನ್ನೂ ಕಾಯುವಂಥವರು. ಕಾಪು ಅಂತ ಹೇಳಿದರೆ ಸರ್ವ ಜನರನ್ನ ಕಾಯುವಂಥ ಊರು. ರಕ್ಷಣಾಪುರ ಅಂಥೇಳಿ ಇಲ್ಲಿ ಬಸದಿಯ ಇದರಲ್ಲಿ ಬರೆದಿದ್ದಾರೆ ಕನ್ನಡದಲ್ಲಿ. ಇವತ್ತು ನಮ್ಮ ಕರಾವಳಿ ಪ್ರದೇಶದಲ್ಲಿ ಮಗುವರಿದ್ದಾರೆ, ಮೀನುಗಾರಿಕೆಗೋಸ್ಕರ ಹೋಗ್ತಾರೆ. ಆದರೆ ಅವರಿಗೆ ಧೈರ್ಯ ರಕ್ಷಣೆ ಏನು ಅಂತ ಹೇಳಿದರೆ ದೇವರು, ಅವರು ನಂಬಿಕೊಂಡಂಥ ದೇವರು. ಅದೇ ರೀತಿಯಲ್ಲಿ ಸೈನ್ಯ ಹೊರಡುವಂಥ ಸಮಯದಲ್ಲಿ ಕೂಡ ಆ ಸೈನ್ಯದ ಯುದ್ಧ ಮಾಡುವಾಗ ರಕ್ಷಣೆ ಯಾರು ಅಂತ ಹೇಳಿದರೆ ಅದು ದೇವರು. ಹೆಚ್ಚಿನ ಅಂಶ ನಾನು ಈ ದಿವಸ ಅದೃಶ್ಯ ಭಕ್ತರನ್ನು ನಾನು ನೋಡಿದೆ ನನ್ನ ಕಣ್ಣಾರೆ. ಲಕ್ಷಾಂತರ ಜನ ಅದೃಶ್ಯ ಭಕ್ತರು. ಹೆಚ್ಚಿನ ಅಂಶ ಕಾಪು ಅಂತ ಹೇಳಿದರೆ ಶುದ್ಧ ಭಾಸ್ಕರ್ ಶೆಟ್ಟರವರನ್ನು ನಾವು ನೆನಪು ಮಾಡಬೇಕು. ದಿವಂಗತ ಭಾಸ್ಕರ್ ಶೆಟ್ಟರವರು ಕಾಪುನ ಹೆಸರನ್ನು ರಾಜ್ಯದಾದ್ಯಂತ ಬಿಂಬಿಸುವಂಥ ಕೆಲಸ ಕಾರ್ಯವನ್ನು ಮಾಡಿದರು. ಅವರ ಅವಧಿಯಲ್ಲಿ ಕೂಡ ಇಲ್ಲಿ ಭಕ್ತರನ್ನು ಜೋಡಿಸುವಂಥ ಕೆಲಸ ಕಾರ್ಯಗಳಾಗಿತ್ತು. ಅದೇ ರೀತಿಯಾಗಿ ಶ್ರೀಯುತ ವಸಂತ್ ಸಾಲ್ಯಾನ್ರವರು ಈ ಕ್ಷೇತ್ರದಲ್ಲಿ ಸಾಧಾರಣ 24 ವರ್ಷಗಳ ಕಾಲ ಶಾಸಕರಾಗಿ ಕೆಲಸ ಕಾರ್ಯ ಮಾಡಿದಂಥವರು. ಅವರ ಅವಧಿಯಲ್ಲಿ ಕೂಡ ಇವತ್ತು ಇಲ್ಲಿಯ ಪ್ರಕ್ರಿಯೆ ಕಾರ್ಯಕ್ರಮಗಳು ನಡೀತಾ ಇತ್ತು. ಶ್ರೀಯುತ ಲಾಲಾಜಿ ಮೆನ್ನನ್ರವರು ಅವರ ಅವಧಿಯಲ್ಲಿ ಕೂಡ ಇಲ್ಲಿಯ ಜೀರ್ಣೋದ್ಧಾರದ ಕೆಲಸ ಕಾರ್ಯಕ್ಕೆ ಚಾಲನೆ ಕೊಡುವಂಥ ಕಾರ್ಯಕ್ರಮಗಳಾಗಿತ್ತು. ಶ್ರೀಯುತ ಇಲ್ಲಿಯ ಕೆಲಸ ಇವತ್ತು ಪ್ರಾರಂಭ ಆಗಬೇಕಾಗಿದ್ದರೆ ಶ್ರೀಯುತ ವಾಸ್ತವ ಶೆಟ್ಟರು ನಾನು ಸಚಿವನಾಗಿದ್ದೆ, ನನ್ನ ಕೈಯಿಂದಲೇ ನನ್ನ ಶ್ರೀಮತಿಯ ಕೈಯಿಂದಲೇ ಶಿಲಾನ್ಯಾಸ ಮಾಡುವಂಥ ಕೆಲಸ ಕಾರ್ಯವನ್ನು ನೆರವೇರಿಸಿಕೊಟ್ರು ಅಂದಿನ ದಿವಸ. ಇವತ್ತು ನಮ್ಮ ಭಾಳಷ್ಟು ದೊಡ್ಡ ಸಂತೋಷ ಏನು ಅಂತ ಹೇಳಿದರೆ, ಭಾಳ ಆಕರ್ಷಕವಾದಂಥ ಒಂದು ದೇವಾಲಯ ಇವತ್ತು ನಮ್ಮ ಕಾಪುನಲ್ಲಿ ನಿರ್ಮಾಣ ಆಗಿ ನಮಗೆ ಐಡೆಂಟಿಟಿಯೇ ಇರಲಿಲ್ಲ. ನಾವು ಬರೇ ಉಡುಪಿ ಅನ್ನುವಂಥ ರೀತಿಯಲ್ಲಿತ್ತು. 8ರಲ್ಲಿ 6 ಜನ ಪರ್ಯಾಯ ಸ್ವಾಮಿಗಳಿದ್ದರೂ ಕೂಡ ನಮಗೆ ಗುರುತಿಸುವಂಥ ಅವಕಾಶಗಳಿರಲಿಲ್ಲ. ಶ್ರೀಯುತ ವಾಸವ ಶೆಟ್ಟರು ಪಣ ತೊಟ್ಟು ತಪಸ್ಸು ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇಷ್ಟೊಂದು ವರ್ಷಗಳ ಕಾಲ ತಪಸ್ಸಿನ ಫಲವಾಗಿ ಅವರ ಶ್ರೀಮತಿಯವರು ಇರ್ಬೋದು, ಅವರೆಲ್ಲ ಕುಟುಂಬಸ್ಥರು ಇರ್ಬೋದು, ಅವ್ರ ಜೊತೆ ಕೈ ಜೋಡಿಸಿದಂಥ ರಮೇಶ್ ಹೆಗ್ಡೆ ಅವರು ಇರ್ಬೋದು, ಅಥವಾ ಇವತ್ತು ಶ್ರೀಯುತ ರತ್ನಾಕರ್ ಶೆಟ್ಟರವರು ಇರ್ಬೋದು, ಅಥವಾ ಅನೇಕ ಮಂದಿ ಇವತ್ತು ಅವರ ಪ್ರಯತ್ನದ ಫಲವಾಗಿ ಇವತ್ತು ಭವ್ಯವಾದಂಥ ಒಂದು ದೇವಾಲಯದ ನಿರ್ಮಾಣ ಆಗುವಂಥ ಅವಕಾಶ ಆಗಿದೆ. ದೊಡ್ಡ ದೊಡ್ಡ ಮಹಾರಾಜರುಗಳು ಎಕರೆಗಟ್ಟಲೆ ಜಾಗದಲ್ಲಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ. ತಮಿಳುನಾಡಲ್ಲಿ ಭಾಳಷ್ಟು ಕ್ಷೇತ್ರಗಳಿದೆ.
ಅಲ್ಲಿ ದೇವರಿಲ್ಲ. ದೇವರು ಯಾಕಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಭಕ್ತರಿಲ್ಲ. ಎಲ್ಲಿ ಭಕ್ತರು ಇರ್ತಾರ ಅಲ್ಲಿ ದೇವರಿರ್ತಾರೆ. ಹೆಚ್ಚಿನ ಅಂಶ ಇವತ್ತು ಕಾಪಿನಲ್ಲಿ ದೇವರಿದ್ದಾರೆ, ಅಮ್ಮ ಇದ್ದಾರೆ ಅಂತೇಳಿ ತೋರಿಸಿಕೊಡುವಂಥ ಕೆಲಸ ಕಾರ್ಯ ಇವತ್ತಿನ ದಿವಸ ಭಕ್ತಾಭಿಮಾನಿಗಳ ಮುಖಾಂತರ ಇವತ್ತು ನೆರವೇರಿದೆ ಅಂತೇಳಿ ತಪ್ಪಾಗಲಿಕ್ಕಿಲ್ಲ. ಇವತ್ತು ಈ ಸಂದರ್ಭದಲ್ಲಿ ಅನೇಕ ಜನ ಸೃಜನ್ ಶೆಟ್ಟರನ್ನ ನಾವು ಇಲ್ಲಿ ಸನ್ಮಾನ ಮಾಡಿದ್ದೇವೆ. ಪ್ರಾಥಮಿಕ ಹಂತದಲ್ಲಿ ಹೆಚ್ಚಿನ ಅಂಶ PWDಯಿಂದ ನೇರವಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲದಂಥ ಸಂದರ್ಭದಲ್ಲಿ ಸೃಜನ್ ಶೆಟ್ಟರವರು ಇವತ್ತು ನೇತೃತ್ವವನ್ನು ವಹಿಸಿಕೊಂಡು ಅದಕ್ಕೆ ಚಾಲನೆ ಕೊಡುವಂಥ ಕೆಲಸ ಕಾರ್ಯವನ್ನು ಮಾಡಿದರು. ಅದೇ ರೀತಿಯಾಗಿ ಹಂತ ಹಂತವಾಗಿ ಅನೇಕ ಜನರ ಕೊಡುಗೆ ಇದೆ. ಇವತ್ತು ಶ್ರೀಯುತ ಶ್ರೀನಿವಾಸ್ ಸಂತ್ರಿಯವರು 40 ವರ್ಷಗಳ ಕಾಲ ಇಲ್ಲಿ ಪ್ರಾರ್ಥನೆ ಮಾಡೋದ್ರ ಮುಖಾಂತರ, ಇಲ್ಲಿಯ ದೇವಿಯನ್ನು ಪ್ರಾರ್ಥಿಸುವುದರ ಮುಖಾಂತರ ಭಕ್ತಾಭಿಮಾನಿಗಳಿಗೆ ಇವತ್ತು ದೇವಿಯ ಅನುಗ್ರಹ ಕೊಡುವಂಥ ರೀತಿಯ ಒಂದು ಕೆಲಸ ಕಾರ್ಯಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಕುಮಾರಸ್ವಾಮಿಯವರು ಇವತ್ತು ತಂತ್ರಿಯವರು ಇವತ್ತು ಒಂದು ರೀತಿಯಲ್ಲಿ ಶಾಸ್ತ್ರೋಕ್ತವಾಗಿ ದೇವಿಯ ಸನ್ನಿಧಿಯಲ್ಲಿ ನಡಿಬೇಕಾದಂಥ ಎಲ್ಲ ಪೂಜೆ ಪುರಸ್ಕಾರವನ್ನು ಕೈಗೂಡಿಸಿ ಇವತ್ತು ಒಂದು ರೀತಿಯಲ್ಲಿ ಇವತ್ತು ದೇವಸ್ಥಾನದ ಪರಿಪೂರ್ಣತೆಯನ್ನು ಕಾಣುವಂಥ ಕೆಲಸ ಕಾರ್ಯಕ್ಕೆ ಅವರು ಚಾಲನೆಯನ್ನು ಕೊಟ್ಟಿದ್ದಾರೆ. ಇವತ್ತು ಅದೇ ರೀತಿಯಲ್ಲಿ ಅನೇಕ ದಾನಿಗಳು ಇವತ್ತು ಶ್ರೀಯುತ ಪ್ರಭಾಕರ್ ಶೆಟ್ಟರವರನ್ನು ಈ ವೇದಿಕೆಯಲ್ಲಿ ನಾವು ಸನ್ಮಾನ ಮಾಡುವಂಥ ಕೆಲಸ ಕಾರ್ಯವನ್ನು ಮಾಡಿದ್ದೇವೆ. ಪ್ರಭಾಕರ್ ಶೆಟ್ಟರವರು 1 ಕೋಟಿ ಹಣ ಕೊಡಬೇಕಾಗಿದ್ರೆ 30 ಲಕ್ಷ ರೂಪಾಯಿ ಟ್ಯಾಕ್ಸ್ ಕಟ್ಟಿ 1 ಲಕ್ಷ ಇವತ್ತು 1 ಕೋಟಿ ಹಣವನ್ನು ಒದಗಿಸುವಂಥ ಕೆಲಸ ಕಾರ್ಯಕ್ಕೆ ಇವತ್ತು ಚಾಲನೆ ಕೊಟ್ಟಿದ್ದಾರೆ. ಇವತ್ತು ಆ ದೃಷ್ಟಿಯಲ್ಲಿ ಅನೇಕ ದಾನಿಗಳು ಇವತ್ತು ಈ ದೇವಸ್ಥಾನದ ಜೀರ್ಣೋದ್ಧಾರ ಕೆಲಸ ಕಾರ್ಯಕ್ಕೆ ರಾಷ್ಟ್ರಮಟ್ಟ, ರಾಜ್ಯ ಮಟ್ಟ, ರಾಷ್ಟ್ರಮಟ್ಟ, ಅಂತಾರಾಷ್ಟ್ರೀಯ ಮಟ್ಟದ ಅನೇಕ ದಾನಿಗಳು ಇವತ್ತು ಸಹಕರಿಸಿದ ಹಿನ್ನೆಲೆಯಲ್ಲಿ ಹೆಚ್ಚಿನ ಅಂಶ ಇವತ್ತು ದೇವಸ್ಥಾನದ ಜೀರ್ಣೋದ್ಧಾರ ಆಗುವಾಗ ನಮ್ಮ ಕಾಪುವಿನ ಸಂಪತ್ತು ಏನು ಅನ್ನೋದರ ಬಗ್ಗೆ ನಮಗೆ ಇವತ್ತು ಅರಿವು ಮೂಡಿಸುವಂಥ ಕೆಲಸ ಕಾರ್ಯ ಇಡೀ ಜಗತ್ತಿಗೆ ಒಂದು ರೀತಿಯ ಸಂದೇಶವನ್ನು ಕೊಡುವಂಥ ಕೆಲಸ ಕಾರ್ಯ ಈ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮದ ಮುಖಾಂತರ ಆಗಿದೆ ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ. ಈ ಸಂದರ್ಭದಲ್ಲಿ ಇವತ್ತು ಒಂದು ಹಂತ ಹಿಂದಿನ ಭಕ್ತಾಭಿಮಾನಿಗಳನ್ನು ಮುಂದುವರಿಸಿಕೊಂಡು ಹೋಗುವಂಥದ್ದು, ಇನ್ನೊಂದು ಹಂತ ದೇವಸ್ಥಾನದ ಸಂಪೂರ್ಣವಾದಂಥ ಒಂದು ಜೀರ್ಣೋದ್ಧಾರ ಕೆಲಸ ಆಗುವಂಥದ್ದು. ಮುಂದಕ್ಕೆ ಈ ದೇವಸ್ಥಾನ ಯಾವ ರೀತಿಯಲ್ಲಿ ಮುಂದುವರಿಬೇಕು, ಈ ಒಂದು ಸಮಾಜದ ಏಳಿಗೆಗೋಸ್ಕರ ದೇವಸ್ಥಾನದ ವತಿಯಿಂದ ಏನೇನು ಕೆಲಸ ಕಾರ್ಯಗಳಾಗಬೇಕು ಅನ್ನೋದು ಕೂಡ 3ನೇ ಹಂತ. ಈ ಹಂತದಲ್ಲಿ ಈ 2 ಸಾಧನೆಗಳಾಗಿದೆ. ಮುಂದಿನ ಹಂತದಲ್ಲಿ ಕೂಡ ಸಮಾಜಕ್ಕೆ ಈ ದೇವಸ್ಥಾನದ ಮುಖಾಂತರ ದೇವರ ಅನುಗ್ರಹ ಮೂಡಿಸುವಂಥ ಕೆಲಸ ಕಾರ್ಯಕ್ಕೆ ಕೂಡ ಚಾಲನೆ ಕೊಡುವಂಥ ಒಂದು ಅವಕಾಶಗಳಾಗಬೇಕು. ಒಂದು ಸಣ್ಣ ಸಲಹೆಯನ್ನು ಕೊಟ್ಕೊಂಡು ತಮಗೆಲ್ಲ ಇದಕ್ಕೆಲ್ಲ ಯಾರ್ಯಾರು ಸಹಕಾರ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ದೇವರು ಅಮ್ಮ ಮಾರಿಕಾಂಬ ದೇವಿ ಇವತ್ತು ಅನುಗ್ರಹಿಸಲಿ ಅಂತ ಪ್ರಾರ್ಥಿಸಿ ನಾನು ಮಾತು ನಿಲ್ಲಿಸ್ತೀನಿ. ಜೈ ಹಿಂದ್. ವೇದಿಕೆಯಲ್ಲಿರುವ ಎಲ್ಲ ಗಣ್ಯಮಾನ್ಯರೇ, ನಿಮ್ಮ ವ್ಯಕ್ತಿತ್ವ ಮತ್ತು ನಿಮ್ಮ ಪ್ರೀತಿಯನ್ನು ಖಂಡಿತವಾಗಿ ಗೌರವಿಸಿದ್ದೇವೆ. ಮಾತಿಗೆ ಅವಕಾಶ ಇಲ್ಲ ಅನ್ನುವ ಕಾರಣಕ್ಕೆ ಅನ್ಯಥಾ ಭಾವಿಸದೆ ಸಹಕರಿಸಬೇಕು ಅನ್ನೋ ನಮ್ರ ಕೇಳಿಕೆಯೊಂದಿಗೆ ಬಂಧುಗಳೇ, ಇವತ್ತು ನಿಮ್ಮೆಲ್ಲರ ಪ್ರೀತಿಯ ವಾಸುದೇವ ಶೆಟ್ಟರು ಅಲ್ಲ ನಮ್ಮ ಪ್ರೀತಿಯ ಬಾಬಣ್ಣ ಮಾತನಾಡ್ತಾರಲ್ಲ, ಆ 2 ಮಾತುಗಳನ್ನು ಪ್ರೀತಿಯನ್ನು ನಾವು ಕೇಳಿಸಿಕೊಳ್ಳಬೇಕು. ದಯವಿಟ್ಟು ಅನ್ಯಥಾ ಭಾವಿಸಬೇಡಿ. ಕಾರಣ ಇಷ್ಟೇ, ಇವತ್ತು ವಾಸುದೇವ ಶೆಟ್ಟರ ಬಗ್ಗೆ ಪರವೂರಿನ ಭಕ್ತರೊಬ್ಬರು ಹೇಳ್ತಾರೆ, ವಾಸುದೇವ ಶೆಟ್ಟರ್ ಎಂದರೆ ಕಾಪುವಿನ ನಡೆದಾಡುವ ಅಮ್ಮ ಅಂತ. ಅವರ ಪ್ರೀತಿಯ ನಗುವೆ ನಾವು ದೇವಸ್ಥಾನಕ್ಕೆ ಬರುವುದಕ್ಕೆ ಪ್ರೇರಣೆ ಅಂತ ಆಡಿದ್ದಾರೆ. ಅದು ಶಾಶ್ವತವಾಗಲಿ ಅಂತ ಪ್ರಾರ್ಥಿಸೋಣ. ವಾಸುದೇವ ಶೆಟ್ಟರು ಮಾತನಾಡ್ತಾರೆ. ವೇದಿಕೆಯಲ್ಲಿರುವ ವೇದಿಕೆಡುಪ್ಪುನ ಮಾತೆರೆಗಳ ನಮಸ್ಕಾರ. ಅಂಜನೆ ಮೂಲ ಮಾತ ಸೇರ್ದಿನ ಭಕ್ತರೇನು ಪಣೋಲಿ ದೇಗ ಬಂಡ ಮಧ್ಯಾಹ್ನೋಡು ಪೂರ ದೇವಸ್ಥಾನ ದರ್ಶನ ಮಾಡಿ ಬತ್ತುಪ್ಪಾರು ಹೆಚ್ಚಿನಗಳು. ಇದೇ ಮಾತ್ರ ಬೈದಿ ಪೂರ ರಘು ದೀಕ್ಷಿತ್ನ ಮಾತ ಕಾರ್ಯಕ್ರಮಗೊಂದು ಗೊತ್ತುಂಡೆ ಕಲೆಗೆ ಆಂಡ ಕಾಪುದಮ್ಮ ವಿನಯ್ ಕುಮಾರ್ ಸೊರಗೆ ಬಂಡ್ಲಕ್ಕ ಭಕ್ತರನ್ನ ಈ ಪ್ರವಾಹ ತೂದು ಅಮ್ಮ ಅಲ್ಪನೆ ಉಲ್ಲೇರಂದು ಗೊತ್ತಾಂಡು ಇತ್ತೆ ಎಂಕಲ್ನ ದಾಮೋದರ್ ಶರ್ಮ ಬಂಡ್ಲಕ್ಕ ಅಂಜಮಾದ ದಾಲ ಇಜ್ಜಿ ವಾಸುದೇವ್ ಶೆಟ್ರು ನೆಪ ಮಾತ್ರ ನೆಕ್ ಅಮ್ಮ ನೇಮಕ ಮಲ್ದಿದೆ ನಾನು ನಿಗಲ್ನ ಮಾತೆರ್ನ ಪರವಾದ ಇಡೀ ಲಕ್ಷಾಂತರ ಅಮ್ಮನ ಜೋಕುಲ್ನ ಶಿಲಾ ಸೇವೆದ ಮೂಲಕ ನಮ್ಮಮ್ಮನ ಈ ಬಾರಿ ಮಲ್ಲ ದೇವಸ್ಥಾನವನ್ನು ಅಮ್ಮನೆ ಮಲ್ಪಗೆ ತೊಂದೇರು ಅಂಚಾದ ದುಂಬುದ ದಿನೊಟ್ಟು ಮಸ್ತ್ ಜವಾಬ್ದಾರಿ ಉಂಟು ನಂಗೆ ಅವನ್ ಪೊರ್ಲು ದೀಪಿನ ಸ್ವಚ್ಛತೆ ಕಾಪಾಡ್ನ ಬ್ರಹ್ಮಕಲಶದ ಸಂದರ್ಭಡು ಮಸ್ತ್ ಜನ ಒಪ್ಪುವೇರು
ಮಸ್ತ್ ಒಟ್ಟಾದ ಆದುಪ್ಪುಂಡು ಅವೆಲ್ಲ ಮಲ್ಪೊಡು ಐಕ್ಲ ಮಾತ ಸೇವೆ ಮಲ್ಪೊಡು ಪಂಡು ಎಣ್ಣದ ಒಟ್ಟಾರೆ ಪಣೊಡ್ಡ ಬರೀ ಮಲ್ಲ ಒಂಜಿ ಶಕ್ತಿ ಅಮ್ಮ ಅಲ್ಪ ಇತ್ತದು ಈ ಮಲ್ಲ ದೇವಸ್ಥಾನ ಮಲ್ಪಗೆ ತೊಂದೇರು ಇನಿ ರಾಷ್ಟ್ರ ಬೇತೆ ಬೇತ ನಮ್ಮ ರಾಜ್ಯೋಡತ್ತಂದೆ ದೇಶೋಡತ್ತಂದೆ ಪರದೇಶೋಲೆಡ್ಲ ನಮ್ಮ ಮುಲ್ತ ಅಮ್ಮನ ಸಮಿತಿ ಆಯ್ನೇಟ್ ಹೆಸರ ನಮ್ಮ ರೂಟ್ ಲೆವೆಲ್ಡೆ ಆ ಪ್ರಚಾರ ಕೋರ್ನೇಟ್ ಅಮ್ಮನ ಭಕ್ತರು ಕಾಪುದಮ್ಮನ ಭಕ್ತರೇ ಮಾತ ಕಡೆಟ್ಲ ಇತ್ತಿನೈಟ್ ಆಗಲೇ ಸುದ್ದಿ ಮುಟ್ಟಾದ ಆಯ್ನೈಟ್ ಹೆಸರ ಈ ಸತತವಾಯಿನ ಈತು ವರ್ಷದ ಒಂಜಿ ಒಂದಿಟ್ಟು ಅಮ್ಮನ ದೇಗುಲ ಮೂಡ್ದು ಬೈದಂಡು ಏನತ್ತಲ್ಲ ಎನ್ನೊಟ್ಟು ನಿಗುಲ್ಲ ಮಾತೆರ್ಲ ಸೇರ್ದಿನಗುಲು ವೇದಿಕೆಡುಪ್ಪುನಗುಲು ನಿಗುಲು ಮಾತೆರ್ಲ ಇನ್ನಿತ ಈ ಜನ ಸಾಗರ ಭಕ್ತ ಸಾಗರ ಅಂತೂದು ನಿಗುಲ್ಲ ಖುಷಿ ಟುಲ್ಲರ್ ಪಂಡು ಎಣ್ಣೊಂದು ಮಾತೆರೆಲ್ಲ ನಮ್ಮ ಅಮ್ಮ ಸದಾ ಕಾಲ ಸಲವೊಂದು ಪಡು ಮೂಲು ಸೇರ್ದಿನಗಲ್ನ ಇನಿ ಬತ್ತು ಪೋಯಿನಗಲು ಏರ್ಲ ಭಕ್ತಿಡು ಬತ್ತದ ಅಮ್ಮನ ಸನ್ನಿಧಾನೋಡು ನಿಗಲು ಪ್ರಾರ್ಥನೆ ಮಲ್ತಾರಡ ನಿಗಲ್ನ ಏನ ಕೆಲಸ ಇತ್ತಲ್ಲ ಖಂಡಿತ ವಾಪುಂಡು ಪಂಪಿನ ದೃಢ ವಿಶ್ವಾಸೋಡು ನಿಗಲೆ ನಂಗೆ ಮಾತೆರ್ಲ ಅಮ್ಮನ ಅನುಗ್ರಹ ಪಡು ಪಂಡಿನ ಪಾತ್ರ ಮುಗಿತೊಂದಿಲ್ಲ. ಬಂಧುಗಳೇ, ಯಾವುದೇ ಆತಂಕ ಬೇಡ, ಒಂದೇ ವಾಕ್ಯದಲ್ಲಿ ಮುಗಿಸಿಬಿಡುತ್ತೇನೆ. ವಿಷಯ ಇಷ್ಟೇ. ಕಾರ್ಯಕ್ರಮದಲ್ಲಿ ಸಭಾಧ್ಯಕ್ಷತೆಯನ್ನು ಬಂಜಾರ ಪ್ರಕಾಶ್ ಶೆಟ್ಟಿಯವರು ವಹಿಸಬೇಕಾಗಿತ್ತು. ಅವರು ದೇವರಿಗೆ ಗರ್ಭಗುಡಿಯ 1 ಕೋಟಿ ರೂಪಾಯಿಯ ಒಂದು ಸ್ತಂಭವನ್ನು ಸೇವೆಯಾಗಿ ಕೊಟ್ಟದ್ದಲ್ಲದೆ ಇಷ್ಟು ದಿನಗಳ ಸಾಂಸ್ಕೃತಿಕ ಕಾರ್ಯಕ್ರಮದ ಎಲ್ಲ ವೆಚ್ಚವನ್ನು ಕೂಡ ಅವರು ಭರಿಸಿದ್ದಾರೆ ಅನ್ನೋ ಕಾರಣಕ್ಕೆ ನೀವು ಚಪ್ಪಾಳೆ ತಟ್ಟಬೇಕು. ನಾವೆಲ್ಲ ಸಭೆ ಮುಗಿಲಿ ಮಾತು ಬೇಡ ಅಂತೇವಲ್ಲ, ಇವತ್ತು ನಾವು 1000 ಸಂಖ್ಯೆಯಲ್ಲಿ ಸೇರಿ ಈ ಸಾಂಸ್ಕೃತಿಕ ಕಾರ್ಯಕ್ರಮ ಸಂಭ್ರಮಿಸಬೇಕಿದ್ರೆ ಅದಕ್ಕೆ ಕಾರಣ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಬಂಧುಗಳೇ. ಅವರೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳೋಣ. ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾಗಿ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಇವತ್ತು ಬ್ರಹ್ಮಕಲಶೋತ್ಸವವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಇವತ್ತಿಗೆ ಬಂಗಾರ ಪ್ರಕಾಶಣ್ಣ ಅನ್ನಿಸಿದ್ದು ಆ ಮಹಾತಾಯಿಯ ಕೃಪೆಯಿಂದ ಅವರಿಗೆ ಒಳ್ಳೆಯದಾಗಲಿ ಅಂತ ಹಾರೈಸೋಣ. ಅದರ ಜೊತೆಗೆ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೆ, ವೇದಿಕೆಯ ಮುಂಭಾಗದಲ್ಲಿರುವ ನಿಮಗೆ ಮತ್ತು ಪ್ರತ್ಯಕ್ಷ ಪರೋಕ್ಷ ಸಹಕರಿಸಿದ ಎಲ್ಲರಿಗೆ ಒಂದೇ ಮಾತಿನಲ್ಲಿ ಹಾರ್ದಿಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತೇವೆ. ಭಗವತಿ ಲೋಕಕ್ಕೆ ಒಳ್ಳೆಯದು ಮಾಡಲಿ ಅಂತ ಹೇಳುತ್ತಾ ಇದೀಗ ಈ ಸಭಾ ಕಾರ್ಯಕ್ರಮಕ್ಕೆ ಮಂಗಲದ ಚುಕ್ಕೆ ಇಡುತ್ತೇವೆ. ಇನ್ನು ಮುಂದಿನ ಸಾಂಸ್ಕೃತಿಕ ಕಾರ್ಯಕ್ರಮದ ನಿರ್ವಹಣೆಗಾಗಿ ಖ್ಯಾತ ಕಲಾ ಸಂಘಟಕ ಕರ್ನೂರು ಮೋಹನ್ ರೈ ನಿಮ್ಮ ಮುಂದೆ ಬರ್ತಾರೆ. ಪ್ರೀತಿಯ ಚಪ್ಪಾಳೆಯಿಂದ ಪುಣ್ಯಾತ್ಮ ಬರಮಾಡಿಕೊಳ್ಳಿ. ನಿಮ್ಮ ನಿರೀಕ್ಷೆಯ ಸಾಂಸ್ಕೃತಿಕ ಕಾರ್ಯಕ್ರಮ ಶುಭಾರಂಭ ಆಗ್ತದೆ. ವಾಲಂಟಿಯರ್ಸ್ ಬನ್ನಿ.